ಜಾಗೃತಿ ಸಮಾವೇಶದ ಈ ಬೃಹತ್ ರಿಕ್ಷಾ ರ್ಯಾಲಿಯನ್ನು ಉದ್ಘಾಟಿಸಲಿದ್ದಾರೆ ನಮ್ಮ ನೆಚ್ಚಿನ SI ಆಗಿರುವಂತಹ ಶ್ರೀಯುತ ಪುನೀತ್ ಕುಮಾರ್ ಅವರನ್ನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಆಟೋ ರಾಜ ಕಮ್ಮಾರ್ ಅಧ್ಯಕ್ಷರಾದ ಶ್ರೀಯುತ ಸಿದ್ದೀಕ್ ಅವರು ನಮ್ಮೊಂದಿಗಿದ್ದಾರೆ, ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಆಟೋ ರಾಜ ಕಮ್ಮಾರ್ನ ಎಲ್ಲ ಪದಾಧಿಕಾರಿಗಳು, ಅಡ್ಮಿನ್ಗಳು ಹಾಗೂ ಎಲ್ಲ ಕಾರ್ಯಕರ್ತರನ್ನು ಆತ್ಮೀಯವಾಗಿ ಸ್ವಾಗತಿಸಿ ಈಗ ರ್ಯಾಲಿಯನ್ನು ಉದ್ಘಾಟಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ ಶ್ರೀಯುತ ಪುನೀತ್ ಕುಮಾರ್ ಅವರಿಗೆ. ಧನ್ಯವಾದಗಳು ಪುನೀತ್ ಗಾಂವ್ಕರ್ ಅವರಿಗೆ. ಈಗ ಅವರಿಂದ ಡ್ರಗ್ಸ್ ಬಗೆಗಿನ ಸಂದರ್ಭ. ಎಲ್ಲರಿಗೂ ನಮಸ್ಕಾರ. ಈ ದಿನ ಆಟೋ ರಾಜ್ ಕಮ್ಮಾರ್ ಸಂಸ್ಥೆಯ ವತಿಯಿಂದ ಎಲ್ಲ ಆಟೋ ಚಾಲಕರು ಎಲ್ಲರೂ ಸೇರಿ ಈ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದಾರೆ. ಜಾಗೃತಿ ಕಾರ್ಯಕ್ರಮ, ಜನಜಾಗೃತಿ ಕಾರ್ಯಕ್ರಮ ಬಂದ್ಬಿಟ್ಟು ಎಲ್ಲರಿಗೂ ಗೊತ್ತಾಗಿರುವಂತೆ ಈ ಡ್ರಗ್ಸ್ ವಿರುದ್ಧ ಒಂದು ಕಾರ್ಯಾಚರಣೆ, ಜನಜಾಗೃತಿ ಕಾರ್ಯಕ್ರಮ. ಈ ಕಾರ್ಯಕ್ರಮ ಮಾಡಿದರೆ ಇದು ಹಮ್ಮಿಕೊಂಡಿದ್ದಕ್ಕೆ ತುಂಬ ಖುಷಿಯಾಗ್ತದೆ. ಒಂದು ಸಂಸ್ಥೆ ಪೊಲೀಸ್ ಇಲಾಖೆ ಜೊತೆಗೆ ಕೂಡಿಕೊಂಡು ಸಮಾಜದಲ್ಲಿ ಏನು ಪಿಡುಗಾಗಿದೆ ಆ ಪಿಡುಗಿಗೆ ಒಂದು ಸೊಲ್ಯೂಷನ್ ಹುಡ್ಕೋಣ ಅಂತೇಳಿ ಈ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಡ್ರಗ್ಸ್ ಅನ್ನೋದು ಎಲ್ಲರಿಗೂ ಗೊತ್ತಿದೆ, ತುಂಬ ಸಮಾಜದಲ್ಲಾಗಿರ್ಬೋದು, ದೇಶದಲ್ಲಾಗಿರ್ಬೋದು ಭಾಳ ಅತಿಯಾಗಿ ಬೆಳೆದಿರುವಂಥದ್ದು ಒಂದು ಪಿಡುಗು. ಆ ಪಿಡುಗಿಗೆ ಇವತ್ತು ಕಾರ್ಯಕ್ರಮ ಮಾಡಿದರೆ ಸಾಕಷ್ಟು ಎಲ್ಲರೂ ಈ ಜಾಗೃತಿ ಕಾರ್ಯಕ್ರಮದಿಂದ ಲಾಭ ತಗೊಳ್ಳಿ, ಅದ್ರ ಬಗ್ಗೆ ಅರಿವು ಮೂಡಲಿ. ಸೊ ಇದಕ್ಕೆ ಸಹಕಾರ ಮಾಡಿದಂಥ ಎಲ್ಲರಿಗೂ, ಈ ಆಟೋ ಚಾಲಕರು ಎಲ್ಲರೂ ಯಾರ್ಯಾರು ಇವತ್ತು ಉಪಸ್ಥಿತಿ ಇದ್ದೀರಾ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಚೆನ್ನಾಗಿ ಮಾಡಿದ್ದೀನಿ. ಖಂಡಿತವಾಗಿಯೂ ಡ್ರಗ್ಸ್ ವಿರೋಧಿ ಈ ಅಭಿಯಾನದಲ್ಲಿ ಪೊಲೀಸ್ ಇಲಾಖೆಯೊಂದಿಗೆ ನಾವೆಲ್ಲ ರಿಕ್ಷಾ ಚಾಲಕರು ಇರ್ತೀವಿ. ನೀವು ಕೂಡ ನಮ್ಮೊಂದಿಗಿರಬೇಕು. ಯಾಕಂದರೆ ನಮಗೂ ಯಾವುದೇ ಒಂದು ಅಪರಾಧವನ್ನು ತಡೆಯೋಕ್ಕೆ ನಾವು ನೇರವಾಗಿ ಪ್ರಯತ್ನ ಮಾಡ್ಬೋದು. ಆದರೆ ಡ್ರಗ್ಸ್ ವಿಷಯದಲ್ಲಿ ಸ್ವಲ್ಪ ಎಲ್ರಿಗೂ ಹಿಂಜರಿಕೆ ಇರುತ್ತೆ. ಯಾಕಂದರೆ ಅವರೇನು ಮಾಡ್ತಾ ಇದ್ದಾರೆ, ಡ್ರಗ್ಸ್ ತಗೊಂಡವರು ಏನು ಮಾಡ್ತಾ ಇದ್ದಾರೆ ಅಂತ ಅವರಿಗೆ ಗೊತ್ತಿರೋದಿಲ್ಲ. ಅಂಥ ಸಂದರ್ಭದಲ್ಲಿ ನಾವು ಸ್ವಲ್ಪ ಹಿಂಜರಿತೇವೆ. ಆದರೂ ಕೂಡ ಪೊಲೀಸ್ ಇಲಾಖೆ ರಿಕ್ಷಾ ಚಾಲಕರ ಬೆನ್ನಿಗಿದ್ದರೆ ಖಂಡಿತವಾಗಿಯೂ ಎಲ್ಲ ರಿಕ್ಷಾ ಚಾಲಕರು ಈ ಡ್ರಗ್ಸ್ ವಿರೋಧಿ ಅಭಿಯಾನದಲ್ಲಿ ಪಾಲ್ಗೊಳ್ತಾರೆ ಮತ್ತು ಡ್ರಗ್ಸ್ ಮುಕ್ತ ಸಮಾಜಕ್ಕಾಗಿ ಪ್ರತಿಯೊಬ್ಬರು ಸೇವಕರಾಗಿ ನಿಮಗೆ ಸಿಗಲಿದ್ದಾರೆ. ಆಟೋ ರಾಜ ಕಮ್ಮಾರ್ ಅಂದರೆ ಪ್ರತಿಯೊಂದು ಸಂದರ್ಭಗಳಲ್ಲೂ, ಅದು ರಕ್ತದಾನ ಇರ್ಬೋದು ಅಥವಾ ಸ್ವಚ್ಛತಾ ಕಾರ್ಯ ಇರ್ಬೋದು ಅಥವಾ ಯಾರಿಗಾದರೂ ಅನಾರೋಗ್ಯ ಸಂದರ್ಭದಲ್ಲಿ ಅವರಿಗೆ ಧನ ಸಹಾಯ ಮಾಡುವುದರಲ್ಲೂ ಕೂಡ ಮುಂಚೂಣಿಯಲ್ಲಿ ನಿಂತಿರುವಂತಹ ಬೃಹತ್ತಾದ ಸಂಘಟನೆ. 700ರಷ್ಟು ಅದಕ್ಕಿಂತಲೂ ಜಾಸ್ತಿ ಇರುವ ಸದಸ್ಯರಿರುವ ಸಂಘಟನೆ, 70 ಪಾರ್ಕ್ಗಳಿರುವ ಸಂಘಟನೆ. ಖಂಡಿತವಾಗಿಯೂ ನಮ್ಮ ಈ ಸಂಘಟನಾ ವ್ಯಾಪ್ತಿಯ ಪ್ರಯೋಜನವನ್ನು ಪೊಲೀಸ್ ಇಲಾಖೆ ಕೂಡ ಪಡೆದುಕೊಳ್ಳಿ. ಖಂಡಿತವಾಗಿಯೂ ನಿಮ್ಮೊಂದಿಗೆ ನಾವು ಸಹಕರಿಸ್ತೇವೆ ಎನ್ನುವ ಭರವಸೆಯನ್ನು ಕೂಡ ನೀಡುತ್ತಾ ನಿಮಗೆ ಅನಂತ ಧನ್ಯವಾದಗಳು. ಈಗ ರ್ಯಾಲಿಯನ್ನು ನಾವು ಮುಂದುವರಿಸಲಿದ್ದೇವೆ. ದಯವಿಟ್ಟು ಸಮಾವೇಶದ ಕಡೆಗೂ ಆಗಮಿಸಬೇಕಾಗಿ ವಿನಮ್ರವಾಗಿ ವಿನಂತಿಸ್ತೇವೆ. But that dig those are the one. Banda
ಭಾಗವಾಗಬೇಕಿತ್ತು. ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯ ಕಮಿಷನರ್ ಆಗಿರುವಂತಹ ಶ್ರೀಯುತ ಅನುಪಮ್ ಅಗರ್ವಾಲ್, ಆದರೆ ಅನಿವಾರ್ಯ ಕಾರಣಗಳಿಂದ ಅವರು ಈ ಕಾರ್ಯಕ್ರಮವನ್ನ ಪಾಲ್ಗೊಳ್ಳುತ್ತಿಲ್ಲ. ಅವರ ಬದಲಾಗಿ ಅಸಿಸ್ಟೆಂಟ್ ಕಮಿಷನರ್ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಕಾರ್ಯಕ್ರಮವನ್ನ ಸೇರಿಕೊಳ್ಳಲಿದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಶ್ರೀಮತಿ ವಾಣಿ ವಿ ಆಳ್ವಾ, ಪೌರಾಯುಕ್ತರು, ಉಳ್ಳಾಲ ನಗರಸಭೆ, ಶ್ರೀಮತಿ ಚಿತ್ರಕಲಾ, ನಿಕಟಪೂರ್ವ ಅಧ್ಯಕ್ಷರು, ಉಳ್ಳಾಲ ನಗರಸಭೆ. ಈಗಾಗಲೇ ನಮ್ಮನ್ನು ಸೇರಿಕೊಂಡಿದ್ದಾರೆ ನಮ್ಮ ನೆಚ್ಚಿನ ನಾಯಕರು, ಆತ್ಮೀಯರು. ಕೇರಳ ಭಾಗದಲ್ಲಿ ರಿಕ್ಷಾ ಚಾಲಕರ ನೆರವಿಗೆ ಪ್ರಥಮವಾಗಿ ಸಿಗುವಂತಹ ನಾಯಕರು ಆಗಿರುವಂತಹ ಶ್ರೀಯುತ ಮುಸ್ತಫಾ MD ಕಡಂಬಾರಿ ಈಗಾಗಲೇ ನಮ್ಮನ್ನು ಕೂಡಿಕೊಂಡಿದ್ದಾರೆ. ಹಾಗೆ ನಮ್ಮ ಈ ಕಾರ್ಯಕ್ರಮದ ಭಾಗವಾಗಲಿದ್ದಾರೆ ಅಯ್ಯೂಬ್ ಮಂಚುಲಾ, ನಿಕಟಪೂರ್ವ ಉಪಾಧ್ಯಕ್ಷರು, ಉಳ್ಳಾಲ ನಗರಸಭೆ, ಶ್ರೀಮತಿ ವೀಣಾ ಡಿಸೋಜಾ, ಅಧ್ಯಕ್ಷರು, ಸ್ಥಾಯಿ ಸಮಿತಿ, ನಗರಸಭೆ ಉಳ್ಳಾಲ. ಹಾಗೆ ಈ ಕಾರ್ಯಕ್ರಮಕ್ಕೆ ಈಗಾಗಲೇ ಆಗಮಿಸಿದ್ದಾರೆ ಸಿಪ್ರಿಯನ್ ಪಿಂಟೋ, ಧರ್ಮಗುರುಗಳು ಸಂತ ಸೆಬಾಸ್ಟಿಯನ್ ಚರ್ಚ್ ತೊಕ್ಕೋಟು. ಹಾಗೆ ಈ ಕಾರ್ಯಕ್ರಮದ ಭಾಗವಾಗಲಿದ್ದಾರೆ ಶ್ರೀಯುತ ಹನೀಫ್ ಹಾಜಿ, ಅಧ್ಯಕ್ಷರು, ಉಳ್ಳಾಲ. ಸೈಯದ್ ಮದನಿ ದರ್ಗಾ ಶರೀಫ್, ಶ್ರೀ ಭಗವಾನ್ ದಾಸ್ ತೊಕ್ಕೊಟ್ಟು, ಮಾಜಿ ಕೌನ್ಸಿಲರ್, ಉಳ್ಳಾಲ ನಗರಸಭೆ. ಶ್ರೀಯುತ ಪ್ರಸಾದ್ ಕುರ್ನಾಡು, ಅಧ್ಯಕ್ಷರು, ಕರಾವಳಿ ಆಟೋ ಪಾರ್ಕ್, ಮುಡಿಪು. ಶ್ರೀಯುತ ಪದ್ಮನಾಭ ಉಳ್ಳಾಲ, ಅಧ್ಯಕ್ಷರು, ಬಾಂಬೆ ಫ್ಯಾಷನ್ ಪಾರ್ಕ್, ಮುಡಿಪು, ತೊಕ್ಕೊಟ್ಟು. ಶ್ರೀ ದಯಾನಂದ, ಅಧ್ಯಕ್ಷರು, ಸಾಗರ್ ಪಾರ್ಕ್, ತೊಕ್ಕೊಟ್ಟು. ಜನಾಬ್ ಮುತ್ತಲಿಫ್, ಅಧ್ಯಕ್ಷರು, ಬಸ್ ಸ್ಟ್ಯಾಂಡ್ ಪಾರ್ಕ್, ತೊಕ್ಕೊಟ್ಟು. ಜನಾಬ್ ಇಲ್ಯಾಸ್, ಅಧ್ಯಕ್ಷರು, ಆಟೋ ಪಾರ್ಕ್, ಉಳ್ಳಾಲ. ಜನಾಬ್ ಲತೀಫ್, ಅಧ್ಯಕ್ಷರು, ಆಟೋ ಪಾರ್ಕ್, ಮಾಸ್ತಿಕಟ್ಟೆ. ಜನಾಬ್ ಸಮೀರ್, ಉಪಾಧ್ಯಕ್ಷರು, ಬಸ್ ಸ್ಟ್ಯಾಂಡ್ ಪಾರ್ಕ್, ತೊಕ್ಕೊಟ್ಟು. ಶ್ರೀ ಅರುಣ, ಕಾರ್ಯದರ್ಶಿ, ಬಸ್ ಸ್ಟ್ಯಾಂಡ್ ಪಾರ್ಕ್, ತೊಕ್ಕೊಟ್ಟು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾವು ಈ ಸಮಾವೇಶವನ್ನ ಪ್ರಾರಂಭಿಸಲಿದ್ದೇವೆ. ಅವರನ್ನ ಮಾತ್ರ ನಾಶ ಮಾಡುತ್ತಿಲ್ಲ, ಅವರು ನಿಮ್ಮನ್ನೂ ನಾಶ ಮಾಡುತ್ತಾರೆ, ಅವರು ಸಮಾಜವನ್ನು ನಾಶ ಮಾಡುತ್ತಾರೆ, ಅವರು ಎಲ್ಲದಕ್ಕೂ ಕೆಡುಕಿಗೂ ಅವರು ಕಾರಣರಾಗ್ತಾ ಇದ್ದಾರೆ. ಈ ಸಮಾಜದ ಅಶಾಂತಿಗೆ ನಿಮ್ಮ ಮಕ್ಕಳು ಕಾರಣವಾಗದಿರಲಿ ಎನ್ನುವ ನಮ್ಮ ಆಸೆಗೆ ನೀವು ಕೂಡ ಜೊತೆಗೂಡಿ ಎಲ್ಲ ಪೋಷಕರಲ್ಲಿ, ಮುಖ್ಯವಾಗಿ ಪೋಷಕರಲ್ಲಿ ವಿನಂತಿಸ್ತಾ ಇದ್ದೇವೆ. ಕಾಲೇಜಿಗೆ ಹೋಗುವಂತಹ ಯುವಕರನ್ನೇ ದಾರಿ ತಪ್ಪಿಸುವಂತಹ ವ್ಯವಸ್ಥಿತ ಜಾಲ ಈ ಡ್ರಗ್ಸ್ ಮಾಫಿಯಾ ಅನ್ನೋದು ಅದ ಎಷ್ಟು ಬಲಿಷ್ಠವಾಗಿದೆ ಅನ್ನೋದು ನಾವು ಹೇಳಬೇಕಾಗಿಲ್ಲ. ಅತಿ ಬಲಿಷ್ಠವಾಗಿ ಆ ಮಾಫಿಯಾ ಬೆಳೆದು ನಿಂತಿದೆ. ಪೊಲೀಸರ ಜೊತೆ ನಾವೆಲ್ಲರೂ ನಿಂತರೆ ಖಂಡಿತವಾಗಿಯೂ ಈ ಮಾದಕ ದ್ರವ್ಯವನ್ನ, ಈ ಡ್ರಗ್ಸ್ ಮಾಫಿಯಾವನ್ನ ಮೂಲ ಬೇರು ಸಮೇತ ಕಿತ್ತೆಸೆಯಲು ಪೊಲೀಸ್ ಇಲಾಖೆ ಕೂಡ ಖಂಡಿತವಾಗಿಯೂ ಕಟಿಬದ್ಧವಾಗಿರಲಿದೆ. ಅದಕ್ಕಾಗಿ ನಾವು ಕೂಡ ಸಹಕಾರ ಕೊಡಬೇಕಾಗಿದೆ. ನಾವಿನ್ನು ಕಾರ್ಯಕ್ರಮವನ್ನ ನಡೆಸುವತ್ತ ಚಿತ್ತ ಹರಿಸ್ತಾ ಇದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮದ ಉದ್ಘಾಟನೆ ನಡೆಸಬೇಕಿತ್ತು ಶ್ರೀಯುತ UT ಖಾದರ್ ಅವರು ಸ್ವಲ್ಪ ತಡವಾಗಿ ಆಗಮಿಸಿವೆ ಎಂದ ಕಾರಣಕ್ಕಾಗಿ ಇವತ್ತಿನ ಉದ್ಘಾಟನಾ ಕಾರ್ಯಕ್ರಮವನ್ನ ನಡೆಸಿಕೊಡಲಿದ್ದಾರೆ ಸಂತ ಸೆಬಾಸ್ಟಿಯನ್ ಚರ್ಚ್ ತೊಕ್ಕೊಟ್ಟು ಇಲ್ಲಿನ ಫಾದರ್ ಆಗಿರುವಂತಹ ಮಾನ್ಯನೀಯ ಸಿಪ್ರಿಯನ್ ಪಿಂಟೋರ್ ಅವರು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ
ನೆರವೇರಿಸಿಕೊಡಲಿದ್ದಾರೆ. ಅವರನ್ನ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಬೇಕಾಗಿತ್ತು ಕಮಿಷನರ್ ಪೊಲೀಸ್ ಮಂಗಳೂರು ಶ್ರೀಯುತ ಅನುಪಮ್ ಅಗರ್ವಾಲ್. ಆದರೆ ಕಾರಣ ನಿಮಿತ್ತ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇಲ್ಲ. ಈ ಕಾರ್ಯಕ್ರಮದ ಭಾಗವಾಗಿದ್ದಾರೆ ನಮ್ಮ ನೆಚ್ಚಿನ ನಾಯಕರು, ಆತ್ಮೀಯರು ಆಗಿರುವಂತಹ ಶ್ರೀಯುತ ಮುಸ್ತಫಾ MD ಕಡಂಬಾರ್, AITUC ರಾಜ್ಯ ಉಪಾಧ್ಯಕ್ಷರು ಕೇರಳ. ಇವರನ್ನ ಹೃತ್ಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದ ಭಾಗವಾಗಿದ್ದಾರೆ ನಿಕಟಪೂರ್ವ ಉಪಾಧ್ಯಕ್ಷರು ನಗರಸಭೆ ಉಳ್ಳಾಲ ಶ್ರೀಯುತ ಅಯ್ಯೂಬ್ ಮಂಚಿಲ. ಅವರನ್ನು ಕೂಡ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದ ಭಾಗವಾಗಿದ್ದಾರೆ ಶ್ರೀಯುತ ಉದಯ ರವರು. ಅವರನ್ನು ಕೂಡ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದ ಭಾಗವಾಗಿದ್ದಾರೆ ಶ್ರೀಯುತ ಪದ್ಮನಾಭ ಉಳ್ಳಾಲ, ಅಧ್ಯಕ್ಷರು ಬಾಂಬೆ ಫ್ಯಾಷನ್ ಪಾರ್ಕ್ ತೊಕ್ಕೊಟ್ಟು. ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದ ಭಾಗವಾಗಿದ್ದಾರೆ ಶ್ರೀಯುತ ಮುತ್ತಲಿಬ್ ಅವರು, ಗೌರವಾಧ್ಯಕ್ಷರು ಸಾಗರ್ ಆಟೋ ಪಾರ್ಕ್ ತೊಕ್ಕೊಟ್ಟು. ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಈ ಭಾಗದ ಹೆಚ್ಚಿನ ನಾಯಕರು, ಮಾಜಿ ಕೌನ್ಸಿಲರ್ ಆಗಿರುವಂತಹ ಶ್ರೀಯುತ ಭಗವಂತ ತೊಕ್ಕೊಟ್ಟೂರವರು ಈ ಕಾರ್ಯಕ್ರಮದ ಭಾಗವಾಗಿದ್ದಾರೆ. ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಕಾರ್ಯಕ್ರಮದ ಭಾಗವಾಗಿದ್ದಾರೆ ಮಾಸ್ತಿಕಟ್ಟೆ ಪಾರ್ಕ್ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಇಲ್ಯಾಸರವರು. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಭಾಗವಾಗಲು ಇನ್ನೂ ಕೆಲವು ಅತಿಥಿಗಳು ಆಗಮಿಸಬೇಕಾಗಿದೆ. ಅವರನ್ನು ಕೂಡ ಒಂದೇ ವಾಕ್ಯದಲ್ಲಿ ಸ್ವಾಗತಿಸುತ್ತಾ, ಹಾಗೆ ಈ ಕಾರ್ಯಕ್ರಮದ ಯಶಸ್ವಿಗಾಗಿ ಆಗಮಿಸಿರುವಂತಹ ಎಲ್ಲ ಆಟೋ ರಾಜಕುಮಾರ್ ಯೂನಿಯನ್ ರಿಜಿಸ್ಟರ್ ಸದಸ್ಯರು, ಈ ಭಾಗದಲ್ಲಿ ಹಗಲಿರುಳು ದುಡಿದು ಈ ಕಾರ್ಯಕ್ರಮದ ಯಶಸ್ವಿಗಾಗಿ ದುಡಿಯುತ್ತಿರುವಂತಹ ತಹಸೀನ್ ತೊಕ್ಕೊಟ್ಟು ಇವರನ್ನೆಲ್ಲರನ್ನ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಮಾಧ್ಯಮ ಮಿತ್ರರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಪೊಲೀಸ್ ಇಲಾಖಾ ಸಿಬ್ಬಂದಿಗಳನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಗಲಿರುಳು ದುಡಿಯುತ್ತಿರುವಂತಹ ಶ್ರೀಯುತ ಹಮೀದ್ ತೊಕ್ಕೊಟ್ಟು, ಶ್ರೀಯುತ ಇಮ್ರಾನ್ ಉಳ್ಳಾಲ್, ದರ್ವೇಸ್ ಇವರನ್ನೆಲ್ಲರನ್ನು ಕೂಡ ನೆನಪಿಸಿಕೊಳ್ಳುತ್ತಾ ಈ ಕಾರ್ಯಕ್ರಮವನ್ನ ನಾವು ಪ್ರಾರಂಭಿಸ್ತಾ ಇದ್ದೇವೆ. ಆದಷ್ಟು ವೇದಿಕೆಯ ಮುಂಭಾಗಕ್ಕೆ ಎಲ್ಲ ರಿಕ್ಷಾ ಚಾಲಕರು ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಾವು ಈಗ ಸಾಂಕೇತಿಕ ಗಿಡಕ್ಕೆ ನೀರೆರೆಯುವ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾ ಇದ್ದೇವೆ. ಗಾಂಜಾ ಗಿಡಗಳಿಂದ ದೂರವಿದ್ದು ಈ ಸಮಾಜಕ್ಕೆ ಆಮ್ಲಜನಕವನ್ನು ನೀಯುವ ಮರಗಳಿಗೆ ನೀರೆರೆಯೋಣ ಎನ್ನುವ ಸಂದೇಶ ಕೂಡ ಅಡಗಿದೆ. ಫಾದರ್ ಸುಪ್ರಿಯನ್ ಪಿಂಟೋರ್ ಅವರು ಗಿಡಕ್ಕೆ ನೀರೆರೆಯುವ ಮೂಲಕ ಮತ್ತು ಎಲ್ಲ ಅತಿಥಿಗಳು ಜೊತೆಗೂಡುವ ಮೂಲಕ ನಾವು ಈ ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾ ಇದ್ದೇವೆ. ಕೊಂಡಿದ್ದೀರಾ. ನಮ್ಮ ಮಂಗಳೂರು ಧರ್ಮ ಪ್ರಾಂತ್ಯದಲ್ಲಿ 125 ಚರ್ಚ್ಗಳಿವೆ. ಸೆಪ್ಟೆಂಬರ್ ತಿಂಗಳು ಇದಕ್ಕೋಸ್ಕರ ಮೀಸಲಾಗಿತ್ತು. ನಮ್ಮ ಬಿಷಪ್ರು ಪ್ರತಿ ಚರ್ಚ್ಗಳಲ್ಲಿ, ಶಾಲೆಗಳಲ್ಲಿ ಈ ವಿಷಯವಾಗಿ ಜಾಗೃತಿ ಕೊಡಬೇಕಂತ. ಇದರ ಒಳಗೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಈ ವಾರದಲ್ಲಿಯೂ ಪುನಃ ನಮ್ಮ ಚರ್ಚಲ್ಲಿ ನಮ್ಮ 10ನೇ ಕ್ಲಾಸ್ನ ಎಲ್ಲ ಕ್ರೈಸ್ತ ಮಕ್ಕಳಿಗೆ ಶಿಬಿರ ಇತ್ತು. 3 ದಿವಸಗಳ ಶಿಬಿರ. 150 ಮಕ್ಕಳಿದ್ರು. ಆವಾಗಲೂ ಅದೇ ಡ್ರಗ್ಸ್ ವಿಷಯ ಹಾಗೂ ಪ್ರತಿ ಚರ್ಚ್ಗಳಲ್ಲಿ ಪೂಜೆಯ ಸಮಯದಲ್ಲಿ ಅಲ್ಲಿ ಯಾವ ಅವಕಾಶ ಸಿಗ್ತದೆ ಆದಷ್ಟು ನಾವು ಈ ವಿಷಯವಾಗಿ ಪ್ರಚಾರ ಮಾಡಿದ್ದೇವೆ. ಯಾಕೆಂದ್ರೆ ನೀವು ಒಳ್ಳೆ ಸಂದೇಶ ಇಲ್ಲಿ ನಮ್ಮ MC ಅವರು ಕೊಟ್ಟಿದ್ದಾರೆ. ಅದೇ ಸಂದೇಶ ಸಾಕು, ದೊಡ್ಡ ಭಾಷಣ ಅಗತ್ಯ. ನಾನು ಬೆಳಿಗ್ಗೆ ಹೇಳಿದೆ, ನಾನು ಭಾಷಣ ಮಾಡುದಿಲ್ಲ, ನಾನು
ಆನಂದ. ಆದ್ರೂ ಉದ್ಘಾಟಕರಾಗಿ ಎರಡು ಮಾತುಗಳನ್ನು ನಾನು ಮಾತಾಡ್ತಾ ಇರುವುದೇನೆಂದ್ರೆ, ಈ ವಿಷಯದಲ್ಲಿ ದಿವಸ ಹೋದಂತೆ ವ್ಯಾಪಾರೀಕರಣ ನಡೆಯುತ್ತಲೂ ಇದೆ, ಒಂದು ಬಿಸ್ನೆಸ್ ಆಗ್ತಾ ಇದೆ. ಆದ್ದರಿಂದ ಹೇಗೆ ಖಾಲಿ ನಾವು ಮಾದಕ ತಕ್ಕೊಳ್ಳದೆ ಇರುವುದು ಮಾತ್ರವಲ್ಲ, ಸಮಾಜವನ್ನು ಹೇಗೆ ರಕ್ಷಿಸುವುದು, ನಮ್ಮಿಂದ ಏನು ಸಾಧ್ಯ, ಈ ವಿಷಯವಾಗಿ ಜಾಸ್ತಿ ನಾವು ಆಲೋಚನೆ ಮಾಡಿ ಆದಷ್ಟು ನಮ್ಮ ಸಮಾಜ ಗಟ್ಟಿಮುಟ್ಟಾಗಿ ಕಟ್ಟಲು ನಾವೆಲ್ಲ ಮುಂದೆ ಸಾಗೋಣ ಅಂತ ಹೇಳುತ್ತಾ, ನೀವು ಇವತ್ತು ನಡೆಸಿದ ಎಲ್ಲ ಕಾರ್ಯಕ್ರಮವನ್ನು ಶ್ಲಾಘಿಸುತ್ತಾ ಅಭಿನಂದನೆ ಸಲ್ಲಿಸುತ್ತಾ ದೇವರು ನಮ್ಮೆಲ್ಲೂ ಹರಸಲಿ. ಧನ್ಯವಾದಗಳು. ಧನ್ಯವಾದಗಳು ಫಾದರ್ ಸುಪ್ರೀಂ ಪಿಂಟೋರವರಿಗೆ. ನಮ್ಮನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಶ್ರೀಯುತ ಅಯ್ಯೂಬ್ ಮಂಚಿಲಾರ್ ಅವರು. ರಿಜಿಸ್ಟರ್ ದಕ್ಷಿಣ ಕನ್ನಡ ಜಿಲ್ಲೆ, ಆಟೋ ಚಾಲಕ, ಡ್ರಗ್ಸ್ ಮುಕ್ತ ಸಮಾಜಕ್ಕಾಗಿ ನಾನು ಒಬ್ಬ ಸೇವಕ ಎಂಬ ಸಮಾಜಕ್ಕೆ ಉತ್ತಮ ಸದುದ್ದೇಶ ಹೊಂದಿಕೊಂಡು ಈ ಮಾಡುತ್ತಿರುವಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಇರುವಂತಹ ಸಂತ ಸೆಬೆಸ್ಟಿಯನ್ನರ ಪುಣ್ಯಕ್ಷೇತ್ರ ಪೆರ್ಮನೂರು, ಇದರ ಆದರಣೀಯ ಗುರುಗಳೇ ಮತ್ತು ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತ ವ್ಯಕ್ತಿಗಳೇ ಹಾಗೂ ವಿಶೇಷವಾಗಿ ಅತ್ಯಂತ ಶ್ರಮಜೀವಿಗಳಾಗಿ ಹಲವು ರೀತಿಯ ಕಷ್ಟ ಕಾರ್ಪಣ್ಯ ದುಃಖ ದುಮ್ಮಾನಗಳನ್ನು ತಮ್ಮ ಬದುಕಿನಲ್ಲಿ ಸಹಿಸಿಕೊಂಡು ತಮ್ಮ ಬದುಕನ್ನ ಒಂದು ರೀತಿಯಲ್ಲಿ ಒಳ್ಳೆಯ ಬದುಕನ್ನು ಕಟ್ಟಿಕೊಳ್ಳುವಂತಹ ನನ್ನ ಎಲ್ಲ ರಿಕ್ಷಾ ಚಾಲಕರೇ ಮತ್ತು ಮಾಲಕರೇ, ಈ ಸಂಘದ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಸರ್ವ ಪದಾಧಿಕಾರಿಗಳೇ ಹಾಗೂ ಎಲ್ಲ ನನ್ನ ಪ್ರೀತಿಯ ಬಂಧುಗಳೇ, ನಿಜವಾಗಿಯೂ ನಮ್ಮ ಸಮಾಜದಲ್ಲಿ ಒಂದು ಡ್ರಗ್ಸ್, ಮದ್ಯ ಅಥವಾ ಏನು ಲಹರಿ ಅನ್ನುವ ಹಲವು ವಿಧ ವಿಧವಾದ ಮಾತುಗಳಿಂದ ನಾವು ಕೇಳುವಂತಹ ಈ ಒಂದು ವ್ಯವಸ್ಥೆ ಈ ಹಿಂದೆ ಯಾವ ರೀತಿಯಲ್ಲಿ ಇತ್ತು, ಅದು ಈಗ ಗೂಡಂಗಡಿಗಳಲ್ಲಿ ಏನು ಬಿಸ್ಕಿಟ್ ಮತ್ತು ಚಾಕ್ಲೇಟ್ ರೀತಿ ನಮಗೆ ಮಕ್ಕಳಿಗೆ ಪಡೆದುಕೊಳ್ಳಲು ಸಾಧ್ಯವೋ ಅಷ್ಟು ಒಂದು ಈಸಿಯಾಗಿ ಈ ಸಮಾಜಕ್ಕೆ ಅದು ಮಾರಕ ರೋಗದಂತೆ ಹರಡಿಕೊಂಡಿರುವುದನ್ನು ನಾವೆಲ್ಲರೂ ತಿಳಿದವರಾಗಿದ್ದೇವೆ. ಆದರೆ ಪ್ರಥಮವಾಗಿ ಮಾತನಾಡುವಂತಹ ನಾನು ಅದರಿಂದ ಮುಕ್ತವಾಗಿ ನನ್ನ ಕುಟುಂಬವನ್ನು ಅದರಿಂದ ದೂರೀಕರಿಸಿದಾಗ ಮಾತ್ರ ಸಮಾಜಕ್ಕೆ ಉತ್ತಮ ಉದಾತ್ತ ಸಂದೇಶವನ್ನು ನೀಡಲು ಸಾಧ್ಯವಾಗುತ್ತದೆ. ಅದರಿಂದ ತಮ್ಮಲ್ಲಿ ನನ್ನ ಒಂದು ಕೋರಿಕೆ ಏನಂತ ಹೇಳಿದ್ರೆ, ತಾವು ಇದರಿಂದ ಮುಕ್ತರಾಗಿದ್ದುಕೊಂಡು ತಮ್ಮ ಕುಟುಂಬವನ್ನು ಇದರಿಂದ ಮುಕ್ತವಾಗಿರಿಸಿಕೊಂಡು ತಮ್ಮ ನೆರೆಹೊರೆಯವರನ್ನು ಕೂಡ ಇದರಿಂದ ದೂರೀಕರಿಸಿಕೊಂಡಾಗ ಒಂದು ಉತ್ತಮ ಸಮಾಜ ನಿರ್ಮಾಣ ಆಗಲು ಸಾಧ್ಯವಾಗುತ್ತದೆ. ಯಾಕಂತ ಹೇಳಿದ್ರೆ, ಊರಿನಲ್ಲಿ ಏನಾದರೂ ಒಂದು ಸಮಸ್ಯೆ ಆದಾಗ ಅದು ಎಲ್ಲರಿಗಿಂತಲೂ ಮೊದಲು ನಮ್ಮ ರಿಕ್ಷಾ ಡ್ರೈವರ್ಗಳಿಗೆ ಖಂಡಿತ ಒಂದು ಗೊತ್ತಾಗ್ತದೆ. ಏನಾದರೂ ತೊಂದರೆ ಆದಾಗ ಜನರಿಗೆ ಸಹಾಯ ಮಾಡುವುದರಲ್ಲೂ ಕೂಡ ನಮ್ಮ ಆಟೋ ಚಾಲಕರು ಎಲ್ಲರಿಗಿಂತಲೂ ಮುಂದೆ ಇದ್ದಾರೆ ಅನ್ನೋದು ಸತ್ಯ. ಏನೋ ಒಂದು ಅಪಘಾತ ಅಥವಾ ಒಂದು ಆಕ್ಸಿಡೆಂಟ್ ನಡೆದಾಗ ಅದರಲ್ಲೂ ಕೂಡ ಆದಷ್ಟು ಬೇಗ ಅವರನ್ನ ಆಸ್ಪತ್ರೆಗಳಿಗೆ ಸೇರಿಸುವಂತಹ ಕೆಲಸದಲ್ಲೂ ಕೂಡ ತಮ್ಮ ಆಟೋ ಚಾಲಕರ ಒಂದು ಏನು ಸದುದ್ದೇಶ ಇದೆ, ಅದಕ್ಕೆ ನೀವು ಏನು ಆಟೋ ರಾಜ ಕನ್ಮಾರ್, ಆಟೋ ರಾಜ ಅಂತ ಬಿರುದು ನೀವು ಒಂದು ರೀತಿಯಲ್ಲಿ ಕೊಟ್ಟಿದ್ದೀರಿ. ಅದು ನೀವು ಕೊಟ್ಟಂತಹ ಬಿರುದಲ್ಲ, ಸಮಾಜ ನಿಮಗೆ ನೀಡಿದಂತಹ ಬಿರುದು ಅಂತ ನಾನು ಹೇಳಲು ಬಯಸ್ತೇನೆ. ಆ
ಆದ್ರೆ ಈಗ ನಮ್ಮ ಫಾದರ್ ಅವರು ಹೇಳಿದ ರೀತಿಯಲ್ಲಿ ಏನು ಶಾಲೆಗಳಲ್ಲಿ ಮತ್ತೆ ಅವರ ಚರ್ಚ್ಗಳಲ್ಲಿ ಇಂತಹ ಒಂದು ವಿಚಾರಗಳನ್ನು ಸಮಾಜಕ್ಕೆ ಆಗುವಂತಹ ಮಾರಕ ಅಪಘಾತಕಾರಿಯಾದಂತಹ ವ್ಯವಸ್ಥೆ ಆಗುತ್ತದೆ ಅಂತ ತಿಳ್ಕೊಳ್ಳುವ ರೀತಿಯಲ್ಲಿ ಈಗ ಅದೇ ರೀತಿ ದರ್ಗಾದಲ್ಲೂ ಕೂಡ ಅದರ ಅಧೀನದಲ್ಲಿರುವಂತಹ ಏನು ಮದ್ರಸಾ ಮಸೀದಿಗಳಲ್ಲೂ ಕೂಡ ಅದಕ್ಕೆ ಒಂದು ವ್ಯವಸ್ಥೆ ನಡೆಯುತ್ತಾ ಉಂಟು. ಅದೇ ರೀತಿ ನಮ್ಮ ದೇವಸ್ಥಾನಗಳಲ್ಲೂ ಕೂಡ ಅದಕ್ಕೆ ಸಂಬಂಧಪಟ್ಟವರು ಅದರ ಬಗ್ಗೆ ಬಹಳ ಒಂದು ಜಾಗೃತಿಯನ್ನ ಮೂಡಿಸಿಕೊಂಡು ಬರುವಂತದನ್ನು ಕೂಡ ನಾವು ಕಂಡುಕೊಂಡಿದ್ದೇವೆ. ಅದರಿಂದ ಬಂಧುಗಳೇ, ನಮ್ಮ ಪೊಲೀಸ್ ಇಲಾಖೆಯಲ್ಲಿ ನನ್ನದೊಂದು ವಿನಂತಿ ಏನಂತ ಹೇಳಿದ್ರೆ, ಪೊಲೀಸ್ ಇಲಾಖೆಯಲ್ಲಿ 100ಕ್ಕೆ 99ರಷ್ಟು ನಮ್ಮ ಅಧಿಕಾರಿಗಳು ಬಹಳ ಶ್ರದ್ಧೆಯಿಂದ ಕಾಳಜಿಯಿಂದ ನ್ಯಾಯಯುತವಾಗಿ ಕೆಲಸ ಮಾಡಿಕೊಳ್ಳುವುದನ್ನು ನಾವು ನೋಡಿಕೊಂಡು ಬಂದಿದ್ದೇವೆ. ಆದ್ರೆ ಈ ರಿಕ್ಷಾ ಡ್ರೈವರ್ಗಳಾಗ್ಲಿ, ಅದರ ಮಾಲಕರಾಗ್ಲಿ, ಅದೇ ರೀತಿ ರಾಜಕೀಯ ವ್ಯವಸ್ಥೆಯಲ್ಲಿ ಇರುವವರಾಗ್ಲಿ, ಅದೇ ರೀತಿ ನಮ್ಮ ಸಮಾಜದಲ್ಲಿ ಹಿರಿಯರು ಉತ್ತಮ ಉದ್ದೇಶಗಳನ್ನಿಟ್ಟು ತಮ್ಮ ಗಮನಕ್ಕೆ ಯಾರಾದರೂ ಇಂಥ ಕೃತ್ಯಗಳಲ್ಲಿ ಇದ್ದಾರೆ ಅಂತ ತಮ್ಮ ಗಮನಕ್ಕೆ ತಂದಾಗ ದಯವಿಟ್ಟು ಅದನ್ನು ಗೌಪ್ಯವಾಗಿಟ್ಟುಕೊಂಡು ಅವರಿಗೆ ಆ ಏನು ವ್ಯಸನಗಳಿಂದ ಲಹರಿ ವ್ಯವಸ್ಥೆಗೆ ಇರುವಂತವರಿಂದ ತೊಂದರೆ ಆಗದ ರೀತಿಯಲ್ಲಿ ತಾವು ನೋಡ್ಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ನಾನೊಂದು ಮತ್ತೊಂದು ಮಾತುಗಳನ್ನು ಹೇಳ್ತಾ ಇದ್ದೇನೆ. ಇದು ಪ್ರೈಮರಿಯಲ್ಲಿ ಕೂಡ ಈಗ ಸ್ಟಾರ್ಟ್ ಆಗಿದೆ ಅಂತ ಒಂದು ವಿಚಾರಗಳನ್ನು ನಾವು ಹಲವಾರು ಪತ್ರಿಕೆಗಳಲ್ಲಿ ನೋಡಲು ನಮಗೆ ಸಾಧ್ಯ ಆಗ್ತದೆ. ಆದ್ರಿಂದ ಬಂಧುಗಳೇ, ನಿಮ್ಮಲ್ಲಿ ಒಂದು ನನ್ನ ವಿನಂತಿ ಏನಂತ ಹೇಳಿದ್ರೆ, ನಮ್ಮ ಮಕ್ಕಳು ಶಾಲೆ ಕಡೆ ಹೋದಾಗ ಅವರು ಎಷ್ಟು ಹೊತ್ತಿಗೆ ಮನೆಗೆ ಬಂದು ಸೇರುತ್ತಾರೆ, ಎಷ್ಟು ಹೊತ್ತಿಗೆ ಶಾಲೆಗೆ ಹೋಗ್ತಾರೆ, ಅವರ ಸಂಗಡಿಗರು ಯಾರು, ಅವರ ವ್ಯವಹಾರ ಏನು, ಅವರ ಕ್ರೀಡೆಗಳಲ್ಲಿ ಯಾವ ರೀತಿ ಇದ್ದಾರೆ ಅಂತ ಹೇಳಿ ಆ ಮಕ್ಕಳ ಬಗ್ಗೆ, ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಕಳಾಗ್ಲಿ, ಅವರ ಬಗ್ಗೆ ತಿಳಿದುಕೊಳ್ಳುವುದು ಬಹಳ ಅತ್ಯಂತ ಅಗತ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೊಳ್ಳುತ್ತೇನೆ. ಎಷ್ಟೇ ಒಳ್ಳೆಯ ವಿದ್ಯಾರ್ಥಿಗಳೇ ಆದರೂ ಕೂಡ ಅವರ ಸಹವಾಸದಿಂದ ಆ ಕೆಟ್ಟ ಹೆಸರನ್ನು ಬರುವಂತಹ ಸಾಧ್ಯತೆಗಳಿದೆ. ಅದರಿಂದ ಯಾವತ್ತೂ ಕೂಡ ನಾವು ಯಾರು ರಾಜಕೀಯ ವ್ಯವಸ್ಥೆಯಲ್ಲಿ ಇರುವವರು, ಸಮಾಜಮುಖಿಯಾಗಿ ಕೆಲಸದಲ್ಲಿರುವಂತಹವರು, ಅದೇ ರೀತಿ ಸಾರ್ವಜನಿಕರು ಸೇರಿಕೊಂಡು ಪೊಲೀಸ್ ಇಲಾಖೆಯೊಂದಿಗೆ ಸೇರಿಕೊಂಡು ನಾವೆಲ್ಲರೂ ಕೂಡ ಅತ್ಯಂತ ಆಘಾತಕಾರಿಯಾದಂತಹ ಈ ಡ್ರಗ್ಸ್ ಮುಕ್ತ ಸಮಾಜವನ್ನು ನಿರ್ಮಾಣ ಮಾಡಲು ನಾವೆಲ್ಲರೂ ಪ್ರಯತ್ನಿಸಬೇಕಾಗಿ ತಮ್ಮಲ್ಲಿ ಈ ಮೂಲಕ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಬಂಧುಗಳೇ, ನಿಮ್ಮಲ್ಲಿರುವಂತಹ ಕಾಳಜಿ, ನಿಮ್ಮಲ್ಲಿರುವಂತಹ ಈ ಒಂದು ಡ್ರಗ್ಸ್ ಮುಕ್ತ ಸಮಾಜಕ್ಕಾಗಿ ತಮ್ಮಲ್ಲಿರುವಂತಹ ಈ ಒಂದು ಉತ್ತಮ ಸದುದ್ದೇಶದ ಈ ಭಾವನೆಗಳು ಖಂಡಿತ ನಮ್ಮಂತಹ ರಾಜಕೀಯ ವ್ಯವಸ್ಥೆಯಲ್ಲೂ ಕೂಡ ಇದು ಬಂದಾಗ ಖಂಡಿತ ಈ ಸಮಾಜದಲ್ಲಿ ಡ್ರಗ್ಸ್ ಮುಕ್ತ ವ್ಯವಸ್ಥೆಯನ್ನು ಮಾಡಲು ಸಹಕಾರಿಯಾಗ್ತದೆ. ಅದರಿಂದ ಈಗ ನಮ್ಮ ಪೊಲೀಸ್ ಅಧಿಕಾರಿಯವರಲ್ಲಿ ನಾನು ಒಂದು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಯಾಕೆಂತ ಹೇಳಿದ್ರೆ, ಏನಾದರೂ ಇಂತಹ ಒಂದು ವ್ಯವಸ್ಥೆ ನಮ್ಮ ಕಣ್ಣ ಮುಂದೆ ಬಂದಾಗ, ಅದೇ ರೀತಿ ನಮ್ಮ ಚಾಲಕರ ಗಮನಕ್ಕೆ ಬಂದಾಗ, ತಮ್ಮ ಅಧಿಕಾರಿಗಳಿಗೆ ನಾವೇನಾದ್ರೂ ಫೋನ್ ಮೂಲಕ ಹೇಳಿದಾಗ ಖಂಡಿತ ಅದನ್ನು ತಾವು ಗೌಪ್ಯವಾಗಿಟ್ಟುಕೊಂಡು ಆ ಯಾರು ತಮಗೆ ಆ ಮಾಹಿತಿಯನ್ನು ನೀಡಿದ್ದಾರೆ ಅವರಿಗೆ ಅವರಿಂದ ತೊಂದರೆ ಆಗದ ರೀತಿಯಲ್ಲಿ ತಾವು ನಡೆದುಕೊಳ್ಳುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿಕೊಡಿ ಅಂತ ತಮ್ಮಲ್ಲಿ ಹೇಳಿಕೊಳ್ಳುತ್ತಾ, ಮತ್ತೆ ಅದೇ ರೀತಿ ಈ ನಮ್ಮ ರಿಕ್ಷಾ ಡ್ರೈವರ್ನವರು ಈ ಒಂದು ವ್ಯವಸ್ಥೆಯಲ್ಲಿ ಮುಂದಕ್ಕೆ ಬಂದದನ್ನು ನಾನು ಬಹಳ ಖುಷಿ ಪಡ್ತೇನೆ. ಅವರ ಈ ಒಂದು ಕಾರ್ಯಕ್ರಮವನ್ನು ನಾನು ಅತ್ಯಂತ ಹೆಚ್ಚು ಆತ್ಮಸ್ಥೈರ್ಯದಿಂದ ನಾನು ಅವರ ಈ ವಿಚಾರಗಳನ್ನು ನಾನು ಸ್ವಾಗತಿಸ್ತೇನೆ ಅಂತ ಹೇಳಿಕೊಳ್ಳುತ್ತಾ ಅವಕಾಶಕ್ಕಾಗಿ ಹೊಂದಿಸಿ ನನ್ನ ಮಾತುಗಳಿಗೆ ವಿರಾಮ. ಜೈ ಹಿಂದ್. ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅಸಿಸ್ಟೆಂಟ್ ಪೊಲೀಸ್ ಕಮಿಷನರ್ ಆಗಿರುವಂತಹ ಶ್ರೀಮತಿ ಧನ್ಯ ಮೇಡಮ್ ರವರು. ಅವರನ್ನ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರು ಉಪಸ್ಥಿತರಿರುವಂತೆ ಫಾದರ್ ಅವರು ಕಾರಣ
ನಿಮಿತ್ತ ನಿರ್ಗಮಿಸುತ್ತಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಶ್ರೀಯುತ ಅಯ್ಯೂಬ್ ಮಂಚುಲಾರ್ ಅವರು ಒಂದು ಮಾತು ಹೇಳಿದ್ದಾರೆ, ಅದನ್ನು ನಾನು ಆವರ್ತಿಸ್ತೇನೆ. 99% ಪೊಲೀಸರು ಈ ಸಮಾಜವನ್ನ ಸ್ವಚ್ಛಗೊಳಿಸುವುದಕ್ಕೆ ಹೋರಾಡುವಾಗ 1% ಪೊಲೀಸರು ಕೂಡ ಆ ಡ್ರಗ್ಸ್ ಮಾಫಿಯಾ ಇರಲಿ ಯಾವುದೇ ಕಂಟಕರ ಜೊತೆ ಕೈ ಜೋಡಿಸುವವರಿದ್ದಾರೆ. ಅವರು ಒಂದು ಮಾತು ಹೇಳಿದರು, ನಾನು ಪುನರಾವರ್ತಿಸಿ ಅಧಿಕಾರಿ ಇರುವಾಗಲೇ ಆ ಮಾತನ್ನು ಮತ್ತೆ ಪುನರಾವರ್ತಿಸ್ತೇನೆ. ದಯವಿಟ್ಟು ಅಂತವರನ್ನು ಕೂಡ ನೀವು ಹದ್ದು ಬಸ್ತಿನಲ್ಲಿಟ್ಟರೆ, ರಿಕ್ಷಾದಲ್ಲಿರಲಿ ಅಥವಾ ಯಾರೇ ಇರಲಿ, ಸಾರ್ವಜನಿಕರು ಕೂಡ ಧೈರ್ಯದಿಂದ ಈ ಡ್ರಗ್ಸ್ ಮಾಫಿಯಾದ ಬಗ್ಗೆ ನಿಮ್ಗೆ ಮಾಹಿತಿ ಕೊಡೋದಕ್ಕೆ ಸಾಧ್ಯವಾಗುತ್ತೆ. ನಿಮ್ಮಲ್ಲೇ ಆ ಮಾಹಿತಿಯನ್ನ ಮತ್ತೆ ಅವರಿಗೆ ಹಂಚುವವರಿದ್ರೆ ನಮಗೂ ಕೂಡ ಭಯ ಆಗುತ್ತೆ. ಯಾವುದೇ ಅಪಘಾತ ಆದ ಸಂದರ್ಭದಲ್ಲಿ ರಕ್ತದ ಮಡುವಲ್ಲಿ ಬಿದ್ದ ಗಾಯಾಳುಗಳನ್ನ ನಾವು ಯಾವುದೇ ಅಂಜಿಕೆ ಇಲ್ಲದೆ ಎತ್ಕೊಂಡು ರಿಕ್ಷಾಕ್ಕೆ ಹಾಕಿ ಆಸ್ಪತ್ರೆ ಸೇರಿಸ್ತೇವೆ. ಇನ್ಯಾವುದೇ ಘಟನೆ ಆದಾಗ ನಾವು ಮೊದಲ ಅಲ್ಲಿರ್ತೇವೆ. ಆದ್ರೆ ಡ್ರಗ್ಸ್ ಮಾಫಿಯಾ ವಿಷಯಕ್ಕೆ ಬಂದಾಗ ಒಂದು ಹೆಜ್ಜೆ ನಾವು ಕೂಡ ಹಿಂದೆ ಇರ್ತೀವಿ, ಸಮಾಜದ ಎಲ್ಲರೂ ಹಿಂದೆ ಇರ್ತಾರೆ. ಯಾಕಂದ್ರೆ ಆ ಸಮಾಜ, ಆ ಡ್ರಗ್ಸ್ ಮಾಫಿಯಾದವರು ಅಥವಾ ಡ್ರಗ್ಗಿಸ್ಟ್ಗಳು, ಮಾದಕ ವ್ಯಸನಿಗಳು ಅವರೇನ್ ಮಾಡ್ತಾ ಇದ್ದಾರೆ ಅಂತ ಅವರಿಗೆ ಅರಿವಿರೋದಿಲ್ಲ. ಅವರು ತಾನೇನ್ ಮಾಡ್ತಾ ಇದ್ದೆ ಅಂತ ಅವರಿಗೆ ಗೊತ್ತಿರೋದಿಲ್ಲ. ಅಂತ ಸಂದರ್ಭದಲ್ಲಿ ನಾವು ಅವರನ್ನ ಎದುರು ಹಾಕೊಳ್ಳೋದು ಸ್ವಲ್ಪ ಕಷ್ಟಕರ ಆಗಿರುತ್ತೆ. ಪೊಲೀಸ್ ಇಲಾಖೆ ನಮ್ ಜೊತೆ ನಿಂತ್ರೆ, ಗಟ್ಟಿಯಾಗಿ ನಮ್ ಜೊತೆ ಇದ್ರೆ ನಾವು ಯಾವುದೇ ಅಂಜಿಕೆ ಇಲ್ಲದೆ ಅವರ ವಿರುದ್ಧ ಹೋರಾಡಬಹುದು. ಈ ಸಮಾಜ ಕಂಟಕರ ವಿರುದ್ಧ ನಾವು ನಿಲ್ಬಹುದು, ನಿಮಗೆ ಮಾಹಿತಿಗಳನ್ನು ಕೂಡ ನೀಡಬಹುದು. ಹಾಗಾಗಿ ಅಯ್ಯೂಬ್ ಮಂಜೂರ್ ಅವರ ಮಾತನ್ನ ಸಮರ್ಥಿಸ್ತೇನೆ. ದಯವಿಟ್ಟು ನಿಮ್ಮ ಕೈ ಕೆಳಗಿರುವ ಅಧಿಕಾರಿಗಳ ಬಗ್ಗೆ ನೀವು ಕೂಡ ಗಮನವಿಡಿ ಅಂತ ಹೇಳುತ್ತಾ, ನಾವು ಕೂಡ ನಿಮ್ಮೊಂದಿಗೆ ಸಹಕಾರ ನೀಡೋಕೆ ಸಿದ್ಧರಾಗಿದ್ದೇವೆ. ಸರಿಸುಮಾರು 70 ಪಾರ್ಕ್ಗಳ ಒಂದು ಜಂಟಿ ಸಂಘಟನೆ ಆಗಿದೆ ಆಟೋ ರಾಜ ಕಮ್ಮಾರ್. ಎಲ್ಲೆಲ್ಲಿ ಯಾವ್ಯಾವ ಘಟನೆಗಳು ನಡೆಯುತ್ತಾ ನಮಗೆ ಮಾಹಿತಿ ಇರುತ್ತೆ. ಖಂಡಿತವಾಗಿಯೂ ನಾವು ಇಲಾಖೆ ಜೊತೆ ಹಂಚಿಕೊಳ್ತೇವೆ. ನೀವು ಕೂಡ ಸಹಕರಿಸಿ ಈ ಸಮಾಜವನ್ನ ಡ್ರಗ್ಸ್ ಮುಕ್ತ ಸಮಾಜವಾಗಿ, ಶಾಂತಿಯುತ ಸಮಾಜವಾಗಿ ಕಟ್ಟೋದಕ್ಕೆ ನಾವು ಜೊತೆಗಿರ್ತೀವಿ ಅಂತ ಹೇಳ್ತಾ, ನಾನೊಂದು ಘಟನೆಯನ್ನ ನೆನಪಿಸಿ ಬಯಸ್ತೇನೆ. ಮೊನ್ನೆ ಅಷ್ಟೇ, ಒಂದು ವಾರದ ಹಿಂದೆ ಮುಡಿಪುವಿನಲ್ಲಿ 2 ಗಂಟೆ ರಾತ್ರಿ ನಮ್ಮ ಕಾಲೇಜ್, ಒಂದು ಯಾವ ಕಾಲೇಜಿಂದ ಇಲ್ಲಿ ಹೆಸರತ್ತಕ್ಕೆ ನಾನು ಹಿಂಜರಿತೇನೆ, ಕಾಲೇಜಿನ ವಿದ್ಯಾರ್ಥಿಗಳು ಕೋಮಾ ಸ್ಥಿತಿಯಲ್ಲಿದ್ರು. ಮಾದಕ ದ್ರವ್ಯವನ್ನ ಪಡೆದು ಅವರಿಗೆ ಏನಾಗ್ತಾ ಇದೆ ಯಾವುದೂ ಗೊತ್ತಿರಲಿಲ್ಲ. ನಮ್ಮ ಅಧ್ಯಕ್ಷರಾದ ಸಿದ್ದಿಕ್ ರವರು ತಕ್ಷಣ ಅವರನ್ನ ಆಸ್ಪತ್ರೆಗೆ ತಲುಪಿಸಿ ಆನಂತರ ಪೊಲೀಸ್ ಇಲಾಖೆಗೂ ಮಾಹಿತಿ ಕೊಟ್ಟಿದ್ರು. ಆನಂತರ ಮತ್ತೊಂದು ಘಟನೆ 2-3 ದಿನ 4 ದಿನಗಳ ಹಿಂದೆ ಮತ್ತೊಮ್ಮೆ ಆಯ್ತು. ಅವರ ಒಂದು ಕ್ಯಾಂಪಸ್ ಇದೆ, ಆ ಕ್ಯಾಂಪಸ್ ಇಂದ ರಾತ್ರೋರಾತ್ರಿ ಡ್ರಗ್ಸ್ ಗಳು ಜಾಸ್ತಿಯಾಗಿ ಅವರು ಮತ್ತೆ ಕೋಮಾ ಸ್ಥಿತಿಗೆ ಬಂದ್ರು. ಅವರನ್ನ ಯಾನಪ್ಪಗೆ ದಾಖಲಿಸಿದ್ರು. ಆ ನಂತರ ನಾವು ನಿರ್ಧರಿಸಿದ್ವಿ, ಡ್ರಗ್ಸ್ ಎಂಬುದು ಈ ಸಮಾಜದ ಶಾಂತಿಯನ್ನ ಸಂಪೂರ್ಣ ಹದಗೆಡಿಸಿದೆ. ಹಾಗಾಗಿ ಇದಕ್ಕೊಂದು ಕಾರ್ಯಕ್ರಮ ಮಾಡಲೇಬೇಕು ಅಂತ ಹೇಳಿ ಕೇವಲ 4 ದಿನಗಳ ಹಿಂದೆಯಿಂದ ನಾವು ಪ್ರಯತ್ನ ಪಟ್ಟು ಈ ಒಂದು ಕಾರ್ಯಕ್ರಮವನ್ನ ನಾವಿಲ್ಲಿ ಆಯೋಜಿಸಿದ್ದೇವೆ. ಅಲ್ಲಲ್ಲಿ ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸಬೇಕು ಅಂತ ನಾವು ಈಗಾಗಲೇ ತೀರ್ಮಾನಿಸಿದ್ದೇವೆ. ನಾನಾ ಕಡೆಗಳಲ್ಲಿ ಈ ಕಾರ್ಯಕ್ರಮವನ್ನ ಆಯೋಜಿಸಬೇಕು. ಹಾಗೆ ರ್ಯಾಲಿ ಮಾತ್ರ ಇವತ್ತು ಮಾತ್ರ, ಅದರ ಸಮಾವೇಶ ಬೇರೆ ಬೇರೆ ಕಡೆ ಸಮಾವೇಶ ನಡೆಸಿ ಈ ಡ್ರಗ್ಸ್ ಮುಕ್ತ ಸಮಾಜವನ್ನ ನಾವು ನಿರ್ಮಿಸಬೇಕು ಅಂತ ನಾವು ನಿರ್ಧರಿಸಿಕೊಂಡಾಗಿದೆ. ಇವತ್ತಿನ ಈ 4 ದಿನಗಳಲ್ಲಿ ಹೋರಾಡಿ ಮಾಡಿಕೊಂಡಂತ ಈ ಒಂದು ಅಚ್ಚುಕಟ್ಟಿನ ಕಾರ್ಯಕ್ರಮ, ಈ ಕಾರ್ಯಕ್ರಮಕ್ಕೆ ದುಡಿದ ಎಲ್ರಿಗೂ ಮತ್ತೊಮ್ಮೆ ಅಭಿನಂದಿಸುತ್ತಾ ಮಾತಾಡಲಿದ್ದಾರೆ ನಮ್ಮ ಅತಿಥಿಯಾಗಿರುವಂತಹ ಭಗವಾನ್ ದಾಸ್ ಕೊಟ್ಟು, ಮಾಜಿ ಕೌನ್ಸಿಲರ್, ಉಳ್ಳಾಲ ನಗರಸಭೆ. ಆಸೀನರಾಗಿರುವಂತಹ ಎಲ್ಲ ಗಣ್ಯರೇ, ಹಾಗೇನೆ ನಮ್ಮ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ನಮ್ಮ ಬಂಧುಗಳೇ, ನಾನು ತುಳು ಭಾಷೆಯಲ್ಲಿ ಸ್ವಲ್ಪ ಮಾತಾಡ್ತೇನೆ. ಯಾಕೆಂದ್ರೆ ತುಳುವಿನಲ್ಲಿ ಮಾತಾಡಿದ್ರೆ ಕರೆಕ್ಟ್ ಆಗಿ ಉಚ್ಚಾರ ಸರಿ ಬರ್ತದೆ. ಅದಕ್ಕೋಸ್ಕರ ನಿಮಗೆ ಅರ್ಥ ಆಗ್ಬಹುದು ಮೇಡಮ್. ಬಹುಶಃ ಈ ಆಟೋ ಚಾಲಕರು ಮಾಡಿರುವಂತ ಕೆಲಸ ಇದು ನಮ್ಮ ಬೋಜನ್ನು ಕೂಡ ಸ್ವಲ್ಪ ಕಡಿಮೆ ಮಾಡ್ತದೆ, ನಿಮ್ಮ ಡಿಪಾರ್ಟ್ಮೆಂಟ್ ನ ಬೋಜನ್ನ ಕೂಡ ಸ್ವಲ್ಪ ಕಡಿಮೆ ಮಾಡಬಹುದು ಬಹುಶಃ. ಯಾಕಂದ್ರೆ ನಾನು ಕೂಡ ಬಹಳಷ್ಟು ಈ ವಿಚಾರದಲ್ಲಿ 2 ಗಂಟೆ ರಾತ್ರಿಗೂ ಕೂಡ ಎದ್ದು ಓಡಾಡಿದವ. ಯಾನದಾಯ ಈ ವಿಷಯ ಪಂಡ ಯಾನ ಒಂಜಿ ರಿಕ್ಷಾ ಚಾಲಕನೇ ಆದಿತ್ತನೆ, ತೊಕ್ಕೊಟ್ಟು ಒಳಪೇಟೆದು ರಿಕ್ಷಾ ಚಾಲಕನೇ ಆದಿತ್ತನೆ. ಇನ್ನಿಕ್ಕೆಲ್ಲ ಬ್ಯಾಜ್ ಲೈಸೆನ್ಸ್ ಎಂದ ಉಂಡು, ರಿನೋವಲ್ ಮಲ್ತೊಂದು ಅಂಚೆ ಅದು ಪುನಗ ಯಾನು
ನಿಖಿಲ್ಡ ಒಂಜಿ ವಿಚಾರದಾಯ ಬಂಟ ಬಂಡ ಇಲ್ಲಿ ನಿಖಿಲ್ ಮಲ್ತಿನ ಬೇಲೆ ನನ್ನ ಮಾತ ಇಲ್ಲೂ ಮಲ್ಪುನಂಚಿನ ಸಂದರ್ಭ ಬರೆಯರೆ ಸಾಧ್ಯತೆ ಉಂಡು ಇಂಚ ನಿಖಿಲ್ ಮಲ್ತಿನ ಬೇಲೆನು ಮಲ್ತಿಜಿಂದಾಂಡ ಇಲ್ಲೂ ಜತ್ತದ ಮಲ್ಪುನಂಚಿನ ಸಂದರ್ಭ ಬರ್ಪುಂಡು ದಾಯ ಬರ್ಪುಂಡು ಬಂಡ ಎಂಕ್ಲೆ ಇತ್ತೆ ಪೊಲೀಸ್ ಪಿಸಿ ಮೀಟಿಂಗ್ ಎಂದು ಪೋಪ ಪಿಸಿ ಮೀಟಿಂಗ್ ಪೋನಗಲ ಒಂಜಿ 3 ಗಂಟೆ ಕುಳ್ಳಿಂದ ರಾತ್ರಿ 7-8 ಗಂಟೆ ಮುಟ್ಟಲ ಚರ್ಚೆ ಗಾಂಜಾದಲ್ಲ ಡ್ರಗ್ಸ್ ಎಲ್ಲ ಅಂದುವೆ ಬರ್ಪುಂಡು ದಾಯ ಬಂದಟ ಆಯ್ತಾ ಬೇರೆ ಬೆಟ್ಟೆ ನನಲ ಏರೆಗಳ ಸಾಧ್ಯ ಆಪುಜಿ ದಾಯ ಬಂದಂಟ ಅವು ಆತು ಕಠಿಣವಾಯಿನ ಬೆಲೆ ಐತೆ ಆತು ಬಂಗೊಂಡು ಏತು ಬಂಗ ಬತ್ತಲ್ಲ ಕೊಡೋರಿ ಪುಟ್ಟದು ಅಲ್ಪ ಇಂಚಿನ ಬೆಲೆ ಮಲ್ತೊಂದುಲ್ಲೆ ಯಾಂಗ ನೇನು ಉದಾಹರಣೆಗೆ ದಾಯ ಬಂದ ಒಂದು ದಿನ ಎಣ್ಣೆ ಇಲ್ಲಡೆ ರಾತ್ರಿಗೆ 2 ಗಂಟೆಗೆ ಅಪ್ಪನ ಮೆಗ್ದಿಲ್ಲ ಎಣ್ಣೆ ಇಲ್ಲಡೆ ಬತ್ತೇರು ಭಗವಾನ್ ಹೊರ ಇಲ್ಲಡೆ ಎಂಕ್ಲೆ ಇಲ್ಲಡೆ ಬಲ್ಲ ಎನ್ನ ಮಗನ ಅವಸ್ಥೆಯನ್ನು ತೀಯರೆ ಎಂಕ್ಲೆಗೆ ಆಪುಜಿ ದಾಯ ಬಂದಾಂಡ ಎಣ್ಣೆ ಇಲ್ಲದ ಪೂರಾ ಸಾಮಾನೆಲ್ಲ ದರ್ತಬಾರ್ದೆ ಟಿವಿ ಟ್ಯೂಬು ಮಾತ ಇಲ್ಲಲಿತ್ತನ ಸೊತ್ತುನು ಪೊಡಿ ಮಲ್ತಬಾರ್ದೆ ಎಂಗ್ಲೆಗ ಆಯ್ನು ದಾಲ ಮಲ್ತಾರ ಆಪುಜಿ ಪಕ್ಕ ಯಾನು ಮಾತ ಒಂದು 2 ಜವನಿಯರಿಗೆ ಫೋನ್ ಮಲ್ತುದು ಪೋದು ಆಯ್ನು ಯಾನು ಸಮಾಧಾನ ಮಲ್ಪೇರ ಫೋನಗಳ ಆಯ್ ಬಾಳ್ಬಿಡಿ ಇವ್ರು ಬಿಜೆಪಿ ಯಾನು ಕಾಂಗ್ರೆಸ್ ಇವ್ರು ಬೋಲಿಗಿದೆ ನೆಕ್ಸ್ಟ್ ಬಿಜೆಪಿ ಅವರು ಕಾಂಗ್ರೆಸ್ ಅವರು ಪ್ರತಿಯೊಬ್ಬರಿಯಾಗ ಒಂದು ತೊಂದರೆದನೇ ವಿಷಯ ಅಂಚ ಲಾಸ್ಟ್ ಗಾಯನ್ ಪತ್ತದು ಎಂಚಲ ಒಂಜಿ ನೆಕ್ ನಿಟ್ಟೆದ ಒಂಜಿ ಕ್ಯಾಂಪ್ಗೆ ಪಾಡ್ ಅವೆಲ್ಲಕ್ಕೂ ಬೆತ್ತೆ ಉಳ್ಳಾಲ ಬೈಲು ಉಂಜಾಂಡು ಅವಳ ರಾತ್ರದ ಕೊಟ್ಟು ಗಾಯನ್ ಕಾರ್ಡ್ ಪಾಡ್ದು ಕೊಡೋದು ಒಂಜಿ ಅಂಚಿ ನಮ್ಮ ಉಲಾಯಿ ಕುಡ್ಲಾಡು ಒಂಜಿ ಉಲಾಯಿಡಿ ಜಾಗೆಗೆ ಅಲ್ಪ ಸೇರ್ಸ ಅಂಚಿನೇ ಬೇಲೆ ಎಂಟು ಮಲ್ಕೊಂದಿಲ್ಲ ಅಂಚಾದ ಪುಣಗ ಈ ಬೇಲೆನು ಪ್ರತಿ ಒರಿಲ ಇನಿ ವೇದಿಕೆಡಿ ಇಂಚಿನ ಬೇಲೆಗೆ ಜನ ಲೈಜೇರಿ ಕುಂಜಾರಲ್ಲ ಎದುರು ಲೈಜೇರಿ ದಾಯ ಬಂದಂಡು ಅಂತ ಕಷ್ಟದ ಬೆಲೆ ನೆಟ್ಟು ಬೆರಿಯ ಪೋಟುನ ನನ್ನ ಎಣ್ಣಂಚಿನ ರಿಕ್ಷಾದಕ್ಕೆ ಮಾತ್ರ ಸಾಧ್ಯ ಅಕ್ಕಂಡ ನೆಟ್ಟು ಮಾತೆರೆಗಳ ಪೋಯರ ಸಾಧ್ಯ ಇಜ್ಜಿ ಎಂಗ್ರು ಪತ್ತದು ಎಂಚಲ ರಿಕ್ಷೋಡ ಕಾರ್ಡ ಒಯ್ತಲ್ಲ ಪಾಡ್ದು ఆయన ಕೊನೋದು ಅಡ್ಮಿಟ್ ಮಲ್ಪುವ ದಾಯ ಬಂದಾಂಡ ಅವೊಂಚೂರು ಬಂಗದ ಬೇಲೆ ಐತು ಈ ಬೊಲ್ದು ಅಂಗಿ ಪಾಡ್ನಕ್ಲು ಅತುಲ್ಲಾಂಡ ಇಸ್ತ್ರಿ ಪಾಡ್ನಕ್ಲು ಆಪು ದೇವಣ್ಣ ఆయన ಪತ್ತೋಡು ಆಯ ವಾಸನೆ ಬರ್ತೆ ಅತುಲ್ಲ ಗಂಗಸರ ವಾಸನೆ ಬರ್ತೆ ಅಂಚ ಪೂರ ಉಂಡು ఆయన ಪತ್ತದು ಕೊನೋಡು ದಾಯ ಬಂದಾಂಡ ಎಂಕ್ಲು ಈ ಬೇಳೆ ನಿರಂತರ ಮಲ್ಪಡು ಮೂವೇ ಬಸ್ ಸ್ಟ್ಯಾಂಡ್ ಮೂವೇ ಬಸ್ ಸ್ಟ್ಯಾಂಡ್ ನಿನಗೆ ಮಧ್ಯಾಹ್ನಕ್ಕೆ ಬಲೆ ಬೈಯಾಗ ಬಲೆ ಶಾಲೆದ ಜೋಕುಲು ಬೀಡಿ ಸಿಗರೇಟ್ ಹೋಯ್ತೊಂದು ಮಿತ್ತು ಆ ಬಿಲ್ಡಿಂಗ್ ಪಿರಮಿಡು ಖಾಲಿ ಜಾಗೆ ಉಂಟು ಅಲ್ಪ 50 ಜೋಕುಲು ಶಾಲೆದ ಜೋಕುಲು ಅಕ್ಲೇನು ಎಲ್ಲೆಡೆ ಪ್ರಾರಂಭಡೆ ನಮ್ಮ ಈ ಒಂಜಿ ಆ ಬೀಡಿ ಸಿಗರೇಟಿನ ಅತ್ತಂಡ ಬೆತ್ತ ಲೆಕ್ಕ ಪೋಪುನೇನು ನಮ್ಮ ಉಂತಾಯಂದ ಮಾತ್ರ ನಮಕ್ ಸಾಧ್ಯ ಉಂಡು ನೇನು ಮಾತ ಉಂತಾಯರೆ ಶಾಲೆದ ದಿನೋಟೆ ಅಂಚಿನೇ ಬೆತ್ತ ಘಟನೆಗಳು ಮಾತಾಂಡು ಒಂಜಿ ಪೊಣ್ಣು ಮಗಳೇನು ಅಲ್ಪ ಫಸ್ಟ್ ಪಿಯುಸಿದ ಪೊಣ್ಣನು ಮಧ್ಯಾಹ್ನ ಒಣಸು ಮಲ್ತು ಪೋಣಗ ಸಬಸ್ಟೆನ್ ಶಾಲೆದಮ್ದು ನಿಜವಾದ ಯಾವ ಸ್ಟೋರಿ ಬಂದು ಇಂಚೋಗು ಒಂಜಿ ಆಜಿ ತಿಂಗಳು ಆತೆ ಆಜಿ 7 ತಿಂಗಳು ಬೇರೆಯವರು ಬಂದಿದ್ದೆ ಆ ಪೊಣ್ಣ ಗೋರಿ ಹಾಕೊಂಡು ಯಾನ್ ಪೋಯಡೆಗೆ ಅಲ್ಪ ಪೋದಾನಗಳ ಅಲ್ಪ ತೂಣಗ ಆಯ ಒಂಜಿ 40 ವರ್ಷದ 45 ವರ್ಷದ ಆಯ್ತು ಮಸ್ತ್ ವಿಷಯ ಉಂಟು ಲಾಸ್ಟ್ ಆಯನೆಲ್ಲ ಜೈಲಿಗೆ ಬಡ್ಬದ ದಾಯ ಬಡ್ಬದ ಬಂಡ ಅಂಚಿನ ಒಂಜಿ ಘಟನೆ ನಮ್ಮ ಇದ ಪಂಡದ ನೆಟ್ ಪಂಡದ ಪ್ರಯೋಜನ ಅಂಚಿನ ವಿಷಯ ಎಲ್ಲ ಆತುಂಡು ಇನ್ನಿಕ್ಲಾಯ ಜೈಲ್ಡುಲ್ಲೆ ಯಾನು ದಾಯ ಪಂಡ ಬಂಡ ಇಂಚಿನ ಬೇಳೆ ಬೆತ್ತ ಜಾಗೆ ಇಡ್ಪುರ ಅವನುಂಡು ನೇನು ನಮ್ಮ ಉಂಟವರುಂದಾಂಡ ಮೂರು ಬಸ್ ಸ್ಟ್ಯಾಂಡ್ ಇಡಿತ್ತಿನ ಏರು ಬಸ್ಸು ಕಾಪುರ ಅಕ್ಕಲ್ಲ ನೇನು ಪಾತಿರನು ಕೇಳೋಡು ಇನಿ ಒಂಜಿ ಇಲ್ಲ ಎಣ್ಣೆ ಇಲ್ಲಡೆ ಅಂಡ ಎಲ್ಲ ನಿಖಲೆ ಇಲ್ಲಡೆ ಒಂದು ಪಗರದ ಸಾಧ್ಯತೆ ಉಂಟು ನೆಕ್ ನಮ್ಮ ಮಾತಾಡಲ ಒಟ್ಟಿಗೆ ಆದ ಈ ಒಂಜಿ ಬೇಲೆನೆ ನಮ್ಮ ಉಂಟಾವಡು ನೆಕ್ ಕೈ ಜೋಡಿಸಾಕ ಎಂಕ್ಲೇರ್ ದಾಪುರ ಸಹಕಾರವನ್ನು ಖಂಡಿತ ಕೊರ್ಪ ಪಡೊಂದು ಈ ಸಂದರ್ಭಡಿಯನ್ನ ಎಂಕ 2 ಪಾತ್ರದ ಅವಕಾಶ ಮಲ್ತುಕೊರ್ನಿಕ್ಲಿಗೆ ಧನ್ಯವಾದಗಳು. ಧನ್ಯವಾದಗಳು ಭಗವಾನ್ ದಾಸ್ ಕೊಟ್ರವರೇ. ಬಹುಶಃ ನಿಮ್ಮ ಅನುಭವವೇ ನಮಗೂ ಕೂಡ ಆಗ್ತಾ ಇರೋದು. ನಾವು ಸಂಘಟನೆ ಕಟ್ಟಿದ ಮೇಲೆ ನಮ್ಮ ರಿಕ್ಷಾ ಚಾಲಕರೇ ಫೋನ್ ಮಾಡಿ ಹೇಳೋದು ಇದೇ ಮಾದಕ ವ್ಯಸನಿಗಳ ಬಗ್ಗೆ, ಅವರನ್ನು ನೀಡುತ್ತಿರೋ ತೊಂದರೆಗಳ ಬಗ್ಗೆ. ಇದನ್ನ ನಾವೆಲ್ಲರೂ ಸೇರಿ ಖಂಡಿತವಾಗಿ ಮಟ್ಟ ಹಾಕಲೇಬೇಕಾಗಿದೆ. ನಿಮ್ಮೊಂದಿಗೆ ನಾವು ಇರ್ತೇವೆ, ನಮ್ಮ ಆಟೋ ರಾಜಕುಮಾರ್ನೊಂದಿಗೆ ನೀವು ಇರಿ ಅಂತ ನಾನು ನಿಮ್ಮಲ್ಲಿ ವಿನಂತಿಸುತ್ತಾ ಈಗ ನಮ್ಮನ್ನು ಉದ್ದೇಶಿಸಿ ಮಾತನಾಡ
ಮಾತನಾಡಲಿದ್ದಾರೆ ನಮ್ಮ ಆತ್ಮೀಯ ಮಿತ್ರರು ಎಐಟಿಸಿ ರಾಜ್ಯ ಉಪಾಧ್ಯಕ್ಷರು, ಕೇರಳ ಭಾಗದಲ್ಲಿ ನಮ್ಮ ಯಾವುದೇ ಸಮಸ್ಯೆಗಳಿಗೂ ತಕ್ಷಣ ಸ್ಪಂದಿಸುವ ನಾಯಕರು ಆಗಿರುವಂತಹ ಶ್ರೀಯುತ ಮುಸ್ತಫಾ ಕಡಂಬಾರ್ ಅವರು. എന്റെ പ്രിയപ്പെട്ട എന്റെ മുന്നിലുള്ള അപ്പോ രാജാക്കന്മാരെ, ആദ്യം ഈ വേദിയിൽ നിങ്ങൾക്ക് ഞാൻ നന്ദി അറിയിക്കുകയാണ്. കാരണം ഈ കൊച്ചി ഗ്രാമത്തിൽ വെച്ചുകൊണ്ട് അട്ടോ രാജാക്കന്മാർ ജില്ലാ സമിതി മാത്രമാണ് ഞാൻ ഇവിടുത്തെ നോട്ടീസിൽ കണ്ടത്. അട്ടോ രാജാക്കന്മാരടുത്ത ഒരു വാക്ക് ഞാൻ പറയുക, നിങ്ങള് കർണാടകത്തിന്റെ രാജ്യത്ത് ഏതൊരു പ്രവർത്തകരാകണമെന്ന് ഞാൻ അഭ്യർത്ഥിക്കുകയാണ്. നിങ്ങളെ സഹായിക്കാൻ തീർച്ചയായിട്ടും ഇവിടുത്തെ പോലീസ് ഉണ്ടാകും. വേദിയിൽ നമ്മുടെ പോലീസ് അധികാരിയായ ധന്യ മാഡം, അതുപോലെ എന്റെ മുന്നിൽ സംസാരിച്ച അയ്യൂബ് ഖാൻ സാഹിബ്, എന്റെ പ്രിയപ്പെട്ട ഈ പരിപാടിയിലേക്ക് എന്നെ ക്ഷണിച്ച അട്ടോ രാജാക്കന്മാരുടെ എല്ലാമായ സിദ്ദീഖ് മുടിപ്പൂർ, എന്റെ പ്രിയപ്പെട്ട എന്റെ മുന്നിലുള്ള അട്ടോ രാജാക്കന്മാരുടെ കാക്കി ധരിക്കാതെയും എന്റെ സ്നേഹം നിറഞ്ഞ ഡ്രൈവർമാരെ, നിങ്ങളുടെ പ്രവർത്തനം അത് ഏത് നിലയിലായി വേണമെന്നറിഞ്ഞാൽ, ഒരു ഉമ്മ 10 മക്കളുണ്ടെങ്കിൽ ആ 10 മക്കൾ ഏത് നിലയിലാണ് പോറ്റി വളർത്തുന്നത് അതുപോലെ ആയിരിക്കണം ഈ നാട്ടുകാരെ സംരക്ഷിക്കുന്നത് നിങ്ങൾ എന്ന് ഞാൻ നിങ്ങളോട് ഓർമ്മപ്പെടുത്തുകയാണ്. ഞാൻ ഒന്ന് പറയാം, പോലീസ് അധികാരിയോട്, കൂടെയുള്ള ധന്യ മാഡം പറയാം, ധന്യ മാഡം നിങ്ങൾക്ക് മലയാളം മനസ്സിലാവോ ഇല്ലേ എന്നറിയില്ല, എന്നിട്ടും ഞാൻ കുറച്ചും കൂടി കന്നഡത്തിൽ പറയാം. ನೀವು ಇಲ್ಲಿ ಪೊಲೀಸ್ ಅಧಿಕಾರಿಯಾಗಿದ್ದೀರಾ, ತುಂಬಾ ಸಂತೋಷ ಉಂಟು ನಮ್ಗೆಲ್ರಿಗೂ. ನಿಮ್ಮ ಹತ್ರ ಒಂದು ಮಾತು ಹೇಳ್ತೇನೆ ನಾನು. ನಮ್ಮ ಅಟೋ ರಾಜಾಕನ್ಮಾರಿದ್ದಾರಲ್ವಾ, ಅವರಿಗೆ ನಿಮ್ಮ ಹೃದಯದಿಂದ ಸಹಾಯ ಮಾಡಬೇಕು. ಅದಕ್ಕೆ ಏನಂದ್ರೆ, ನಮ್ಮ ಕೇರಳದಲ್ಲಿ ಒಂದು ಪೊಲೀಸ್ ಅಧಿಕಾರಿಗಳನ್ನು ಮಾಡಿದ್ದಾರೆ. ಒಂದು ಸ್ಟ್ಯಾಂಡ್ ಇದ್ರೆ, ಒಂದು ಊರಲ್ಲಿ ಒಂದು ಗ್ರಾಮದಲ್ಲಿ ಸ್ಟ್ಯಾಂಡ್ ಇದ್ರೆ, ಅಲ್ಲಿಂದ 1-2 ಡ್ರೈವರ್ಮಾರನ್ನು ತೆಗೆದು ಅವರನ್ನು ಗಾಂಜಾ ಮುಕ್ತಕ್ಕೆ ಪೊಲೀಸ್ನೊಟ್ಟಿಗೆ ಸಪೋರ್ಟ್ ಮಾಡ್ಲಿಕ್ಕೆ ಅವರಿಗೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ನೀವು ಸಹ ಅದು ಮಾಡ್ಬೇಕಂತ ಹೃದಯದಿಂದ ಕೇಳ್ತಾ ಇದ್ದೇನೆ. ನನ್ನ ಕನ್ನಡ ಸ್ವಲ್ಪ ಆದ್ರೂ ಮಿಸ್ ಆಗಬಹುದು, ಎಲ್ರು ಕ್ಷಮಿಸಬೇಕು. ಯಾಕೆಂದ್ರೆ ಕನ್ನಡ ಅಷ್ಟು ಚೆನ್ನಾಗಿ ಬರುವುದಿಲ್ಲ. ಈ ಅಟೋ ರಾಜಕನ್ಮಾರ್ ಒಂದು ದಿವಸ ನಾನು ಕೇರಳದಿಂದ ಏರ್ಪೋರ್ಟ್ಗೆ ಹೋಗ್ತಾ ಇದ್ದೆ, 4 ಗಂಟೆ ರಾತ್ರಿ. ತೊಕ್ಕೋಟು ಸಂಘದಲ್ಲಿ ಒಂದು ಆಕ್ಸಿಡೆಂಟ್ ಆಗಿತ್ತು. ಆವಾಗ ನಾನು ಸಹ ಅಲ್ಲಿ ಗಾಡಿ ನಿಲ್ಲಿಸಿದ ಸಂದರ್ಭದಲ್ಲಿ ಪೊಲೀಸರಿಗಿಂತ ಮೊದಲು ಬಂದು ಈ ಅಟೋ ರಾಜಕನ್ಮಾರ್ ಕಾಕಿ ಧರಿಸಿದಂತಹ ಡ್ರೈವರ್ಸ್ಗಳಾಗಿದ್ದಾರೆ. ನನ್ನ ಗಾಡಿಗೆ ಕೈ ತೋರಿಸಿ ಒಮ್ಮೆ ನೀವು ಹಾಸ್ಪಿಟ್ಲಿಗೆ ಮುಟ್ಟಿಸಿ ಅಂತ ಹೇಳಿದ್ರು. ನಾನು ಅವರನ್ನು ಏಜು ಹಾಸ್ಪಿಟ್ಲಿಗೆ ಮುಟ್ಟಿಸಿದೆ. ಯಾರು ಏನಂತ ದೇವರಿಗೆ ಗೊತ್ತು, ನನ್ಗೆ ಗೊತ್ತಿಲ್ಲ. ಅದು ಯಾರಿಂದ ಆಗಿತ್ತು? ಅಟೋ ರಾಜಕನ್ಮಾರ್. ಕಾಕಿ ಧರಿಸಿದ್ರೆ ತುಂಬಾ ಸಂತೋಷ. ಕಾಕಿ ನೀವು ಸ್ವಲ್ಪ ಧರಿಸಲಿಕ್ಕೆ ಏನೋ ಸ್ವಲ್ಪ ಹಿಂದೆ ಆಗಿರ್ತಾರ, ಹಿಂದೆ ಹೋಗ್ತೀರಾ. ಕಾಕಿ ಅವರೇ ಅದಾಗಿರುತ್ತ, ನೋಡ್ಕೊಳ್ಳಿ. ಒಂದು ಪೊಲೀಸ್ ಕಾಕಿ ಧರಿಸಿದ್ರೆ ಆ ಕಾಕಿಗೆ ತುಂಬಾ ಗೌರವ ಇದೆ, ಎಲ್ಲರೂ ಸಲ್ಯೂಟ್ ಆಗ್ತಾರೆ. ಬಟ್ ನೀವು ಕಾಕಿ ಧರಿಸಿ ನೀವು ನಿಮ್ಮ ಉದ್ಯೋಗವನ್ನು ಮಾಡುವುದಾದ್ರೆ ಆ ಸಂದರ್ಭದಲ್ಲಿ ಎಲ್ರೂ ನಿಮಗೆ ಸಲ್ಯೂಟ್ ಆಗ್ತಾರೆ, ಗೊತ್ತಾ? ನಿನ್ನೆ ಅಲ್ಲ ಮೊನ್ನೆ ನಮ್ಮ ಗ್ರಾಮದಲ್ಲಿ ಹೊಸಂಗೈ ಟೌನ್ ಅಲ್ಲಿ ಒಂದು ಪ್ರಶ್ನೆ ಆಯ್ತು. ಒಂದು ಡ್ರೈವರ್ಗೆ ಬಂದು ಹೊಡೆದ, ಬಟ್ ಹೊಡೆದಾಗ ಅವನು ಕಾಕಿ ಧರಿಸಿದ್ದ. 5 ನಿಮಿಷದಿಂದ ಎಲ್ಲ ಗಾಡಿ ತಿರುಗಿಸಿ ನಿಲ್ಲಿಸಿದ್ದೇವೆ ನಾವು. ಏಕೆ? ಅವೊಂದು ಡ್ರೈವರ್ ಆಗಿದ್ದಕ್ಕೆ ಬೇಕಾಗಿ ಮಾತ್ರ. ಟೌನ್ ಅಲ್ಲಿ ಎಷ್ಟು ಗಲಾಟೆ ಆಗುತ್ತೆ, ಏನೆಲ್ಲ ನಡೆಯುತ್ತೆ, ಯಾರು ಸ್ಟ್ರೈಕ್ ಮಾಡ್ತಾರೆ? ಇಲ್ಲ. ಒಬ್ಬ ಡ್ರೈವರ್ ಬಂದು ಮುಟ್ಟಿದಾಗ, ಕಾಲ್ ಹಿಡಿದಾಗ ಎಲ್ರು ನಾವು ಅವನನ್ನು ಆವಾಗಲೇ ಗಾಡಿ ತಿರುಗಿ ನಿಲ್ಲಿಸಿ ಅವನನ್ನು ಅರೆಸ್ಟ್ ಮಾಡ್ಬೇಕಂತ ಮಂಜೇಶ್ವರ ಎಸ್ಐಗೆ ನಾವು ಹೋಗಿ ಹೇಳಿದ್ದೇವೆ. ಅವನ ತಕ್ಷಣ ಅರೆಸ್ಟ್ ಮಾಡಿದ್ರು. ಯಾಕೆ? ಊರಲ್ಲಿ ಎಷ್ಟು ಗಲಾಟೆ ಆಗುತ್ತೆ, ಅರೆಸ್ಟ್ ಮಾಡ್ತಾರಾ? ಇಲ್ಲ. ಯಾಕೆ ಅರೆಸ್ಟ್ ಮಾಡಿದ್ರು? ಅವನು ಕಾಕಿ ಧರಿಸಿ ಆಟೋ ಚಾಲಕನಾದ ಕಾರಣ ಮಾತ್ರ. ಆಟೋ
ಚಾಲಕರು ಈಗ ಎಲ್ರು ಅನಿಸ್ತಾರೆ ಅವನ ಡ್ರೈವರ್ ಅಲ್ಲಿ ಎಂದ ಅವನು ಒಂದೆಂದ ಎಲ್ಲ ಆಗುತ್ತ ಅವನಿಂದ. ಅದು ನೀವು ಮನಸ್ಸು ಮಾಡ್ಬೇಕು ಊರವರು. ಅವನಲ್ಲಿ ಎಂದ ಆವು ಕೇಳುವಂತವರು ಅವನಲ್ಲಿ ಎಂದು ಅವಲ್ರ ಹಾಗೆ ಹೇಳೋರು ಆಲೋಚನೆ ಮಾಡಿ. ರೋಟಲ್ಲಿ ಬಿದ್ದಾಗ ಅವರೇ ತಗೊಂಡು ಹೋಗ್ಲಿಕ್ಕೆ ಬರ್ತಾರೆ. ನಿಮ್ಗೆ ಯಾವುದೇ ಸಮಸ್ಯೆ ಆದಾಗ ನೋಡಿ, ಡ್ರೈವರ್ ಇಲ್ಲದ ಯಾವುದೇ ಒಂದು ಆಗುತ್ತಾ? ಹೆರಿಗೆ ಬಂದವರಿಗೆ ಹೆರಿಗೆ ನೋವು ಬಂದ್ರೆ ಅರ್ಧರಾಟದಲ್ಲಿ ಹೋಗಿ ಕರೆಯುವುದು ಯಾರನ್ನು? ಡ್ರೈವರ್ ಅನ್ನು. ಆಕ್ಸಿಡೆಂಟ್ ಆದ ಸ್ಪಾಟ್ಗೆ ಬಂದು ಹೆಲ್ಪ್ ಮಾಡೋದು ಯಾರು? ಡ್ರೈವರ್ಸ್. ಅದೇ ಡ್ರೈವರ್ಸ್ ಅಲ್ಲಿ ಏನು ಆಗುವುದಿಲ್ಲ ಅಂತ ಹೇಳುವವರು ನಮ್ಮಲ್ಲಿ ಇದ್ದಾರೆ. ನಾನು ಅವರಿಗೆ ಒಂದು ಮಾತು ಹೇಳ್ತೇನೆ, ಎಲ್ಲ ಆಗುವುದು ಡ್ರೈವರ್ ಇಂದ. ಹುಟ್ಟಾಗಲೂ ಡ್ರೈವರ್ ಬೇಕು, ಸತ್ತು ಹೋಗುವಾಗಲೂ ಅಂಬುಲೆನ್ಸ್ ಡ್ರೈವರೇ ತಗೊಂಡಿರ್ತಾನೆ, ಗೊತ್ತಾ? ಡ್ರೈವರ್ ಇಲ್ಲದ ಅಂಬುಲೆನ್ಸ್ ಮುಂದೆ ಸಾಗುವುದಿಲ್ಲ. ಡ್ರೈವರ್ ಇದ್ರೆ ಮಾತ್ರ ಅಂಬುಲೆನ್ಸ್ ಮುಂದೆ ಸಾಗುತ್ತೆ. ಅದರಲ್ಲಿ ಮುಂದೆ ಅದರಲ್ಲಿ ಕುತ್ಕೊಂಡು ಡ್ರೈವಿಂಗ್ ಮಾಡುವವನಿಗೆ ಹೇಳುವುದು ಡ್ರೈವರ್ ಅಂತ. ಖಾಲಿ ಕಾಕಿ ಹಾಕಿದ್ರೆ ಮಾತ್ರ ಡ್ರೈವರ್ ಅಲ್ಲ, ಡ್ರೈವರು ಎಲ್ಲದಕ್ಕೂ ಬೇಕಾಗ್ತಾರೆ. ಸತ್ತಾಗಲೂ ಬೇಕು, ಮದುವೆಗೆ ಬೇಕು, ಹುಟ್ಟಿದಾಗಲೂ ಬೇಕು. ಅದರಲ್ಲಿ ಅಮರ್ ಅಕ್ಬರ್ ಅಂತೋಣಿ ಅಂತ ಎಲ್ರೂ ಇದ್ದಾರೆ. ಮುಸಲ್ಮಾನರಿದ್ದಾರೆ, ಕ್ರಿಶ್ಚಿಯನ್ ಇದ್ದಾರೆ, ಹಿಂದೂ ಇದ್ದಾರೆ. ಅವರಿಗೆ ಒಂದು ಭೇದವಿಲ್ಲ. 15 ವರ್ಷ ರಿಕ್ಷಾದಲ್ಲಿ ದುಡಿದು ಮತ್ತೆ ನಾನು ರಾಜಕೀಯ ಹೋದೆ. ಈಗ ಕೇರಳ ರಾಜ್ಯದ ಉಪಾಧ್ಯಕ್ಷನಾಗಿದ್ದೇನೆ, ಆಟೋ ಡ್ರೈವರ್ಸ್ ಒಂದು ಯೂನಿಯನ್ ನ ಉಪಾಧ್ಯಕ್ಷ. ಹೇಗೆ ಆಯ್ತು ಗೊತ್ತಾ? ಡ್ರೈವರ್ ಆಗಿ ದುಡಿದ ಕಾರಣ, ಅಲ್ಲಿ ಒಳ್ಳೆ ರೀತಿಯಲ್ಲಿ ಪ್ರವರ್ತನೆ ಮಾಡಿದ ಕಾರಣ ಆ ರಾಷ್ಟ್ರಕ್ಕೆ ಹೋದಾಗ ಅಲ್ಲಿಂದ ಒಳ್ಳೆ ವ್ಯಕ್ತಿ ಅಂತ ಹೇಳಿಯಾಗಿ ರಾಜ್ಯಾಧ್ಯಕ್ಷ ಮಾಡಿದ್ರು. ನನಗಿಂತ ಮೊದಲು ಬಂದವರು ಎಷ್ಟೋ ಜನ ಇದ್ದಾರೆ ಯೂನಿಯನ್ ಅಲ್ಲಿ, ನನಗಿಂತ ಹಿಂದೆ ಬಂದವರು ಇದ್ದಾರೆ. ಬಟ್ ಒಳ್ಳೆ ಸ್ವಭಾವ ನಮ್ಮಿಂದ ಇರುವಾಗ ನಮ್ಗೆ ಒಳ್ಳೆ ಅಭಿಮಾನ ಸಿಗುತ್ತೆ. ಅದು ಒಂದು ಡ್ರೈವರ್ಸ್ ಆಲೋಚನೆ ಮಾಡಿ. ನಾವು ಸಹ ಒಳ್ಳೆಯರಾಗಬೇಕು, ಒಳ್ಳೆತನ ಮಾಡ್ಬೇಕು. ನಾನು ಒಂದು ಹೇಳ್ತೇನೆ, ಒಂದು ಮನೆಯಲ್ಲಿ ತಾಯಿ ಒಳ್ಳೆಯದಾದ್ರೆ ಆ ತಾಯಿಯ ಮಗ ಒಳ್ಳೆಯನಾಗ್ತಾನೆ, ಗೊತ್ತಾ? ಆ ತಾಯಿಯ ಮಗ ಒಳ್ಳೆಯನಾದ್ರೆ ಆ ಗ್ರಾಮ ಒಳ್ಳೆಯದಾಗ್ತದೆ, ಆ ಮಸೀದಿ ಒಳ್ಳೆಯದಾಗ್ತದೆ, ಆ ಚರ್ಚ್ ಒಳ್ಳೆಯದಾಗ್ತದೆ, ಆ ದೇವಸ್ಥಾನ ಒಳ್ಳೆಯದಾಗ್ತದೆ. ಯಾಕೆ? ಆ ಮಗ ತಾಯಿ ಒಳ್ಳೆ ಸ್ವಭಾವದಿಂದ ಆ ಮಗನನ್ನು ಸಾಕಿದ್ದಾರೆ, ಒಳ್ಳೆ ಬುದ್ಧಿ ಹೇಳಿಕೊಟ್ಟಿದ್ದಾರೆ. ಜಾತಿ ಬೇಡ, ಭಾವ ಬೇಡ, ಧರ್ಮ ಬೇಕು. ಅವರವರ ಧರ್ಮವನ್ನು ಅವರು ಪ್ರೀತಿಸಬೇಕು, ಇನ್ನೊಂದು ಧರ್ಮವನ್ನು ದ್ರೋಹ ಮಾಡಬಾರದು. ಅದಾಗಿರುತ್ತೆ ಮೊಹಮ್ಮದ್ ಪೈಗಂಬರ್ ಅವರು ನಮ್ಗೆ ಕಲಿಸಿದ್ದು. ಅದಾಗಿರುತ್ತೆ ನಮ್ಮ ಕವಿಗಳು, ಎಲ್ಲಾ ಕವಿಗಳು ನಮ್ಗೆ ಕಲಿಸಿದ್ದು. ಧರ್ಮವನ್ನು ಮಾತ್ರ ನೋಡಿ ಯಾರು ಯಾವುದೂ ಮಾಡಬೇಡ. ಮನುಷ್ಯತ್ವ ಮನಸ್ಸಾಕ್ಷಿ ಇಟ್ಟುಕೊಂಡು ಮನಸ್ಸಲ್ಲಿ ಮನುಷ್ಯತ್ವ ಇದೆ ಅಂತ ಹೇಳಿ ಆ ಮನಸ್ಸಾಕ್ಷಿಯನ್ನು ಪ್ರವರ್ತಿಸಿ ನಮ್ಗೆ ಎಲ್ಲಿ ವಿಜಯವಿದೆ. ಇಲ್ಲಿ ಇಷ್ಟು ದೊಡ್ಡ ಒಂದು ಕಾರ್ಯಕ್ರಮ ನಡೆಯುತ್ತಿದೆ. ನಾನು ಕಳೆದ ವರ್ಷ ಬಂದಿದ್ದೇನೆ, ಇವರ ಫಸ್ಟ್ ಮುಡಿಪಲ್ಲಿ ನಡೆದಂತ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೆ. ತುಂಬಾ ಸಂತೋಷವಾಯಿತು ನನಗೆ. ಏಕೆಂದ್ರೆ ಅಲ್ಲಿ ಒಂದು 1000 ಜನರು ಇದ್ರು. ಅದು ರಾತ್ರಿಗೆ ಆಗಿದ್ದ ಪ್ರೋಗ್ರಾಮ್. ಯೂಟ್ಯೂಬ್ ಆದ್ರೂ ಸಹ ನಾವು ಒಟ್ಟಿಗಿದ್ದೇವೆ. ಸಂತೋಷ್ ಕುಮಾರ್ ಇದ್ದಾರೆ, ಇವತ್ತವರೆಲ್ಲ ಬರ್ತಾರಂತೆ, ಸ್ವಲ್ಪ ಲೇಟ್ ಆಗ್ಬೋದು. ಆದ್ರೂ ಆ ಕಾರ್ಯಕ್ರಮ ನಾನು ನೋಡಿದ್ದು ಕರ್ನಾಟಕದಲ್ಲಿ ಯಾವುದೇ ರಾಜಕೀಯವಾಗಲಿ, ಯಾವುದೇ ಧರ್ಮವಾಗಲಿ, ಯಾವುದೇ ಸಂಘಟನೆವಾಗಲಿ ಅಂತ ಒಂದು ಕಾರ್ಯಕ್ರಮ ಮಾಡೇ ಇಲ್ಲ, ನಾನು ನೋಡೂ ಇಲ್ಲ. ಅಂತ ಒಂದು ಕಾರ್ಯಕ್ರಮ ಆಗಿದೆ ಆಟೋ ರಾಜಕುಮಾರ್ ಮಾಡಿದಂತಹ ಮುಡಿಪಲ್ಲಿ ನಡೆದಂತ ಕಾರ್ಯಕ್ರಮ. ಅದರಲ್ಲಿ ತುಂಬಾ ಕಷ್ಟಪಟ್ಟವರು ಸಿದ್ದಿಕ್ ಮತ್ತು ಅವರ ಸಹಪಾಠಿಗಳು. ಏಕೆ ನಾವು ಹೇಳೋದು, ಒಂದು ಡ್ರೈವರ್ಸ್ ನೋಡಿ, ನಮ್ಗೆ ಇಲ್ಲಿ ಎಷ್ಟೋ ಡ್ರೈವರ್ಸ್ ಇದ್ದು ನಮ್ಮಂತಹ ಒಂದು ಕಾರ್ಯಕ್ರಮಕ್ಕೆ ಒಕ್ಕೂಟ ಸೇರಿ ಇಂತಹ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಅದಕ್ಕೆ ಒಂದು ಅಧ್ಯಕ್ಷನ್ ಬೇಡುವ? ಅಧ್ಯಕ್ಷ ಬೇಕು. ಆ ಅಧ್ಯಕ್ಷನ ಹೇಳಿದಾಗೆ ಕೇಳುವುದು ಯಾರು? ಒಟ್ಟಿಗೆ ಇರುವವರು. ನೀವೊಂದು ಆಲೋಚನೆ ಮಾಡಿ, ಎಲ್ಲರೂ ಒಂದು ಸಂಘಟನೆ ಮಾಡುವಾಗ ಅದಕ್ಕೆ ಒಂದು ಅಧ್ಯಕ್ಷ ಇರ್ತಾನೆ, ಅವನು ಕೇಳಿದಾಗೆ ಎಲ್ಲರೂ ಕೇಳ್ತಾರೆ. ನನಗೆ ಒಂದು ನೆನಪಾಗ್ತಾ ಇದೆ, ಯಾವುದೋ ಒಂದು ಕೈ ಹೇಳಿದಂತೆ 1000 ಪೊಲೀಸ್ನವರು ಇದ್ರು, ಒಬ್ಬರನ್ನು ಬಗ್ಗಿಸಿಗೆ ಆಗುವುದಿಲ್ಲ. ನಮಾಜ್ ಮಾಡುವಾಗ ಎಲ್ಲರೂ ಒಬ್ಬ ಬಗ್ಗಿದಾಗ ಎಲ್ಲರೂ ಬರ್ತಾರೆ ಅಂತ. ಅದಾಗಿರ್ತದೆ ಧರ್ಮ. ಅವರವರ ಧರ್ಮವನ್ನು ಅವರವರು ಪ್ರೀತಿ ಮಾಡಬೇಕು, ಅವರವರ ತಾಯಿಯನ್ನು ಅವರವರು ಪ್ರೀತಿ ಮಾಡಬೇಕು. ತಾಯಿಯನ್ನು ಪ್ರೀತಿ ಮಾಡದ ಮಕ್ಕಳು ಯಾವುದೇ ಮಾಡಿ ಕಾರ್ಯ ಇಲ್ಲ. ಆಟೋ ರಾಜಕುಮಾರ್ ಹತ್ರ ಹೇಳ್ತೇನೆ, ನಮ್ಮ ತಾಯಿಯನ್ನು ನಾವು ಪ್ರೀತಿ ಮಾಡಿ ಬೇರೆ ಎಲ್ಲ ಪ್ರೀತಿ ಮಾಡ್ಬೇಕು. ಅದಾಗಿರುತ್ತೆ ನಮ್ಗೆ ಒಳ್ಳೆ ಒಂದು ದಾರಿ ಹೋಗ್ಲಿಕ್ಕೆ. ತಾಯಿಯ ಆಶೀರ್ವಾದವೇ ನಮ್ಗೆ ದೊಡ್ಡ ಆಶೀರ್ವಾದ. ಕಣ್ಣಿಗೆ ಕಾಣುವ ದೇವರು ಯಾರು? ಅದು ತಾಯಿಯಾಗಿರ್ತಾರೆ ಅಲ್ವಾ? ಕಣ್ಣಿಗೆ ಕಾಣುವ ದೇವರು ಅದು ತಾಯಿಯಾಗಿರ್ತಾರೆ. ಇಂತಹ ಒಂದು ಕಾರ್ಯಕ್ರಮ ಎಲ್ಲ ಮಾಡ್ಲಿಕ್ಕೆ, ಒಳ್ಳೆ ಸ್ವಭಾವ ಬರ್ಲಿಕ್ಕೆ ಯಾರಿಂದ ಕಾರಣ ಬರ್ತದೆ? ಫಸ್ಟಿಗೆ ನಮ್ಮ ತಾಯಿಯವರಿಂದ. ಅವರು ನಮ್ಮನ್ನು ಒಳ್ಳೆ ಸಾಕಿ, ಅವರು ಒಳ್ಳೆ ಬುದ್ಧಿ ಹೇಳಿ, ಅವರು ನಮ್ಮ ಒಳ್ಳೆ ಮಾಡಿದ ಕಾರಣ ನಾವು ಎಲ್ಲರೂ ಒಗ್ಗಟ್ಟು ಸೇರಿ ಒಂದಾಗಿ ಇಂತಹ ಒಂದು ಕಾರ್ಯಕ್ರಮ ಮಾಡ್ತೇವೆ. ಈ
ಸಂದರ್ಭದಲ್ಲಿ ನಾನು ಎಲ್ಲಿಗೆ ಒಂದು ಬಯಸ್ತೇನೆ ಆಟೋ ರಾಜಕುಮಾರಲ್ಲಿ ಏನಂದ್ರೆ ನಮ್ಮ ಈ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಅಲ್ಲ ನಿಮ್ಮ ಆಟೋ ರಾಜಕುಮಾರ್ ಎಂಬ ಈ ಯೂನಿಯನ್, ನೀವು ಕೇರಳದಲ್ಲಿ ಬಂದು ಸಹ ಸುಂಕದಕಟ್ಟೆ ಇದೆ, ಅಲ್ಲಿ ಕೆದಂಬಾಡಿಯಲ್ಲಿ ಇಟ್ಟಿದ್ದ ಸತೀರ್ ಅಂತ ನಾನು ಈಗ ನೋಡಿದೆ, ಅವನಿಗೆ ಹೇಳಿ ಅವನು ಸಹ ಅಲ್ಲಿ ಒಂದು ಯೂನಿಯನ್ ಮಾಡ್ಲಿ ಅಂತದ್ದೇ. ಸುಂಕದಕಟ್ಟೆ ಕಳೆದ ಸಾಲ ಹೇಳಿದೆ ನಾನು, ಇಂಥ ಅಲ್ಲಿ ಯೂನಿಯನ್ ಇದೆ, AITC ಇದೆ, CIT ಇದೆ, ಅದೆಲ್ಲ ರಾಜ್ಯಕ್ಕೆ ಆಗಿರುವಂತಹ ಒಂದು ಯೂನಿಯನ್ಗಳು. ಬಟ್ ಎಲ್ಲರೂ ಒಟ್ಟಿಗೆ ಸೇರಿ ಮಾಡುವಂತಹ ಒಂದು ಆಟೋ ರಾಜಕುಮಾರ್ ಅಂತ ಇಂತಹ ಒಂದು ಯೂನಿಯನ್ ಅಲ್ಲಿ ಎಲ್ಲೂ ಇಲ್ಲ. ಅಲ್ಲಿ ಸಹ ನೀವು ಸ್ಟಾರ್ಟ್ ಮಾಡಿ ಅಂತ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ. ಏನ್ ಹೇಳ್ತೀರಾ? ಯಾರು ಅದಕ್ಕೆಲ್ಲ ರೆಡಿ ಇದ್ದೀರಾ? ಕೈ ಎತ್ತಿ. ಅಲ್ಲಿ ಹಿಂದೆಯಿಂದ ಸೇರಿದೆ ನೋಡಿ ಎಷ್ಟು ಕೈ ಬಂತು ಎಲ್ರಿಗೆ. ಏಕೆಂದ್ರೆ ನಾವು ಕೇರಳ ಕರ್ನಾಟಕ ಹಾಗೇನ್ ಬೇಡ, ಆಟೋ ಈ ಕಾಕಿ ಕೇರಳದಲ್ಲೂ ಕಾಕಿ ಕರ್ನಾಟಕದಲ್ಲೂ ಕಾಕಿ, ಎಲ್ರು ಒಂದು ಕೂಡುವಾಗ ಎಲ್ರಿಗೂ ಒಂದು ಸರಿ ಸಮಾನವಾಗಿ ಹೋಗ್ಲಿಕ್ಕೆ ಆಗ್ತದೆ. ಮೊನ್ನೆ ನಮ್ಮ ಕೇರಳದಿಂದ ಒಂದು ಗಾಡಿ ಬಂತು, ಮುಡಿಪಲ್ಲಿ ಹಾಳಾಯ್ತು. ಇಲ್ಲಿದ್ದಾರೆ ಸಾಕ್ಷಿ ಆಟೋ ಡ್ರೈವರ್ ಲೀಡರ್ ಆದಂತಹ ಸಿದ್ದಿಕ್. ನಾನು ತಿರುವನಂತಪುರದಲ್ಲಿದ್ದೇನೆ ಅವತ್ತು, ನನಗೆ ಕಾಲ್ ಮಾಡಿದ್ರು ನಮ್ಮ ಗಾಡಿ ಮುಡಿಪಲ್ಲಿ ಹಾಳಾಗಿದೆ, ಪೊಲೀಸ್ನವ್ರು ಬಂದ್ರೆ ಹೆದರಿಕೆ ಆಗ್ತದೆ, ಏನಾದ್ರೂ ಒಂದು ಮಾಡಿ ಅಂತ ಹೇಳಿ. ನಾನು ಹೇಳಿದೆ ಪೊಲೀಸ್ನವರಿಗೆ ಕೈ ಸೇರಿಸಿರುವಂತಹ ಅಲ್ಲಿ ಮುಡಿಪು ಸಿದ್ದಿಕ್ನವರಿದ್ದಾರೆ, ಅವ್ರಿಗೆ ಕಾಲ್ ಮಾಡ್ತೇನೆ ಅಂತ ಹೇಳಿ ಅವ್ರಿಗೆ ಇವರ ನಂಬರ್ ಅವ್ರಿಗೆ ಕೊಟ್ಟೆ. 10 ನಿಮಿಷದಿಂದ ಅವರು ಅಲ್ಲಿ ಬಂದು ಮುಟ್ಟಿದ್ರು. ಆ ಗಾಡಿ ಅರ್ಧರಾತ್ರಿಯಲ್ಲಿ ಬಂದು ಆ ಗಾಡಿಯನ್ನು ಕ್ಲಿಯರ್ ಮಾಡಿ ಸ್ಟಾರ್ಟ್ ಮಾಡಿ ಕಳಿಸಿದ್ರು. ಹೇಗೆ ಆಯ್ತು ಅದು? ಅದಾಗಿರುತ್ತೆ ಆಟೋ ರಾಜಕುಮಾರ್ ಒಗ್ಗಟ್ಟು ಅಂತ ಹೇಳುವುದು, ಅದಾಗಿರ್ತದೆ ಮನಸ್ಸಾಕ್ಷಿ ಅಂತ ಹೇಳುವುದು. ಅದರ ನಂತರ ಮೊನ್ನೆ ಇವರೊಂದು ಹೇಳಿಬಿಟ್ರು, ಮಂಜೇಶ್ವರ ಪೊಲೀಸ್ ಸ್ಟೇಷನ್ ಅಲ್ಲಿ ಗಾಡಿ ಹಿಡಿದ್ರು 2 ಮಕ್ಕಳದ್ದು. ಅಲ್ಲಿ ಪೊಲೀಸರು ಸ್ವಲ್ಪ ಚೊರೆ ಇದ್ದಾರೆ, ಏನಾದ್ರು ಮತ್ತೆ ಈಗ ಈ ಕಂಜಾವೆಲ್ಲ ಕರ್ನಾಟಕದಿಂದ ಬರ್ತದೆ ಅಂತ ಹೇಳಿ ಅವರಿಗೆ ಸ್ವಲ್ಪ ಇದಿದೆ ಏನಾದ್ರು. ಅದಕ್ಕೆ 2 ದಿವಸ ಅವರನ್ನು ಆಟ ಆಡಿಸಿದ್ರು. 3ನೇ ದಿವಸ ನಾವು ಹೋದೆ, ಗಾಡಿ ಬಿಟ್ಟು ಕೊಟ್ರು. ನಾನು ಹೇಳಿದೆ ಸರ್ ಅವ್ರ ಆ ತರ ಇರುವಂತಲ್ಲ, ಅವರಲ್ಲಿ ಆಟೋ ರಾಜಕುಮಾರ್ ಅಂತ ಯೂನಿಯನ್ ಇದೆ, ಆ ಯೂನಿಯನ್ ದುಡ್ಡು ಹುಡುಗರು, ಅವರಿಗೆ ಆ ತರದ ಬುದ್ಧಿ ಇಲ್ಲ ಅಂತ ಹೇಳಿ ಅವ್ರಿಗೆ ಹೇಳಿಕೊಟ್ಟೆ. ಆವಾಗಲೂ 1 ರೂಪಾಯಿ ಫೈನ್ ಹಾಕಿಲ್ಲ, ಸಿದ್ದಿಗಿನ ಕೇಳಿ 1 ರೂಪಾಯಿ ಫೈನ್ ಹಾಕ್ಲಿಲ್ಲ. ಕಾಸರಗೋಡು ಕೋರ್ಟ್ಗೆ ಬಂತು ಒಂದು ಗಾಡಿ, ನೆನ್ಪುಂಟ ಸಿದ್ದಿಗಿನವ್ರಿಗೆ? ಅಲ್ಲಿ 15-25 ಸಾವಿರ ಫೈನ್ ಹಾಕಿದ್ರು, ಮನೋಜ್ ಎಸ್ ಅಂತ ಹೇಳಿ. ನಾನು ಅವ್ರಿಗೆ ಇವರು ಹೇಳಿದ್ರು ಮುಸ್ಲಿಚ ಹೀಗೆ ಆಗಿದೆ ಅಂತ ಹೇಳಿ. ನಾನು ಮರು ದಿವಸ ಬಂದು ಅವರಿಗೆ ಹೋಗಿ ಹೇಳಿದೆ, 1 ರೂಪಾಯಿ ಫೈನ್ ಕಟ್ಟಲಿಲ್ಲ, 25 ಸಾವಿರ ರೂಪಾಯಿ ಫೈನ್ ಹಾಕೋದು 1 ರೂಪಾಯಿ. ಏಕೆ? ಅದು ಆಟೋ ರಾಜಕುಮಾರ್ ಎಂಬ ಆ ಗ್ರೂಪಿನ ಒಂದು ಡ್ರೈವರ್ ಅಂತ ಹೇಳಿದಾಗ ಅವ್ರಿಗೆ ಎಲ್ಲ ಕೇಳಿ ಏನಂತ ಹೇಳಿ ನಾನೆಲ್ಲ ಬಿಡಿಸಿ ಹೇಳಿದೆ. ಆ ತರ ಇರುವವರಲ್ಲ, ಏನೋ ಬಂದಿದ್ರೆ ಅವ್ರು ಹೇಳಿದ್ರು ಏಕೆ ಇಲ್ಲಿ ಪರ್ಮಿಷನ್ ಇಲ್ಲದೆ ಬಂದ್ರೆ ಆಕ್ಸಿಡೆಂಟ್ ಆದ್ರೆ ಸತ್ತವರಿಗೆ ಏನು ಸಿಕ್ಕಿದೆ ಅದು ಕರೆಕ್ಟ್. ನಾವು ಒಂದೇ ಹೇಳ್ತೇನೆ, ನೀವು ಬಂದ್ರೆ ನಾವು ಹೆಲ್ಪ್ ಮಾಡ್ತೀವಿ, ಬಟ್ ನಿಮ್ಮ ಗಾಡಿ ತಾಗಿ ಯಾರಾದ್ರೂ ಏನಾದ್ರೂ ಆಗಿ ಹೋದ್ರೆ ಎಲ್ಲಿಂದ ಕೊಡುವುದು? ಪರ್ಮಿಷನ್ ಇಲ್ಲದ ಗಾಡಿ ಹೋದ್ರೆ ಇನ್ಶೂರೆನ್ಸ್ ಸಿಕ್ಕಲ್ಲ. ಅದೊಂದು ನೀವು ಆಲೋಚನೆ ಮಾಡಿ. ನೀವು ಅಲ್ಲಿ ತನಕ ಬರುವಾಗ ಕೇರಳ ಗಡಿಯಿಂದ ಸತೀರ್ ಅಂತ ಸ್ವಲ್ಪ ಗಡಿಯಲ್ಲಿ ಡ್ರೈವರ್ಸ್ ಇದ್ರು, ಅವರಿಗೆ ಟ್ರಾನ್ಸ್ಫರ್ ಮಾಡಿ, ಅದು ಸಹ ಒಂದು ಒಳ್ಳೆಯ ಕೆಲಸ. ಅಲ್ಲಿಂದ ಬರುವಾಗ ಹಾಗೆ ನೀವು ಮಾಡಿ, ಅಲ್ಲಿಂದ ಬರುವಾಗ ಕೆಂಬಾಡಿ ತೋಡ್ಗೋಲಿ ಇಲ್ಲಿಂದ ನೀವು ಅಲ್ಲಿಂದ ಬರುವಾಗ ನೀವು ಟ್ರಾನ್ಸ್ಫರ್ ಅಂತ ತಗೊಳ್ಳಿ. ಆ ತರ ಬರುವಾಗ ನಮ್ಗೆ ಏನ್ ಬರುತ್ತೆ, ಯೋಜಿಕ್ ಬರುತ್ತೆ, ಒಗ್ಗಟ್ಟು ಬರುತ್ತೆ. ಬಟ್ ಗಾಡಿ ಬಂದ್ರೆ ಇಲ್ಲಿ ಸಹ ಹಿಡಿತಾರೆ. ನಾನು ಮುನ್ನ ಹೋಗಿದ್ದೆ ಉಳ್ಳಾಲ ಸ್ಟೇಷನ್ ವಿಷಯದಲ್ಲಿ ಹೋಗಿದೆ, ಅದು ಟ್ಯಾಕ್ಸಿ ಗಾಡಿ ಹಿಡಿದ್ರು ಪರ್ಮಿಷನ್ ಇಲ್ಲ ಅಂತ ಹೋಗಿದೆ, ಬಿಡಿಸಿದೆ, ಅದು ಬಿಡಿತಾರೆ. ಮತ್ತೆ ನಾವು ಒಗ್ಗಟ್ಟಿರುವಾಗ ನಮ್ಮಿಂದ ಅಲ್ಲಿ ಟ್ರಾನ್ಸ್ಫರ್ ಮಾಡಿ ಬರುವಾಗ ಟೆನ್ಷನ್ ಇಲ್ಲ, ಆ ತರ ಮಾಡಿ. ನಾನು ತುಂಬಾ ಮಾತಾಡ್ಲಿಕ್ಕೆ ಹೋಗುವುದಿಲ್ಲ, ಯಾಕೆಂದ್ರೆ കന്നഡದಲ್ಲಿ മാറ്റാടുന്നത് ಸ್ವಲ್ಪ കട്ട് ಹೋಗ್ತದೆ. എന്തായാലും ഞാൻ കുറച്ചും കൂടി മലയാളം സംസാരിക്കാം. എന്റെ ശബ്ദം കേൾക്കുന്ന എന്റെ പ്രിയപ്പെട്ട ഈ നാട്ടിന്റെ നല്ലവരായ മനുഷ്യ മക്കൾക്ക് പറയാനുള്ളത്, ആട്ടോ രാജാക്കന്മാർ എന്ന് പറയുന്നുണ്ടെങ്കിൽ അത് ഏറ്റവും മനസ്സാക്ഷിയും മനുഷ്യത്വമുള്ളവരാണ് അവർ. നിങ്ങൾ ആരും 2 കണ്ണുകൊണ്ട് കാണരുത്. ഏത് ജാതിയിൽപ്പെട്ടവനാവട്ടെ, ഏത് രാഷ്ട്രത്തിൽപ്പെട്ടവനാവട്ടെ, ഏത് വർഗത്തിൽപ്പെട്ടവനാവട്ടെ, അവൻ കാക്കി ധരിച്ച് ആട്ടോ രാജാക്കന്മാർ എന്ന് പറയുന്ന ആ ഗ്രൂപ്പിലുള്ള എല്ലാ ഡ്രൈവേഴ്സും നല്ല മനുഷ്യത്വമുള്ളവരാണെന്ന യാഥാർത്ഥ്യം അതിന് സാക്ഷിയാണ് ഞാൻ. കാരണം ഞാനിപ്പോ പറഞ്ഞില്ലേ, സിദ്ദീഖ് ഒരു വണ്ടി കേടായ സമയത്ത് പോലും സിദ്ദീഖിന്റെ അടുത്ത് പറഞ്ഞപ്പോ സിദ്ദീഖ് അതിനുള്ള വ്യവസ്ഥയാക്കി ആ വണ്ടിനെ ക്ലിയറാക്കി അർദ്ധരാത്രിയിൽ അങ്ങോട്ട് അയച്ചു കൊടുത്തിട്ടുണ്ടെങ്കിൽ അത് ആ മനുഷ്യത്വത്തിന്റെ ഒരു ഭാഗമാണ്. പ്രിയപ്പെട്ടവരെ, കൂടുതലൊന്നും സംസാരിക്കാതെ അടുത്ത കൊല്ലം ഞാൻ ആദ്യം പറഞ്ഞതുപോലെ ജില്ലയിൽ ഒതുങ്ങാതെ കേരള രാജ്യത്തില് 1ാം സ്ഥാനം നേടേണ്ടത്
ആട്ടോ രാജാക്കന്മാരാണ് അതിനുള്ള പ്രവർത്തനങ്ങൾ ചെയ്യേണ്ടത് നിങ്ങളാണ്. അതിനുള്ള സഹായം ചെയ്യേണ്ടത് നമ്മുടെ പോലെയുള്ള വിവിധ രാഷ്ട്രീയ നേതാക്കന്മാരാണ്. അതുകൊണ്ട് എന്റെ വാക്കുകൾ ഞാൻ ചുരുക്കുന്നു. എല്ലാവർക്കും എന്റെ ഹൃദയം നിറഞ്ഞ നന്ദി, നമസ്കാരം, ಅಸ್ಸಲಾಮು ಅಲೈಕುಂ. ಮುಸ್ತಫಾ ಕಡಂಬರ್ ಬಹುಶಃ ಇವತ್ತು ಅಷ್ಟು ಕನ್ನಡ ಮಾತಾಡಿದ್ದು ಆಟೋ ರಾಜಕುಮಾರ್ ಸಂಘಟನೆಯ ಕಾರ್ಯಕ್ರಮಕ್ಕೆ ಬಂದು ಕಲ್ತದ್ದು ಅಂತ ನಾನು ಅಂದ್ಕೋತಿದ್ದೇನೆ. ಹಲವಾರು ಕಾರ್ಯಕ್ರಮಕ್ಕೆ ಅವರು ಆಗಮಿಸಿ ನಮಗೆ ಹಿತನುಡಿಗಳನ್ನ ಆಡಿದವರು. ನಮ್ಮ ಈ ಕಾರ್ಯಕ್ರಮಕ್ಕೆ ಇವತ್ತು ಭಾಗವಹಿಸರು ಈ ಭಾಗದ ನೆಚ್ಚಿನ ಶಾಸಕರು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅವರು ನಮ್ಮನ್ನ ಕೂಡಿಕೊಳ್ಳಲಿದ್ದಾರೆ. ಈಗ ನಮ್ಮನ್ನ ಉದ್ದೇಶ ಭಾಗ, ಯಾಕಂದ್ರೆ ಡ್ರಗ್ಸ್ ಮುಕ್ತ ಸಮಾಜಕ್ಕಾಗಿ ಅತಿ ಪ್ರಮುಖ ಪಾತ್ರ ವಹಿಸಬೇಕಾಗಿದ್ದು ಪೊಲೀಸ್ ಇಲಾಖೆ. ಈ ಪೊಲೀಸ್ ಇಲಾಖೆಯ ಒಂದು ಪ್ರತಿಷ್ಠಿತ ಹುದ್ದೆಯಲ್ಲಿರುವಂತಹ ಅಸಿಸ್ಟೆಂಟ್ ಪೊಲೀಸ್ ಕಮಿಷನರ್ ಆಫ್ ಪೊಲೀಸ್ ACP ಆಗಿರುವಂತಹ ಶ್ರೀಮತಿ ಧನ್ಯಾರವರು ನಮ್ಮ ಜೊತೆ ಇದ್ದಾರೆ. ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕಮಿಷನರ್ ಸರ್ ಖುದ್ದಾಗಿ ಬರಬೇಕಂತ ಇದ್ರು, ಬಟ್ ಅವರಿಗೆ ಅನಿವಾರ್ಯವಾಗಿ ಇನ್ನೊಂದು ಬೇರೆ ಕೆಲಸ ಬಂತು. ಅದರ ಸಲುವಾಗಿ ಅವರಿಗೆ ಇಲ್ಲಿಗೆ ಬರಲಿಕ್ಕೆ ಆಗಿಲ್ಲ. ಸೊ ಅವರ ಪರವಾಗಿ ನಾನು ಇಲ್ಲಿ ಬಂದಿದ್ದೇನೆ. ಸೊ ನಿಮ್ಮೆಲ್ಲರೂ ಮಾತಾಡುವಾಗ ಎಲ್ಲರ ಮಾತನ್ನು ಕೆಲವೊಂದು ಸಜೆಷನ್ಸ್ ಎಲ್ಲ ಕೊಟ್ರಿ, ಅದನ್ನು ಸಹ ನಾನು ಕೇಳ್ಕೊಂಡಿದ್ದೇನೆ. ಸೊ ಆಟೋದವ್ರದ್ದು ಪೊಲೀಸ್ದವ್ರದ್ದು ಬಹಳ ಹಿಂದಿನಿಂದ ಒಂದು ಸಂಬಂಧ ಇದೆ. ಯಾವುದೇ ರೀತಿಯ ಒಂದು ಕ್ರೈಮ್ ಆದಲ್ಲಿ, ಯಾವುದೇ ರೀತಿಯ ಒಂದು ಮಾಹಿತಿ ಬೇಕಾದಲ್ಲಿ, ಅಥವಾ ಯಾವುದೇ ರೀತಿಯ ಒಂದು ವಿಕ್ಟಿಮ್ಸ್ಗೆ ಹಾಸ್ಪಿಟ್ಲಿಗೆ ಕಳಿಸೋದಿರ್ಬೋದು, ಅಥವಾ ಹಾಸ್ಪಿಟ್ಲಿಂದ ಮನೆಗೆ ಕಳಿಸ್ಕೊಡೋದಿರ್ಬೋದು, ತಾವೆಲ್ಲರೂ ಒಂದು ಓಪನ್ ಮನಸ್ಸಿನಿಂದ ಇದಕ್ಕೆ ಯಾವಾಗೂ ನಮ್ಮ ಜೊತೆಗೆ ಕೋಆಪರೇಷನ್ ಮಾಡಿ ತುಂಬಾ ಹೆಲ್ಪ್ ಅನ್ನು ಮಾಡಿದ್ದೀರಾ. ಆ ಒಂದು ಸೌಹಾರ್ದತೆ ಮತ್ತು ಆ ಒಂದು ಕೋಆಪರೇಷನ್ ಸಹಕಾರ ಇನ್ಮುಂದೆನೂ ಸಹ ಅದೇ ರೀತಿಯಲ್ಲಿ ಕಂಟಿನ್ಯೂ ಆಗುತ್ತೆ ಅಂತ ನಾನು ಆಶಿಸ್ತೇನೆ. ಡ್ರಗ್ಸ್ ರಿಲೇಟೆಡ್ ಬರುವಾಗ ನಾವು ಆಸ್ ಅ ಪೊಲೀಸ್ ಇಲಾಖೆ ನಾವೇನ್ ಮಾಡ್ತೇವೆ ಅಂತ ಹೇಳಿದ್ರೆ, ನಾವು 2 ಹಂತದಲ್ಲಿ ಅದನ್ನ ಅಡ್ರೆಸ್ ಮಾಡ್ತೇವೆ. ಫಸ್ಟ್ ಒನ್ ಇಸ್ ವಿತ್ ರೆಸ್ಪೆಕ್ಟ್ ಟು ಕನ್ಸಂಪ್ಷನ್ ಆರ್, ಸೇವನೆ ಯಾರ್ಯಾರು ಮಾಡ್ತಾರೆ ಅನ್ನೋದು. ಎರಡನೇದು, ಯಾರ್ಯಾರು ಈ ಡ್ರಗ್ಸ್ ಮಾರಾಟ ಮಾಡ್ತಾರೆ, ಡ್ರಗ್ ಪೆಡ್ಲರ್ಸ್ ಅಂತ ಕರಿತೇವೆ. ಸೊ ಇವಾಗ ಡ್ರಗ್ ಪೆಡ್ಲರ್ಸ್ ಎಲ್ಲೆಲ್ಲಿದೆ ಅಲ್ಲಿ ಇಲಾಖೆ ನಾವಿರ್ಬೋದು, ಎನ್ಫೋರ್ಸ್ಮೆಂಟ್ ಇಲಾಖೆ ಇರ್ಬೋದು, ಅವರೆಲ್ಲ ಇದರ ಪರವಾಗಿ ಕೆಲಸ ಮಾಡ್ತಾರೆ. ಸೊ ಇವಾಗ ನಮ್ಮ ಸಬ್ ಡಿವಿಷನ್ದಲ್ಲಿ ಸುಮಾರು ಈ ವರ್ಷ ಇಲ್ಲಿಯ ತನಕ ಆಲ್ಮೋಸ್ಟ್ 30 ಕೇಸ್ಗಳನ್ನು ನಾವು ದಾಖಲೆ ಮಾಡಿದ್ದೇವೆ. ಕೇರಳದಿಂದ ಇರ್ಬೋದು, ಅಥವಾ ಆಂಧ್ರ ಪ್ರದೇಶದಿಂದ ತರುವಂಥದ್ದು ಇರ್ಬೋದು, ಮುಂಬೈಯಿಂದ ತರುವಂಥದ್ದು ಇರ್ಬೋದು. ನಮ್ಮ ಈ ದಕ್ಷಿಣ ಉಪವಿಭಾಗದಲ್ಲಿ ಸುಮಾರು 30 ಕೇಸ್ ಅಂತವ್ರನ್ನ ಆಲ್ಮೋಸ್ಟ್ 50ರ ಮೇಲೆ ಅರೆಸ್ಟ್ ಅನ್ನು ನಾವು ಮಾಡಿದ್ದೇವೆ. ಅದೇ ರೀತಿಯಲ್ಲಿ ಈಗ ಗಾಂಜಾ ಇರ್ಬೋದು, ಮಾದಕ ವಸ್ತುಗಳಿರ್ಬೋದು, ಸೇವನೆ ಮಾಡ್ತಾರೆ. ಈಗ ಸೇವನೆ ಇದು ನಮ್ಮ ಮನೆಯಲ್ಲಿ ಅಲ್ಲ, ಬೇರೆ ಎಲ್ಲೂ ಒಂದು ದೂರದ ಮನೆಯಲ್ಲಿ ಅಥವಾ ಬೇರೆ ಯಾವುದೋ ಒಂದು ಕಾಲೇಜಲ್ಲಿ ಆಗ್ತಾ ಇರೋದು ವಿಷಯ ಅಲ್ಲ. ಇದು ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳೇ ಇರ್ಬೋದು, ನಿಮ್ಮ ಅಣ್ಣ ತಮ್ಮಂದಿರೇ ಇರ್ಬೋದು, ಈ ಒಂದು ಕೆಟ್ಟ ಚಟಕ್ಕೆ ಬಲಿ ಆಗ್ತಾ ಇದ್ದಾರೆ. ಸೊ ನಿಮ್ಮ ಕಡೆಯಿಂದ ನಾವೇನು ಅಪೇಕ್ಷೆ ಮಾಡ್ತೇನೆ ಅಂತ ಹೇಳಿದ್ರೆ, ಈ ಒಂದು ಮಾದಕ ವಸ್ತು ಸೇವನೆ ಮಾಡಿದವಾಗ ಬಿಹೇವಿಯರಲ್ ಚೇಂಜಸ್ ಇರುತ್ತೆ. ಸಡನ್ ಆಗಿ ಡಿಸ್ಇಂಟ್ರೆಸ್ಟ್ ಆಗೋದು, ಚಡಪಡಿಸುವುದು, ಅವನ್ನೆಲ್ಲ ತಾವು ಸ್ವಲ್ಪ ಅಬ್ಸರ್ವೇಷನ್ ಮಾಡಬೇಕಾಗತ್ತೆ. ಈಗ 7th ಸ್ಟ್ಯಾಂಡರ್ಡ್ 8th ಸ್ಟ್ಯಾಂಡರ್ಡ್ ಮಕ್ಕಳು ಇರ್ತಾರೆ ತಮ್ಮಲ್ಲಿ, ಇದು ಒಂದು ತಾವು ಕೆಲಸ ತಮ್ಮ ಕಡೆಯಿಂದ ಮಾಡ್ಬೋದು. ಈಗ ನಿಮಗೆ ಆಟೋ ಡ್ರೈವರ್ಸ್ ಆಗಿ ನಾನು ಅಡ್ರೆಸ್ ಮಾಡ್ತಾ ಇಲ್ಲ. ಈಗ ಪ್ರತಿಯೊಬ್ಬರು ವರ್ಕ್ ಮಾಡೋರು ಯಾರ್ದೋ ಒಬ್ಬರದು ಹಸ್ಬೆಂಡು, ಯಾರ್ದೋ ಒಬ್ಬರು ತಂದೆ, ಅಥವಾ ಯಾರ್ದೋ ಒಬ್ಬರು ತಮ್ಮ ಆಗಿರ್ತಾರ ಅಥವಾ ಅಣ್ಣ ಆಗಿರ್ತಾರ. ಸೊ ಈಗ ತಮ್ಮ ಮನೆಯಲ್ಲಿ ಆಕ್ಚುಲಿ ಎಲ್ಲ ಕೆಲಸ ವರ್ಕ್ ಬಿಗಿನ್ ಆಗೋದು ತಮ್ಮ ಮನೆಯಲ್ಲಿ ಆ ರೀತಿಯಲ್ಲಿ ಏನಾದ್ರು ಕಂಡು ಬಂದಲ್ಲಿ ಅವರಿಗೆ ಹೆಲ್ಪಿನ ಒಂದು ಸಹಾಯದ ಅವಶ್ಯಕತೆ ಇರುತ್ತೆ. ದಯವಿಟ್ಟು ಇಮಿಡಿಯೇಟ್ಲಿ ನಮ್ಮ ಗಮನಕ್ಕೆ ಅಥವಾ ಕೌನ್ಸಿಲರ್ ಗಮನಕ್ಕೆ ತಾವು ತೆಗೆದುಕೊಂಡು ಅದೊಂದು ಸ್ಟಾಪ್ ಮಾಡುವ ಪ್ರಯತ್ನ ತಾವು ಮಾಡಬೇಕಾಗುತ್ತೆ. ಅದ್ರ ಜೊತೆಯಲ್ಲಿ ಯಾವುದೇ ಸಹಾಯ ಬೇಕಿದ್ದಲ್ಲಿ ನಾವೆಲ್ಲರೂ ನಿಮ್ಮ ಜೊತೆಗೆ ಇರ್ತೇವೆ. ಯಾವುದೇ ಅಸಿಸ್ಟೆನ್ಸ್ ಬೇಕಾದಲ್ಲಿ ಎನಿ ಟೈಮ್ ಯು ಕ್ಯಾನ್ ಕಾಲ್. ಎರಡನೇದು, ಆಲ್ರೆಡಿ ಇಲ್ಲಿ ಸ್ಟೇಜ್ ಮೇಲೆ ಇರುವಂತವರು ಹೇಳಿದ್ರು, ನಮಗೆ ನಿಮಗೆ ಒಂದು ಸಿಮಿಲಾರಿಟಿ ಇದೆ. ಅಪಾರ್ಟ್ ಫ್ರಮ್ ದ ಕೋಆಪರೇಷನ್, ನಾವು ಯಾವ ಮುಂಚೆಯಿಂದ ಬೆಳೆಸ್ಕೊಂಡು ಬಂದಿರುವಂತಹ ಕೋಆಪರೇಷನ್ ಹೊರತುಪಡಿಸಿ ಅದು ಖಾಕಿ. ನಾವು ಹೇಗೆ ಬೆಳಿಗ್ಗೆ ಸಂಜೆ ಅಂತ ದುಡಿತೇವೆ ರಾತ್ರಿಗೆ, ಅದೇ ರೀತಿಯಲ್ಲಿ ತಾವು ಸಹ ಬೆಳಿಗ್ಗೆ ಇರಲಿ, ಸಂಜೆ ಇರಲಿ, ಸಾಯಂಕಾಲ ಇರಲಿ ಅಥವಾ ರಾತ್ರಿ ಇರಲಿ, ತಾವು ಸಹ ತಮ್ಮ ಡ್ಯೂಟಿಯಲ್ಲಿ ಇರ್ತೀರ. ಸೊ ಈ ಡ್ಯೂಟಿಯಲ್ಲಿ ಇರುವಾಗ ತಾವು ಚಿಕ್ಕ ಗಲ್ಲಿ ಇರ್ಬೋದು ಅಥವಾ ಮಾಹಿತಿ ತಮ್ಮಲ್ಲಿ ತುಂಬಾ ಇರುತ್ತೆ. ಸೊ ಈಗ ಮಾಹಿತಿಯನ್ನು ಕೆಲವೊಬ್ರು ಆಲ್ರೆಡಿ ಕೊಡ್ತಾ ಇದ್ದೀರಾ. ಈಗ ನನಗೆ ಒಂದು 2 ಜನ ಕಾಲ್ ಮಾಡಿದ್ರು ಆಲ್ರೆಡಿ, ಕಲ್ಲಾಪು ಕಡೆಯಿಂದ ಅಥವಾ ಕಂಕನಾಡಿ ಕಡೆಯಿಂದ. ಸೊ ಮಾಹಿತಿ ಕೊಟ್ಟಾಗ ಆನ್ ಪ್ರಯಾರಿಟಿ ವಿ ಹ್ಯಾವ್ ಅಟೆಂಡೆಡ್ ಇಟ್ ಅಂಡ್ ಅವರಿಗೆ ಧನ್ಯವಾದ ಸಹ ಹೇಳಿದ್ದೇವೆ. ಅಂಡ್ ಆ ಗೌಪ್ಯತೆಯನ್ನು ಸಹ ನಾವು ಕಾಡ್ಕೊಂಡಿದ್ದೇವೆ.
ಅದೇ ರೀತಿಯಲ್ಲಿ ಈಗ ನಾನು 100% ನಿಮ್ಮ ಮುಂದೆ ಕ್ಲೇಮ್ ಮಾಡೋದು ತಪ್ಪಾಗುತ್ತೆ. ಗೌಪ್ಯತೆ ಕಂಪ್ಲೀಟ್ಲಿ ಕಾಪಾಡ್ಕೊಂಡಿದ್ದೇವೆ, ಎನಿ ಟೈಮ್ ನಾವು ಯಾವುದು ಬಿಟ್ಕೊಟ್ಟಿಲ್ಲ. ಕೆಲವೊಂದು ಲ್ಯಾಪ್ಸಸ್ ಇರುತ್ತೆ, ಆ ಲ್ಯಾಪ್ಸಸ್ ಬಂದಲ್ಲಿ ದಯವಿಟ್ಟು ನಮ್ಮ ಗಮನಕ್ಕೆ ತೆಗೆದುಕೊಂಡು ಬನ್ನಿ. ಈಗ ನಿಮಗೆ 112ಗೆ ಅಥವಾ ಡೈರೆಕ್ಟ್ಲಿ ಯಾರಿಗೂ ಪೊಲೀಸ್ ಸ್ಟೇಷನ್ಗೆ ಅಥವಾ ಪೊಲೀಸ್ ಅವರಿಗೆ ಫೋನ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ನಾವು ಮೇಲಧಿಕಾರಿಗಳಿರ್ತಾರೆ, ನಮ್ಮ ನಂಬರು ಪ್ರತಿಯೊಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಡಿಸ್ಪ್ಲೇ ಆಗಿರುತ್ತೆ, ಅಥವಾ ನನ್ನ ಆಫೀಸ್ ಇಲ್ಲೇ ಕಲ್ಲಾಪು ಅಲ್ಲಿ ಇರುತ್ತೆ. ಸೊ ಎನಿ ಟೈಮ್ 24/7 ಎನಿ ಟೈಮ್ ನಿಮಗೆ ಮಾಹಿತಿ ಇದ್ದಲ್ಲಿ ಯಾವುದೇ ರೀತಿಯ ಇದೇ ರೀತಿಯ ಸಹಾಯ ಅಂತ ಅಲ್ಲ, ಯಾವುದೇ ರೀತಿಯ ಸಹಾಯ ಬೇಕಿದ್ದಲ್ಲಿ ದಯವಿಟ್ಟು ನಮ್ಮನ್ನು ಅಪ್ರೋಚ್ ಮಾಡಿ. ನಮ್ಮ ಕಡೆಯಿಂದ ಏನು ನಾವು ಮಾಡ್ಬೋದು ಅದನ್ನು ನಾನು ಖಂಡಿತವಾಗಿ ಮಾಡಿಕೊಡ್ತೇನೆ. ಸೊ ಈಗ ಇನ್ನೊಂದೇನಂತ ಹೇಳ್ತೇನೆ ಅಂತ ಹೇಳಿದ್ರೆ, ಯೂಶುವಲಿ ಜನರಲ್ಲಿ ಇರುತ್ತೆ ಇದು ಪೊಲೀಸ್ ಅವರ ಕೆಲಸ, ಇದು ಡ್ರಗ್ ಎನ್ಫೋರ್ಸ್ಮೆಂಟ್ ಅವ್ರದ್ದು ಕೆಲಸ, ಇದು ಅವರೇ ಮಾಡಬೇಕು ಅಂತ ಇರುತ್ತೆ. ಬಟ್ ಒಂದು ಸಂತೋಷ, ಒಂದು ಖುಷಿಯಾಗುವ ವಿಷಯ ಅಂದ್ರೆ ಏನಂತ ಹೇಳಿದ್ರೆ, ಸೊ ಇದು ನಮ್ಮದಲ್ಲ ನಿಮ್ಮದಲ್ಲ, ಇದು ಒಂದು ಸರ್ಕಾರಿ ಅಧಿಕಾರಿಯವರದ ಅಲ್ಲ, ಬಟ್ ಹೊರತು ನಮ್ಮ ಸಾಮಾಜಿಕ ಜವಾಬ್ದಾರಿ ಅಂತ ನೀವೇನು ಅಂದ್ಕೊಂಡು ಈ ಒಂದು ಕಾರ್ಯಕ್ರಮ ಮಾಡಿದ್ದೀರಾ. ಅರಿವು ಮೂಡಿಸುವ ಕಾರ್ಯಕ್ರಮ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಕೆಲವೊಬ್ರು ತಪ್ಪು ಮಾಡ್ತಾ ಇರ್ತಾರೆ, ಅವರಿಗೆ ಅದು ತಪ್ಪು ಅಂತ ಗೊತ್ತಿರೋದಿಲ್ಲ. ಸೊ ಈ ಅರಿವು ಕಾರ್ಯಕ್ರಮ ನಾವು ಮಾಡಿದವಾಗ ಅವರಿಗೆ ತಾವು ಏನ್ ತಪ್ಪು ಮಾಡ್ತಾ ಇದ್ದೇವೆ, ಯಾಕೆ ಇದು ತಪ್ಪು, ಯಾಕೆ ಇಷ್ಟೆಲ್ಲ ಜನರು ಇದಕ್ಕೆ ಬಂದು ಅವೇರ್ನೆಸ್ ಯಾಕೆ ಮಾಡ್ತಾ ಇದ್ದಾರೆ ಅಂತದ್ದು ಒಂದು ಮೆಸೇಜ್ ಅವರಿಗೆ ರೀಚ್ ಆಗುತ್ತೆ. ಸೊ ಈ ಒಂದು ಕಾರ್ಯಕ್ರಮ ನೀವೆಲ್ಲರೂ ಮಾಡಿದ್ದೀರಾ. ಸೊ ಒಂದು ಅಧ್ಯಕ್ಷತೆಯನ್ನು ವಹಿಸಿಕೊಂಡು ತಾವೆಲ್ಲರೂ ಮಾಡಿದ್ದೀರಾ. ಇಟ್ಸ್ ಅ ರಿಯಲಿ ವಂಡರ್ಫುಲ್, ಐ ಮಸ್ಟ್ ಸೇ, ಅಂಡ್ ಥ್ಯಾಂಕ್ ಯು. ಇದೇ ರೀತಿ ಮುಂದೆ ಕೂಡ ಎಲ್ಲಿ ಕಾರ್ಯಕ್ರಮ ಇದ್ರು ನೀವು ಜಂಟಿಯಾಗಿ ಸೊ ತೊಂದರೆ ಇಲ್ಲ, ಬರಲಿ. ಈಗ ನೆಕ್ಸ್ಟ್ ಯಾರು ಇದ್ರೆ ನಾವು ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗುವ. ಅದನ್ನು ಹೊರತುಪಡಿಸಿ ತಮ್ಮಲ್ಲಿ ಏನಾದ್ರು ಪ್ರಶ್ನೆಗಳು ಇದ್ದಲ್ಲಿ, ಬೇಟ್ ವಿತ್ ರೆಸ್ಪೆಕ್ಟ್ ಟು ನಿಮ್ಮ ನಾರ್ಮಲ್ ಲೈಫು ಅಥವಾ ವಿತ್ ರೆಸ್ಪೆಕ್ಟ್ ಟು ಡ್ರಗ್ಸ್ ರಿಲೇಟೆಡ್ ಏನಾದ್ರು ಇದ್ರೆ ದಯವಿಟ್ಟು ತಾವು ಕೇಳಬಹುದು. ಯಾಕಂದ್ರೆ ಅರಿವು ಆಲ್ಮೋಸ್ಟ್ ಎಲ್ಲರಿಗೂ ಇದೆ ಅಂತ ಅನ್ಕೊಳ್ತೇನೆ. ಸೊ ನನಗೆ ಏನಾದ್ರು ಕೇಳಬೇಕಂತ ಇದ್ದಲ್ಲಿ ಈ ವೇದಿಕೆಯನ್ನ ಯೂಸ್ ಮಾಡಿಕೊಂಡು ನನಗೆ ಕೇಳ್ಬೋದು. ಕೆಲವೊಬ್ಬರಿಗೆ ನನ್ನ ಪರಿಚಯ ಇಲ್ಲದೆ ಇರಬಹುದು. ನನ್ನ ಹೆಸರು ಧನ್ಯ ನಾಯಕ್ ಅಂತ, ACP ಸೌತ್ ದಕ್ಷಿಣ ಉಪವಿಭಾಗದ ಅಧಿಕಾರಿ ನಾನು. ಸೊ ನನ್ನ ಅಂಡರ್ 4 ಸ್ಟೇಷನ್ ಬರುತ್ತೆ. ಕೊಣಾಜೆ, ಉಳ್ಳಾಳ, ಕಂಕನಾಡಿ ಮತ್ತು ಮಂಗಳೂರು ರೂರಲ್, ಮಾಮಂಜೂರು ಲಿಮಿಟ್ಸ್ ನನ್ನಲ್ಲಿ ಬರುತ್ತೆ. ಇನ್ಫಾರ್ಮೇಶನ್ ಇಲ್ಲಿ ಕೊಡಿ ಅಂತ ಹೇಳ್ತಾ ಇಲ್ಲ. ಸಾಮಾನ್ಯವಾಗಿ ಏನಾದ್ರು ಪ್ರಶ್ನೆ ಇದ್ದಲ್ಲಿ ಕೆಲವೊಂದ್ಸಲ ಅನ್ಸುತ್ತೆ ನಾವು ಆಫೀಸ್ಗೆ ಹೋಗಿ ಕೇಳಬೇಕಾಗತ್ತೆ, ಮೇಡಮ್ ಎಲ್ಲಿರ್ತಾರೋ ಏನೋ. ಸೊ ಈ ಒಂದು ವೇದಿಕೆ ನೀವು ಅದಕ್ಕೆ ಉಪಯೋಗಿಸ್ಕೊಳ್ಬಹುದು. ಮಾದಕ ವಸ್ತು ರಿಲೇಟೆಡ್ ಯಾವುದೇ ಮಾಹಿತಿ ಇದ್ದಲ್ಲಿ ಡೈರೆಕ್ಟ್ಲಿ ನನ್ನ ಫೋನ್ ನಂಬರ್ಗೆ ಕರೆ ಮಾಡಿ. ನಿಮ್ಗೆ ಆಗ ನಾನು ಫೋನ್ ರಿಸೀವ್ ಮಾಡಿಲ್ಲ ಅಂದ್ರೆ ಮೆಸೇಜ್ ಹಾಕಿಡಿ, ನಾನು ಇಮಿಡಿಯೇಟ್ಲಿ ನನಗೆ ಟೈಮ್ ಸಿಕ್ಕಿದಾಗ ನಾನು ಕಾಲ್ ಬ್ಯಾಕ್ ಮಾಡ್ತೇನೆ. ಕೆಲವೊಬ್ರು ಬೇರೆ ಬೇರೆ ಇಲ್ಲಿಗಲ್ ರಿಲೇಟೆಡ್ ಮ್ಯಾಟರ್ಸ್ ಇರುವಾಗ ನನಗೆ ಹಾಕ್ತಾರೆ, ನಾನು ರೆಸ್ಪಾಂಡ್ ಮಾಡ್ತಾ ಇದ್ದೇನೆ. ಸೊ ಅದೇ ರೀತಿ ಮಾದಕ ವಸ್ತು ರಿಲೇಟೆಡ್ ಇರಲಿ ಅಥವಾ ಯಾವುದೇ ರಿಲೇಟೆಡ್ ನಮಗೆ ಸಮಸ್ಯೆ ಇದ್ದಲ್ಲಿ ನಾನು ರೆಸ್ಪಾಂಡ್ ಮಾಡ್ತೇನೆ. ನಾಯಕರವರಿಗೆ ಅವರು ಸಿರಿಲ್ ಡಿಸೋಜರ್ ಅವರು ಈ ವೇದಿಕೆಯ ಭಾಗದಲ್ಲಿದ್ದಾರೆ. ಅವರನ್ನು ಆತ್ಮೀಯವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ದಯವಿಟ್ಟು ವೇದಿಕೆ ಅಲಂಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕರ್ನಾಟಕದ ಮಾನ್ಯ ವಿಧಾನಸಭಾಧ್ಯಕ್ಷರಾದ UT ಖಾದರ್ ಅವರು ಈ ಕಾರ್ಯಕ್ರಮ ಆಗಮಿಸಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಆಗಮಿಸಲಿದ್ದಾರೆ. ಸಾಜಿದ್ ಉಳ್ಳಾಲ್ ರವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ನಮ್ಮ ACP ಅವರು ಈಗಾಗಲೇ ಹಲವಾರು ವಿಷಯಗಳನ್ನ ಹೇಳಿದ್ರು, ಹಲವಾರು ಸಲಹೆ ಸೂಚನೆಗಳನ್ನ ನೀಡಿದ್ರು. ಆ ಸಲಹೆ ಸೂಚನೆಗಳನ್ನ ನಾವು ಪಾಲಿಸುವ. ಡ್ರಗ್ಸ್ ಅಂತಲ್ಲ, ಯಾವುದೇ ಸಮಾಜ ವಿರೋಧಿ ಕಾರ್ಯ ನಮ್ಗೆ ಕಂಡು ಬಂದ್ರೆ ಅದರ ಬಗ್ಗೆ ನಾವು ಮಾಹಿತಿ ನೀಡೋಣ. ಅವರು ಪ್ರತ್ಯೇಕವಾಗಿ ನಂಬರ್ ಕೊಟ್ಟಿರ್ತಾರೆ, ಆ ನಂಬರ್ಗೆ ನಾವು ಮಾಹಿತಿ ನೀಡೋಣ. ಅವರು ನಮ್ಮ ಹೆಸರುಗಳನ್ನ ಗೌಪ್ಯವಾಗಿಡುವ ಭರವಸೆಯನ್ನು ಅವರು ಈಗಾಗಲೇ ನೀಡಿದ್ದಾರೆ. ಖಂಡಿತವಾಗಿಯೂ ಗೌಪ್ಯವಾಗಿರಿಸ್ತಾರೆ ಕೂಡ. ನಮ್ಮ ಯಾವುದೇ ಮಾಹಿತಿಗಳು ಕೂಡ ಅವರೊಂದಿಗೆ ಹಂಚಿಕೊಂಡು ಪೊಲೀಸ್ ಇಲಾಖೆ ಮತ್ತು ರಿಕ್ಷಾ ಚಾಲಕರು ಹೊಂದಾಣಿಕೆಯ ಜೀವನ ಮೂಲಕ ಈ ಸ್ವಚ್ಛ ಸಮಾಜದ ಕನಸನ್ನ ನನಸಾಗಿಸೋಣ. ಅದೇ ರೀತಿ ಪೊಲೀಸ್ ಇಲಾಖೆಯಲ್ಲೂ ನನ್ನ ಹಲವಾರು ಮನವಿಗಳಿವೆ. ಕೆಲವೊಂದು ಅಂದ್ರೆ ಯಾವುದೇ ಸಂದರ್ಭಗಳಲ್ಲಿ ಮಾದಕ ವ್ಯಸನಿಗಳು ಅಥವಾ ಮಾದಕ ವಸ್ತುಗಳ ಸಾಗಾಟ ನಮ್ಮ ರಿಕ್ಷಾದಲ್ಲಿ ನಮಗರಿವಿಲ್ಲದ
ಅಂತೆ ಆಗುವ ಸಾಧ್ಯತೆಗಳಿರ್ತವೆ. ಖಂಡಿತವಾಗಿಯೂ ಒಬ್ಬ ಪ್ರಯಾಣಿಕ ಒಂದು ಬ್ಯಾಗ್ ಹಿಡ್ಕೊಂಡು ಬಂದಾಗ ಆ ಪ್ರಯಾಣಿಕನ ಬ್ಯಾಗ್ ನಲ್ಲಿ ಏನೇನು ಇರ್ತವೆ ಅಂತ ನಾವು ಚೆಕ್ ಮಾಡಕ್ ಹೋಗಲ್ಲ. ಅವನು ಎಲ್ಲಿಗೆ ಹೇಳ್ತಾನ ಅಲ್ಲಿಗೆ ನಾವು ಹೋಗ್ತೀವಿ. ನಿಮಗೆ ಇನ್ಫಾರ್ಮೇಶನ್ ಬಂದು ಇಂತಿಂತ ರಿಕ್ಷಾದಲ್ಲಿ ಸಾಗಾಟ ಮಾಡಲಾಗ್ತಾ ಇದ್ದ ಇನ್ಫಾರ್ಮೇಶನ್ ಬಂದು ನೀವು ಅಡ್ಡಗಟ್ಟಿದಾಗ ನಿಜವಾಗಿಯೂ ಆ ಚಾಲಕನಿಗೆ ಮಾಹಿತಿ ಇರುತ್ತೋ ಇಲ್ವೋ ಎನ್ನುವುದು ಗೊತ್ತಿರೋದಿಲ್ಲ. ಮತ್ತು ಆ ಸಂದರ್ಭಗಳಲ್ಲಿ ಚಾಲಕನನ್ನ ಬ್ಲೇಮ್ ಮಾಡದೆ ಅದರ ಬಗ್ಗೆ ಸೂಕ್ತ ತನಿಖೆ ನಡೆಸಿ ಚಾಲಕನಿಗೆ ಗೊತ್ತಿಲ್ಲದಿದ್ರೆ ಅವನ ಸಹಕಾರ ಇದ್ರೆ ಖಂಡಿತವಾಗಿ ಅವನ ವಿರುದ್ಧ ಮೊದಲು ಕ್ರಮ ಕೈಗೊಳ್ಳಿ. ಅದರ ಬಗ್ಗೆ ಯಾವುದೇ ಎರಡು ಮಾತಿಲ್ಲ. ಆದರೆ ಒಂದು ಪಕ್ಷ ಅವರಿಗೆ ಗೊತ್ತಿಲ್ಲದಂತೆ ಈ ಸಾಗಾಟ ಸಂದರ್ಭ ನಡೆದ್ರೆ ಖಂಡಿತವಾಗಿ ಅವರಿಗೆ ಯಾವುದೇ ರೀತಿಯ ನುಕ್ಸಾನ್ ಆಗದಂತೆ, ಯಾವುದೇ ರೀತಿಯ ತೊಂದರೆ ಆಗದಂತೆ ನಿಮ್ಮ ಇಲಾಖೆ ಮತ್ತು ಇಲಾಖೆ ಸಿಬ್ಬಂದಿಗಳು ನಡೆಸಿಕೊಳ್ಬೇಕಾಗಿ ಈ ಮೂಲಕ ವಿನಂತಿಸ್ತಾ ಇದ್ದೇನೆ. ಹಾಗೆ ಸಿಪ್ರಿಯನ್ ಡಿಸೋಜರ್ ಅವರು ನಮ್ಮನ್ನು ಉದ್ದೇಶಿಸಿ ಒಂದೆರಡು ಆಟೋ ರಾಜ ಕಣ್ಮರ್ ಯೂನಿಯನ್ ರಿಜಿಸ್ಟರ್ಡ್ ದಕ್ಷಿಣ ಕನ್ನಡ ಜಿಲ್ಲೆ ಆಟೋ ಚಾಲಕ ಡ್ರಗ್ಸ್ ಮುಕ್ತ ಸಮಾಜಕ್ಕಾಗಿ ನಾನೊಬ್ಬ ಸೇವಕ. ಈ ಕಾರ್ಯಕ್ರಮದಡಿ ನಮ್ಮ ಇಲ್ಲಿ ಸೇರಿದ ಎಲ್ಲ ಉಳ್ಳಾಲ ತೊಕ್ಕೋಟಿನ ಜನತೆ ಪರವಾಗಿ ನಾನು, ನಮ್ಮ ಅಧಿಕಾರಿಯವರಿದ್ದಾರೆ ACB ಅವರು, ನಮ್ಮ ಉಳ್ಳಾಲ ಗ್ರಾಮಾಂತರ ಹಾಗೂ ವಾಮಂಜೂರು ಏರಿಯಾ ಮೇಡಮ್ ನಿಮ್ಮ ವ್ಯಾಪ್ತಿ ACB ಅವರು 4 ಸ್ಟೇಷನ್ಗಳ ಅವರು ಮುಖ್ಯಸ್ಥರಾಗಿರ್ತಾರೆ. ಅವರು ನಮಗೆ ಜಾಗೃತಿಗೆ ಸ್ಪಂದನೆ ಕೊಡ್ಲಿಕ್ಕೆ ಬಂದಿದ್ದಾರೆ. ಈಗಾಗಲೇ ನಾನು ಕೇಳಿಕೊಂಡೆ, ಹಲವರು ಇಲ್ಲಿಯ ಸಮಸ್ಯೆಗಳನ್ನು ಅವರ ಹತ್ರ ತೋಡಿಕೊಂಡಿದ್ದಾರೆ. ಯಾಕಂದ್ರೆ ನಿಜವಾಗಿ ಇಲ್ಲಿ ತೊಕ್ಕೋಟು ಜನನಿಬಿಡ ಪ್ರದೇಶ. ಇಲ್ಲಿ ನಮ್ಮ ಫ್ಲೈಓವರ್ ಮತ್ತೆ ಇಲ್ಲಿ ರಸ್ತೆ ಕೂಡ ಭಾರಿ ಕಠಿಣ ಪರಿಸ್ಥಿತಿಯಲ್ಲಿ ಉಂಟು. ರಸ್ತೆ ಕೂಡ ನಮ್ಮ ಈ ಮಳೆಗಾಲದಿಂದ ಜನತೆಗೆ ನಡ್ಕೊಂಡು ಹೋಗುವುದು, ಸರಿಯಾದ ನಮ್ಮ ಫ್ಲೈಓವರ್ ಅಡಿ ನೀರಿನ ಒಂದು ಹರಿದು ಹೋಗುವ ಜನತೆಗೆ ತುಂಬಾ ತೊಂದರೆಗಳು ಬರ್ತದೆ. ಅದು ನಮ್ಮ ವ್ಯಾಪ್ತಿಗೆ ಬರುವುದಿಲ್ಲ. ಆದ್ರೆ ಕಾನೂನು ರೀತಿಯಲ್ಲಿ ಅದೊಂದು ಸುವ್ಯವಸ್ಥಿತ ಆದ್ರೆ ನಮ್ಮ ಅಧಿಕಾರಿಗಳು, ತಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ತಾವು ಮನವರಿಕೆ ಮಾಡಿದ್ರೆ ಇದೊಂದು ಸ್ಪಂದನೆ ಆಗಬಹುದು. ಅದೇ ರೀತಿ ನಮ್ಮ ಉಳ್ಳಾಲ ಪ್ರದೇಶ ಮೇಡಮ್, ತಾವು ಭೇಟಿ ಕೊಟ್ಟಿದ್ದೀರ ಅಂತ, ಉಳ್ಳಾಲ ತೊಕ್ಕೋಟು ಪೇಟೆ, ಅಲ್ಲಿ ಶಾಲೆ, ಬ್ಯಾಂಕು, ವಾಣಿಜ್ಯ, ಮಾರ್ಕೆಟ್, ಜನನಿಬಿಡ ಪ್ರದೇಶ ಅದು ಅಂದ್ರೆ ಮಕ್ಕಳು ಮರಿಗಳು ಆ ಸ್ಕೂಲಿಗೆ ಹೋಗುವಾಗ ಈ ಗಾಡಿ, ಈ ವೆಹಿಕಲ್ ಅನ್ನು ನಿಲ್ಲಿಸಿ ಮಾರ್ಕೆಟ್ಗೆ ಪರ್ಚೇಸ್ಗೆ ಹೋಗ್ತಾರೆ. ಆವಾಗ ಅಲ್ಲಿ ಒಂದು ಗಾಡಿ ಬಂದ್ರೆ ಒಂದು ಗಾಡಿ ಹೋಗುವಂತ ಅಲ್ಲಿ ಸ್ಥಳ ಸ್ವಲ್ಪ ಇಕ್ಕಟ್ಟು ಪರಿಸ್ಥಿತಿ ಇದೆ. ಅದನ್ನು ಸ್ವಲ್ಪ ಬೆಳಗಿನ ಹೊತ್ತು ಸಂಜೆ ಹೊತ್ತಿನಲ್ಲಿ ನಮ್ಮ ಇಲಾಖೆಯಿಂದ ಸ್ವಲ್ಪ ಸುವ್ಯವಸ್ಥಿತ ಮಾಡಿದ್ರೆ ಉತ್ತಮ ಅಂತೇಳಿ ನಂದೊಂದು ಸಲಹೆ. ಮತ್ತೆ ನಮ್ಮ ಇದೇ ತೊಕ್ಕೋಟು ಬಸ್ ಸ್ಟ್ಯಾಂಡ್ ಇದೆ. ನಾನು ಲಾರಿ ಪದಾರ್ಥಗಳ ಬಗ್ಗೆ ನಮ್ಗಿಂತಲೂ ಇಲಾಖೆಗೆ ಹತ್ತಿರದ ಒಂದು ಮಾಹಿತಿ ಇರ್ತದೆ. ಆ ಬಗ್ಗೆ ಅದನ್ನು ನಿವಾರಿಸಲಿ. ನಮ್ಮ ಯುವಕರು, ಇಲ್ಲಿನ ಉಳ್ಳಾಲ ಪ್ರದೇಶದ ಯುವಕರು ಒಂದು ಒಳ್ಳೆ ರೀತಿ ಸುಸ್ಥಿತವಾಗಿ ಜೀವನ ನಡೆಸಬಹುದು. ಅವರ ವಿದ್ಯಾರ್ಥಿ ಜೀವನವನ್ನು ಒಳ್ಳೆ ರೀತಿಯಲ್ಲಿ ಕೊಂಡೋಗ್ಬೋದು. ಇದಕ್ಕೆ ನಾವು ಆಸ್ಪದ ಕೊಡಬಾರದಂತೇಳಿ ನಾನು ಮುಕ್ತವಾಗಿ ಈ ಸಭೆಯಲ್ಲಿ ನಾನು ತಿಳಿಯಬಡ್ತೇನೆ. ನಮ್ಮ ಯುವಕರು ಡ್ರಗ್ಸ್ ಮತ್ತು ಇನ್ನಿತರ ಏನು ಮಾದಕ ವಸ್ತುಗಳಿವೆ ಅದನ್ನು ಸಾಧ್ಯವಾದಷ್ಟು ದೂರ ಮಾಡಿದಲ್ಲಿ ನಮ್ಮ ಜನತೆ ಸಂಪೂರ್ಣವಾಗಿ ಅದನ್ನು ನಿಷೇಧಿಸಬೇಕು. ಮತ್ತೆ ಇಲ್ಲಿಯ ಪರಿಸರ, ನಮ್ಮ ಊರಿನ ಜನತೆಯ ಒಂದು ಶಾಂತಿ ನೆಮ್ಮದಿಗೆ ಸಹಕರಿಸುವಂತ ಆಗ್ತದೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಅವಕಾಶಕ್ಕೆ ವಂದಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು. ಡಿಸೋಜರ್ ಅವರಿಗೆ, ನಮ್ಮ ವಿಧಾನಸಭಾ ಅಧ್ಯಕ್ಷರು, ಈ ಭಾಗದ ನೆಚ್ಚಿನ ಶಾಸಕರು ಆಗಿರುವಂತಹ ಶ್ರೀಯುತ UT ಖಾದರ್ ಅವರು ನೀನು ಕೆಲವೇ ಮೀಟರ್ಗಳ ದೂರದಲ್ಲಿದ್ದಾರೆ. ಅವರ ಸಂದೇಶಗಳನ್ನ ಕೇಳಿ ಅನಂತರ ಈ ಕಾರ್ಯಕ್ರಮವನ್ನ ನಾವು ಮುಗಿಸುವರಿದ್ದೇವೆ. ಅದಕ್ಕೂ ಮೊದಲು ಆಟೋ ರಾಜ ಕಮ್ಮಾರ್ ನಡೆದು ಬಂದ ದಾರಿಯ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ನಾನು ಈ ಗಣ್ಯರಿಗೆ ತಿಳಿಯ ಬಯಸ್ತೇನೆ. ಆಟೋ ರಾಜ ಕಮ್ಮಾರ್ ಎಂಬುದು ಮೊದಲು ಸ್ಟಾರ್ಟ್ ಆದ ಒಂದು ಸಣ್ಣ ವಿಷಯದ ಮೂಲಕವೇ ಸ್ಟಾರ್ಟ್ ಆಯಿತು. ಒಂದು ತಡರಾತ್ರಿ ರಿಕ್ಷಾದ ಟೈರ್ ಪಂಚರ್ ಆದಾಗ ಅವನಲ್ಲಿ ಸ್ಟೆಪಿನ್ ಇಲ್ಲದಂತಹ ಸಂದರ್ಭದಲ್ಲಿ ದೂರದಿಂದ ಬಂದಿದ್ದಂತಹ ಒಬ್ಬ ರಿಕ್ಷಾ ಚಾಲಕ ಮುಡಿಪುವಿನಲ್ಲಿ
ಸಮರದಲ್ಲಿ ಬಾಕಿಯಾಗಿ ಅವನಿಗೆ ಯಾವ ದಾರಿಯೂ ಇರಲಿಲ್ಲ. ಆ ರಾತ್ರಿ ಏನು ಮಾಡಬೇಕು ಅಂತ ತಿಳಿಯದ ಸಂದರ್ಭದಲ್ಲಿ ಆ ತತ್ಕ್ಷಣಕ್ಕೆ ಪರಿಚಯವಿಲ್ಲದ ಆ ರಿಕ್ಷಾ ಚಾಲಕನಿಗೆ ನೆರವಾದ್ದು ಈಗಿನ ನಮ್ಮ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಸಿದ್ದೀಕ್ ರವರು. ಆ ನಂತರ ಅಲ್ಲಿಂದಾಗಿತ್ತು ಆಟೋ ರಾಜ ಕಮ್ಮಾರ್ ಪಯಣ. ಆಗ್ಲೇ ಆ ಸಿದ್ದೀಕ್ ಜೊತೆಗೂಡಿ ಹಲವು ಸಮಾನ ಮನಸ್ಕ ಚಾಲಕರು ಕೂತ್ಕೊಂಡು ಒಂದು ತೀರ್ಮಾನವನ್ನು ತೆಗೆದ್ವಿ. ರಿಕ್ಷಾ ಚಾಲಕರು ರಾತ್ರೋರಾತ್ರಿ ಎಲ್ಲಿ ಕರೆದ್ರೂ ಹೋಗ್ಲೇಬೇಕಾಗತ್ತೆ. ಪರಿಚಯ ಇರುತ್ತೋ ಇಲ್ವೋ, ಎಲ್ಲಿ ಕರೀತಾರೆ ಯಾವುದೂ ಗೊತ್ತಿರೋದಿಲ್ಲ. ಬಾಡಿಗೆ ಅವನು ಹೊಟ್ಟೆ ಪಾಡಿಗೋಸ್ಕರ ಅವನು ಹೋಗ್ತಾನೆ. ಅಂತ ಸಂದರ್ಭಗಳಲ್ಲಿ ಇಂಥ ಒಂದು ಸಿಚುವೇಶನ್ ಎಲ್ಲಾ ರಿಕ್ಷಾ ಚಾಲಕರಿಗೂ ಬರಬಹುದು. ಅವನ ಪರಿಚಯವೇ ಇಲ್ಲದ ಊರಲ್ಲದ ಊರದಲ್ಲಿ ಯಾವುದೋ ಗುಡ್ಡಗಾಡುಗಳಲ್ಲಿ ಅವನು ರಿಕ್ಷಾ ಟೈರ್ ಪಂಚರ್ ಅಥವಾ ಇನ್ನಿತರ ಯಾವುದೋ ತಾಂತ್ರಿಕ ಸಮಸ್ಯೆಯಿಂದ ಅವನು ಬಾಕಿ ಆದಾಗ ಅವನ ಕಥೆ ಏನು ಎನ್ನುವುದರ ಬಗ್ಗೆ ಚಿಂತಿಸಿ ಈ ಒಂದು ಆಟೋ ರಾಜ ಕಮ್ಮರ್ ಎಂಬ ಮಹಾಸಾಗರಕ್ಕೆ ಅಡಿಗಲ್ಲು ಹಾಕಲಾಯಿತು. ಆ ನಂತರ ಸಾಗಿ ಬಂದದ್ದು ಮಾತ್ರ ಇತಿಹಾಸ. ಆನಂತರ ಮೊದಲು ಇಂಥದೇ ಕಾರ್ಯಗಳನ್ನ ಮಾಡ್ತಾ ಅವರಿಗೆ ತಾಂತ್ರಿಕ ಕಷ್ಟದ ಸಮಯದಲ್ಲಿ ಅವರನ್ನ ತಲುಪಿ ಅವರಿಗೆ ಸಹಾಯ ಮಾಡುವುದರ ಮೂಲಕ ಪ್ರಾರಂಭಿಸಿ, ಆನಂತರ ಆರೋಗ್ಯ ಸಂದರ್ಭದಲ್ಲಿ ಅನಾರೋಗ್ಯ ಆದಾಗ ಅವನ ಹತ್ರ ಹಣವಿರೋದಿಲ್ಲ. ಅವನ 10 ರೂಪಾಯಿ 20 ರೂಪಾಯಿ ದುಡ್ದು ಅವನು ಮನೆಯ ಖರ್ಚನ್ನಷ್ಟೇ ನಿಭಾಯಿಸಬಲ್ಲ. ರಿಕ್ಷಾ ಚಾಲಕರನ್ನು ಬಿಲ್ಡಿಂಗ್ ಕಟ್ಟೋದಿಲ್ಲ ಈ ರಿಕ್ಷಾದಲ್ಲಿ ದುಡ್ದು, ಅದು ಗೊತ್ತಿರುತ್ತೆ. ಅಂತ ಅನಾರೋಗ್ಯದ ಸಂದರ್ಭದಲ್ಲಿ ಅವನಿಗೆ ಒಂದು ಧನ ಸಹಾಯದ ಮೂಲಕ ಅವನನ್ನ ಹತ್ತಿರ ಸೇರಿಸಿಕೊಳ್ಳುವ ಪ್ರಯತ್ನ ಈ ಆಟೋ ರಾಜ ಕಮ್ಮರ್ ನಿಂದ ಆಯಿತು. ನಾವೆಲ್ಲ ರಿಕ್ಷಾ ಚಾಲಕರು, ಆಟೋ ರಾಜ ಕಮ್ಮರ್ ಸದಸ್ಯರು ಸಣ್ಣ ಸಣ್ಣ ಹಣವನ್ನು ಒಗ್ಗೂಡಿಸಿ ಆ ಅನಾರೋಗ್ಯ ಪೀಡಿತ ಚಾಲಕರಿಗೆ ಧನ ಸಹಾಯ ಮಾಡುವುದರ ಮೂಲಕ ನಾವು ಬೆಳೆಯುತ್ತಾ ಹೋದ್ವಿ. ಆ ನಂತರ ಸಮಾಜಕ್ಕೂ ನಾವು ನೆರವಾಗಬೇಕು ಎಂಬ ದೂರಾಲೋಚನೆಯನ್ನ ಇಟ್ಕೊಂಡು ನಾವು ಬ್ಲಡ್ ಡೊನೇಟ್ ಅಂದ್ರೆ ರಕ್ತದಾನ ಶಿಬಿರಗಳನ್ನ ಆಯೋಜಿಸಲಿಕ್ಕೆ ಶುರು ಮಾಡಿದ್ವಿ. ಸರಿಸುಮಾರು 3 ರಕ್ತದಾನ ಶಿಬಿರಗಳನ್ನು ಕೂಡ ನಾವು ಈಗಾಗಲೇ ಆಯೋಜಿಸ್ತೀವಿ. ಒಮ್ಮೆ ಮಾಡುವಾಗಲೂ 70-80 ಯೂನಿಟ್ಗಳಷ್ಟು ರಕ್ತದಾನಗಳು ಕೂಡ ನಮ್ಮಲ್ಲಿ ಶೇಖರಣೆ ತೊಡಗಿತು. ರಕ್ತದಾನ ಜೀವದಾನ ಅನ್ನುವ ಧ್ಯೇಯವಾಕ್ಯವನ್ನ ಘೋಷವಾಕ್ಯವನ್ನ ಮಾಡಿಕೊಂಡು ನಾವು ಅಲ್ಲಲ್ಲಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುತ್ತಾ ಈಗ ಡ್ರಗ್ಸ್ ವಿರುದ್ಧವೂ ನಾವೊಂದು ಕಾರ್ಯಕ್ರಮ ಮಾಡಲೇಬೇಕು ಅನ್ನುವ ದೃಢ ನಿರ್ಧಾರ ನಡೆಸಿ ಈ 4-5 ದಿನಗಳಲ್ಲಿ ನಮ್ಮ ಪಾರ್ಕ್ ವ್ಯಾಪ್ತಿ ಸರಿಸುಮಾರು ಪುತ್ತೂರುವರೆಗಿದೆ, ಈ ಕಡೆ ಉಡುಪಿವರೆಗಿದೆ, ಈ ಕಡೆ ಕಾಸರಗೋಡು ಜಿಲ್ಲೆಯಲ್ಲೂ ಇದೆ, ಮಂಗಳೂರಿನ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಮತ್ತು ಕಾಸರಗೋಡಿನ ಜಿಲ್ಲೆಗಳಾದ್ಯಂತ ನಮ್ಮ ಸದಸ್ಯರು ರಿಕ್ಷಾ ಚಾಲಕರಾಗಿದ್ದಾರೆ. 70-72 ಪಾರ್ಕ್ ನಮ್ಮ ಈ ಆಟೋ ರಾಜ ಕಮ್ಮರ್ ಸದಸ್ಯರಲ್ಲಿ ಒಗ್ಗೂಡಿದೆ. ಇಂತಹ ಸಂದರ್ಭಗಳಲ್ಲಿ ನಾವು ಡ್ರಗ್ಸ್ ಅತ್ಯಂತ ಅಪಾಯಕಾರಿಯಾಗಿ ಬೆಳೆಯುತ್ತಿರುವ ಪ್ರದೇಶಗಳಾಗಿವೆ ಈ ಮುಡಿಪುವಿಂದ ಮಂಗಳೂರಿನ ಮಧ್ಯಭಾಗ. ಹಾಗಾಗಿ ಇಲ್ಲಿನ ಪಾರ್ಕ್ ಸದಸ್ಯರನ್ನ ಮಾತ್ರ ಒಗ್ಗೂಡಿಸಿಕೊಂಡು ಇಲ್ಲೊಂದು ಕಾರ್ಯಕ್ರಮ ನಡೆಸುವ, ಆನಂತರ ವಿಟ್ಲ ಭಾಗದಲ್ಲಿ, ಬೀಚ್ ರೋಡ್ ಭಾಗದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಡೆಸುವಂತ ಒಂದು ನಿರ್ಧಾರ ಮಾಡಿ ಈ ಭಾಗದಲ್ಲಿ ಮೊದಲು ಕಾರ್ಯಕ್ರಮವನ್ನ ಇವತ್ತು ಕೇವಲ 4-5 ದಿನಗಳಲ್ಲೇ ಒಂದು ಅಚ್ಚುಕಟ್ಟಿನ ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡು ಯಶಸ್ವಿಯಾಗಿಸಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಯುಟಿ ಖಾದರ್ ಮೊದಲೇ ಆಗಮಿಸಬೇಕಿತ್ತು. 5 ಗಂಟೆಗೆ ನಾನು ತಲುಪಲಿದ್ದೇನೆ ಅಂತ ಹೇಳಿದ್ರು. ಆದರೆ ಕಾರಣಾಂತರಗಳಿಂದ ಅವರು ತಡವಾಗಿ ಆಗಮಿಸ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮನ್ನು ಕೂಡಿಕೊಂಡು ನಮಗೆ ಅವರ ಸಂದೇಶಗಳು ಕೂಡ ಕೇಳಬೇಕಿದೆ. ಅವರು ಕೂಡ ಈ ಡ್ರಗ್ಸ್ ಮುಕ್ತ ಸಮಾಜಕ್ಕಾಗಿ ಅವರು ಭಾಗವಾಗಬೇಕಾಗಿದೆ, ಅವರು ಹೋರಾಡಬೇಕಾಗಿದೆ. ವಿಧಾನಸಭಾಧ್ಯಕ್ಷ ನೆಲೆಯ ಅತ್ಯುನ್ನತ ಹುದ್ದೆಗೆ ಏರಿದ್ದಾರೆ. ಆದರೆ ತನ್ನ ಕ್ಷೇತ್ರದಲ್ಲಿ ಡ್ರಗ್ಸ್ ಮಾಫಿಯಾಕ್ಕೆ ಬಲಿಯಾದ ಯುವ ಜನತೆ ಇದ್ದಾರೆ. ಯುವ ಜನತೆ ತಡಬಡಾಯಿಸ್ತಾ ಇದ್ದಾರೆ. ಪೋಷಕರು ದಾರಿ ಕಾಣದೇ ಆಗಿದ್ದಾರೆ. ಅದಕ್ಕೆ ವಿಧಾನಸೌಧದ ಒಳಗೆ ಕೂತು ಕೂಡ ಈ ಡ್ರಗ್ಸ್ ಮಾಫಿಯಾಕ್ಕೆ ಒಂದೊಳ್ಳೆಯ ಮದ್ದು ಅರಿಯಲೇಬೇಕಾಗಿದೆ. ಅವರ ಮಾತುಗಳನ್ನು ಕೇಳುವ ಉತ್ಸಾಹ ನಮಗಿದೆ. ಹಾಗೆ ಪೊಲೀಸ್ ಇಲಾಖೆಯ ಮಾಹಿತಿ ಕೂಡ ನಮ್ಮ ಪೊಲೀಸ್ ಇಲಾಖೆಯಿಂದಲೂ ಕೂಡ ನಮಗೆ ಸಲಹೆ ಸೂಚನೆಗಳು ಬಂದಿವೆ. ಆ ಸಲಹೆ ಸೂಚನೆಗಳೊಂದಿಗೆ ನಾವು ಮುಂದುವರಿಯೋಣ. ಅವರೇ ಎಲ್ಲಾ ರೀತಿಯಲ್ಲೂ ನಾವು ಅವರ ವಾಟ್ಸಪ್ ನಂಬರ್ಗಳಿವೆ, ಆ ವಾಟ್ಸಪ್ ನಂಬರ್ಗೆ ಮೆಸೇಜ್ ಕಳಿಸುವ ಮೂಲಕ ನಾವು ಮಾಹಿತಿಯನ್ನ ನೀಡಬಹುದು. ಅವರು ಅದನ್ನ ಗೌಪ್ಯವಾಗಿಟ್ಟುಕೊಂಡು ಈ ಮಾಹಿತಿ ಯಾವುದೇ ಸೋರಿಕೆಯಾಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ ನನ್ನದು ಅಂತ ಈಗಾಗಲೇ ACP ಅವರು ಕೂಡ
ACP ಕೂಡ ಈಗಾಗಲೇ ಭರವಸೆಯನ್ನು ಕೂಡ ನೀಡಿದ್ದಾರೆ. ಹಾಗಾಗಿ ನಾನು ಎಲ್ಲ ಇಲ್ಲಿನ ಸಾರ್ವಜನಿಕರಲ್ಲೂ ಕೂಡ ವಿನಂತಿಸುವುದು, ಡ್ರಗ್ಸ್ ಮುಕ್ತ ಮಾಫಿಯಾ, ನಮ್ಮ ಆಟೋ ಚಾಲಕ ಡ್ರಗ್ಸ್ ಮುಕ್ತ ಸಮಾಜಕ್ಕಾಗಿ ನಾನು ಒಬ್ಬ ಸೇವಕ ಎನ್ನುವ ನಮ್ಮ ಅಭಿಯಾನದಲ್ಲಿ ನೀವು ಭಾಗಿಗಳಾಗಿ ಈ ಜಾಗೃತಿ ಸಮಾವೇಶದಲ್ಲಿ ನೀವು ಪಡ್ಕೊಂಡ ಏನಾದರೂ ಮಾಹಿತಿ ಇದ್ರೆ ಡ್ರಗ್ಸ್ ಅಡಿಯಾಳಾಗುತ್ತಿರುವ ಯುವಜನತೆಗೆ ತಲುಪಿಸಿ, ಡ್ರಗ್ಸ್ಗೆ ಅಡಿಯಾಳಾಗಬಹುದಾದ ಸಾಧ್ಯತೆಗಳಿರುವ ಮಕ್ಕಳ ತಂದೆ ತಾಯಿಗಳಿಗೆ ತಲುಪಿಸಿ, ಡ್ರಗ್ಸ್ ಇಂದಾಗಿ ಅವರು ಯಾವ ರೀತಿಯ ಸಂಕಷ್ಟಕ್ಕೆ ಒಳಗಾಗ್ತಾರೆ, ಅವರು ನಿಮ್ಮನ್ನ ಯಾವ ಸಂಕಷ್ಟಕ್ಕೆ ಒಳಪಡಿಸ್ತಾರೆ, ಸಮಾಜದ ಶಾಂತಿಯನ್ನ ಅವರು ಹೇಗೆ ನಾಶಪಡಿಸ್ತಾರೆ ಎನ್ನುವುದರೆಲ್ಲದರ ಮಾಹಿತಿಗಳನ್ನ ಆ ಪೋಷಕರಿಗೂ ನೀಡಿ ಈ ಸಮಾಜವನ್ನ, ಮುಂದಿನ ಸಮಾಜ, ನಾವು ಮುಂದಿನ ಪೀಳಿಗೆಗೆ ಒಂದು ಡ್ರಗ್ಸ್ ಮುಕ್ತ ಸಮಾಜವನ್ನ, ಒಂದು ಸ್ವಚ್ಛ ಸಮಾಜವನ್ನ, ಒಂದು ಶಾಂತಿಯ ಸಮಾಜವನ್ನ, ಒಂದು ಅಹಿಂಸಾ ಸಮಾಜವನ್ನ ತಲುಪಿಸುವಂತ ಮಹತ್ತರ ಜವಾಬ್ದಾರಿ ನಮಗಿದೆ. ನಮಗೆ ಹೆಮ್ಮೆ ಇದೆ, ನಾವು ಈ ಕಾರ್ಯದಲ್ಲಿ ನಮಗೆ ಸಾಧ್ಯವಿರುವುದಕ್ಕಿಂತ ಜಾಸ್ತಿಯೂ ನಾವು ತೊಡಗಿಕೊಂಡಿದ್ದೇವೆ ಅನ್ನೋ ಹೆಮ್ಮೆ ಇದೆ. ಆದರೆ ಕೇವಲ ಹೆಮ್ಮೆ ಸಾಕಾಗಲ್ಲ, ಅದರಲ್ಲಿ ಫಲಶ್ರುತಿ ಕೂಡ ಬೇಕು. ಒಬ್ಬ ಡ್ರಗ್ಸ್ನಿಂದ ವಿಮುಖನಾದಾಗ ಮಾತ್ರ ನಮ್ಮ ಈ ಸಮಾವೇಶಗಳು, ನಮ್ಮ ಈ ಗಣ್ಯರ ಮಾತುಗಳು, ನಮ್ಮ ಈ ನಾವಿಲ್ಲಿ ಮಾಡುವಂತಹ ಸಮಯದ ವ್ಯರ್ಥಗಳು ಎಲ್ಲವೂ ಸಾಕ್ಷಾತ್ಕಾರವಾಗುವುದು, ಉಪಯೋಗವಾಗುವುದು. ಆ ಒಬ್ಬನಾದ್ರೂ ಕನಿಷ್ಠ ಪಕ್ಷ ಸಮಾಜದಿಂದ ಡ್ರಗ್ಸ್ ನಿಂದ ವಿಮುಖನಾದ ಒಬ್ಬನಿಂದ ನಮ್ಗೆ ಒಬ್ಬ ಆದ್ರೂ ವಿಮುಖ ಆದಾಗ ಮಾತ್ರ ನಮ್ಗೆ ಅದರೊಂದು ಹೆಮ್ಮೆ ಪಡೋಕ್ ಸಾಧ್ಯ, ಖುಷಿ ಪಡೋಕ್ ಸಾಧ್ಯ. ಹಾಗಾಗಿ ಎಲ್ಲ ರಿಕ್ಷಾ ಚಾಲಕರು ಕೂಡ, ನಾವೆಲ್ಲ ಎಲ್ಲ ರಿಕ್ಷಾ ಚಾಲಕರು ಪೋಷಕರಾಗಿರೋರು ಅಥವಾ ಪೋಷಕರಾಗೋಕೆ ಹೋಗುವವರು, ಯುವ ಜನತೆ ಎಲ್ಲರೂ ಕೂಡ ನಮ್ಮ ಮನೆಯಿಂದಲೂ ಮೊದಲು ನಮ್ಮ ಮನೆಯ ಮಕ್ಕಳು, ನಮ್ಮ ಮನೆಯ ವಿದ್ಯಾರ್ಥಿಗಳು ಯಾವ ಕಡೆ ಹೋಗ್ತಾ ಇದ್ದಾರೆ, ಅವರ ಚಲನವಲನಗಳೇನು, ಅವರು ಯಾರನ್ನ ಹೋಗಿ ಕೂಡಿಕೊಳ್ತಾ ಇದ್ದಾರೆ, ಅವರ ಗೆಳೆಯರ ಬಳಗ ಯಾವುದು, ಇದರ ಬಗ್ಗೆ ನಾವು ಮೊದಲಾಗಿ ನಾವು ತನಿಖೆಗೊಳಪಡಿಸಬೇಕು. ಆ ನಂತರ ಸಮಾಜವನ್ನು ನಾವು ತಿದ್ದುವಣ. ಮೊದಲು ನಮ್ಮನ್ನ ನಾವು ತಿದ್ದಬೇಕು, ನಮ್ಮ ಮನೆಯನ್ನ ನಾವು ತಿದ್ದಬೇಕು, ನಮ್ಮ ಮನೆಯವರನ್ನ ಇದರಿಂದ ಸಂರಕ್ಷಿಸಬೇಕು. ಹಾಗಾಗಿ ನಾವು ಮೊದಲು ಡ್ರಗ್ಸ್ನಿಂದ ವಿಮುಖರಾಗಬೇಕು. ನಮ್ಮ ಮನೆ ಮೊದಲು ಡ್ರಗ್ಸ್ ವಿಮುಖ ಮನೆ ಆಗಬೇಕು. ಆನಂತರ ನಮ್ಮ ಗಲ್ಲಿಗಳು, ನಮ್ಮ ಏರಿಯಾಗಳು, ನಮ್ಮ ಊರು, ನಮ್ಮ ತಾಲೂಕು, ನಮ್ಮ ಜಿಲ್ಲೆ. ಹಾಗಾಗಿ ಎಲ್ಲರೂ ಕೈ ಜೋಡಿಸಿ, ಎಲ್ಲರೂ ಇದರಲ್ಲಿ ಭಾಗವಹಿಸಿ ಅಂತ ವಿನಂತಿಸ್ತಾ ಶ್ರೀಯುತ UT ಖಾದರ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ನಮ್ಮ ನೆಚ್ಚಿನ ಶಾಸಕರು, ವಿಧಾನಸಭಾ ಸ್ಪೀಕರ್ ಆಗಿರುವಂತಹ ಶ್ರೀಯುತ UT ಖಾದರ್ ಅವರನ್ನ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರನ್ನ ಮುಸ್ತಫಾ ಕಡಂಬರ್ ಅವರು ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಮುಸ್ತಫಾ ಕಡಂಬರ್ ಅವರು UT ಖಾದರ್ ಅವರೇ, ನಾವು ಅಂತಿಮ ಘಟ್ಟದಲ್ಲಿದ್ದೇವೆ ಈ ಕಾರ್ಯಕ್ರಮದ. AITC ರಾಜ್ಯ ಘಟಕದಿಂದ ಮುಸ್ತಫಾ ಕಡಂಬರ್ ಅವರು ಹೂಗುಚ್ಛ ನೀಡಿ ಸನ್ಮಾನಿಸ್ತಾ ಇದ್ದಾರೆ. ಈಗ ಅಂತಿಮ ಘಟ್ಟಕ್ಕೆ ತಲುಪಿದ್ದೇವೆ. ಡ್ರಗ್ಸ್ ಮುಕ್ತ ಸಮಾಜಕ್ಕಾಗಿ ನಾನು ಒಬ್ಬ ಸೇವಕ ಈ ಕಾರ್ಯಕ್ರಮದ ಅಂತಿಮ ಘಟ್ಟದಲ್ಲಿದ್ದೇವೆ. ಡ್ರಗ್ಸ್ ಮುಕ್ತ ಸಮಾಜಕ್ಕಾಗಿ ನಾವೇನೇನ್ ಮಾಡಬೇಕು, ಎಲ್ಲ ಸಲಹೆ ಸೂಚನೆಗಳನ್ನ ಶ್ರೀಯುತ UT ಖಾದರ್ ಅವರು ನೀಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಮಾನ್ಯ ಸ್ಪೀಕರ್ ಆಗಿರುವ UT ಖಾದರ್ ಅವರು ನಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತುಗಳಾಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಆಟೋ ಚಾಲಕರು ಮತ್ತು ಮಾಲಕರ ಸಹೋದರ ಸಂಸ್ಥೆಯಾದ ಆಟೋ ರಾಜಕನ್ಮಾರ್ ಯೂನಿಯನ್ ದಕ್ಷಿಣ ಕನ್ನಡ ಜಿಲ್ಲೆ ಇದರ ವತಿಯಿಂದ ಏರ್ಪಡಿಸಲ್ಪಟ್ಟಂತ ಆಟೋ ಚಾಲಕ ಡ್ರಗ್ಸ್ ಮುಕ್ತ ಎಂಬ
ಡ್ರಗ್ ಮುಕ್ತವಾದ ಈ ಒಂದು ಸಮಾಜಕ್ಕೆ ನಾನೊಬ್ಬ ಸೇವಕ ಎಂಬ ಅರ್ಥಪೂರ್ಣ ಕಾರ್ಯಕ್ರಮದ ಜನಜಾಗೃತಿ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಸಮಾರಂಭದ ಅಧ್ಯಕ್ಷರು ಸಂಸ್ಥೆ ಅಧ್ಯಕ್ಷ ಸಿದ್ದಿಕ್ ಕೊಡಕುಲ್ ಅವರೇ, ನಮ್ಮ ACP ಆಗಿರುವಂತಹ ಧನ್ಯರವರೇ, ಅದೇ ರೀತಿ ವೇದಿಕೆ ಮೇಲೆ ಉಪಸ್ಥಿತ ನಮ್ಮ ಮುಸ್ತಫರ್ ಅವರೇ, ನಮ್ಮ ಹಿರಿಯರಾಗಿರುವಂತಹ ಇಲಿಯಾಸ್ ಅವರೇ, ಅದೇ ರೀತಿ ನಮ್ಮ ಅಯೂಬ್ರವರೇ, ಭಗವಾನ್ ಅವರೇ, ಸಿರಿಲ್, ನಮ್ಮ ಶಿವಾಜಿ ಫ್ರೆಂಡ್ಸ್ನ ಸಿರಿಲ್ ಅವರೇ, ಅದೇ ರೀತಿ ನಮ್ಮ ಇನ್ಸ್ಪೆಕ್ಟರ್ ಅಂತ ಬಾಲಕೃಷ್ಣವ್ರೆ, ಪದ್ಮನಾಭ ಅವರೇ, ಎಲ್ಲ ಹಿರಿಯ ಕಿರಿಯರೇ, ಮುಂದಿರುವ ಎಲ್ಲ ಸೋದರರೇ, ಆತ್ಮೀಯರೇ ಹಾಗೂ ರಿಕ್ಷಾ ಚಾಲಕರ ಮಾಲಕರ ಸೋದರರೇ ಮತ್ತು ಸನ್ಮಿತ್ರರೇ, ಪ್ರಧಾನ ಬನ್ನಿ ಸಿದ್ದೀಕ್. ಅತ್ಯಂತ ಸಂತೋಷವಾಗ್ತಿದೆ ನನಗೆ ಕಾರ್ಯಕ್ರಮ ಭಾಗವಹಿಸಲಿಕ್ಕೆ. 4 ಗಂಟೆಗೆ ಅಂತ ಸಿದ್ದಿಕ್ ಮತ್ತೆಲ್ಲ ಆಟೋ ಚಾಲಕ ಮಾಲಕರು ಹೇಳಿದ್ರು, ನಾನು ಅವತ್ತು ಬರ್ತಂತ ಕೂಡ ಹೇಳಿದ್ದೆ. ಅದು ನಿನ್ನೆ ತಾನೇ ಬಂದದ್ದು ವಿದೇಶದಿಂದ, ಬೇರೆ ಬೇರೆ ಕಾರ್ಯಕ್ರಮ ಆದಾಗ ಬರ್ಲಿಕ್ಕೆ ಸ್ವಲ್ಪ ತಡವಾಯಿತು. ಅದು ಬೇರೆ ಕಾರ್ಯಕ್ರಮ ಸ್ವಲ್ಪ ಬದಿಗಿಟ್ಟು ಇಲ್ಲಿಗೆ ಬಂದೇ ಹೋಗಬೇಕಂತ ಹೇಳಿ ನಾನು ಪ್ರಪ್ರಥಮವಾಗಿ ನಾನು ಎಲ್ಲ ಆಟೋ ಚಾಲಕ ಮತ್ತು ಮಾಲಕರನ್ನು ಅಭಿನಂದನೆ ಮತ್ತು ಶುಭಾಶಯ ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸಮಾಜದಲ್ಲಿರುವಂತಹ ಸಮಾಜಕ್ಕೆ ಅತ್ಯಂತ ಸಮಸ್ಯೆ ಆಗುವಂತಹ ಡ್ರಗ್ಸ್ಗೆ ಸಂಬಂಧಪಟ್ಟಂತಹ ಜನಜಾಗೃತಿ ಮತ್ತು ಡ್ರಗ್ಸ್ ಮುಕ್ತವಾದ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಈ ಸಮಾಜ ಮತ್ತು ಈ ಊರಿನ ಪ್ರತಿಯೊಂದು ತಂದೆ ತಾಯಂದಿರು ಕನಸು ಕಾಣ್ತಾ ಇದ್ದಾರೆ. ಈ ಊರಿನ ಪ್ರತಿಯೊಂದು ತಂದೆ ತಾಯಂದ ಕನಸನ್ನು ನೆನಸು ಮಾಡಲಿಕ್ಕೆ, ಅವರ ಕನಸಿಗೆ ಪೂರಕವಾಗಿ ತಾವು ಶ್ರಮ ವಹಿಸಲಿಕ್ಕೆ ರಿಕ್ಷಾ ಚಾಲಕರು ಹಮ್ಮಿಕೊಂಡಂತಹ ಕಾರ್ಯಕ್ರಮ ಸಮಾಜದ ಸರ್ವರಿಗೂ ಕೂಡ ಒಂದು ಮಾದರಿಯ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಬಯಸಿ, ಈ ಬಹುಶಃ ಆಟೋ ರಾಜಕಾರಣಿ ಒಂದು ನೇತೃತ್ವ ವಹಿಸಲು ಅಭಿನಂದನೆ ಶುಭ ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸುವಂತದ್ದು. ಆದ ಕಾರಣ ಅಧಿಕಾರಿ ವರ್ಗದವರಿಗೆ, ಜನಪ್ರತಿನಿಧಿಗಳಿಗೆ, ಜನಸಾಮಾನ್ಯರು, ಸಂಘ ಸಂಸ್ಥೆಯರು ಸಂಪೂರ್ಣವಾದ ಸಹಕಾರ ಕೊಟ್ಟಂತ ಸಂದರ್ಭದಲ್ಲಿ ಎಲ್ಲ ಕೂಡ ಅತ್ಯಂತ ಯಶಸ್ವಿ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಡ್ರಗ್ಸ್ ಅಂತಹ ಮಾದಕ ದ್ರವ್ಯದಂತಹ ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕಾದ್ರೆ ಅದು ಒಂದು ಬರೀ ಅಧಿಕಾರಿಗಳಿಂದ ಅಥವಾ ಬರೀ ಒಂದು ಪ್ರತಿನಿಧಿಗಳಿಂದ ಅಥವಾ ಬರೀ ಸಂಘ ಸಂಸ್ಥೆ ಆಗುವುದಿಲ್ಲ. ಈ ಸಮಾಜದ ಪ್ರತಿಯೊಂದು ಮನೆಯರು ಕೂಡ, ತಂದೆ ತಾಯಂದಿರು, ಯುವಕರು ಎದ್ದು ನಿಂತು ಒಂದು ದ್ರವ್ಯ ಮುಕ್ತವಾದ ಸಮಾಜ ನಾವು ನಿರ್ಮಾಣ ಮಾಡಬೇಕು, ಮಾದಕ ಮುಕ್ತವಾದ ಸಮಾಜ ಮನೆಯನ್ನು ನಾವು ನಿರ್ಮಾಣ ಮಾಡಬೇಕೆಂದು ಪಣ ತೊಟ್ಟಾಗ ಈ ಸಮಾಜ ಇದರಿಂದ ಬಗೆಹರಿಸಲಿಕ್ಕೆ ನಮಗೆ ದೂರ ಹೋಗ್ಲಿಕ್ಕೆ ಸಾಧ್ಯವಾಗ್ತದೆ. ಯಾರಿವತ್ತು ಎಷ್ಟೇ ಇರಲಿ, ಯಾರಾದರೂ ಇಲ್ಲಿ ಬಂದು ಇದಕ್ಕೆ ವ್ಯಾಪಾರಕ್ಕೆ ಸಂಬಂಧಪಟ್ಟ ಹಾಗೆ ಇದರಿಂದಾಗಿ ಏನಾದರೂ ಅವರ ಹಣ ಗಳಿಸುವ ಒಂದು ವಿಚಾರ ಹಮ್ಮಿಕೊಂಡು ಯಾರಾದರೂ ವ್ಯಾಪಾರಸ್ಥರು ಏನಾದ್ರು ಇದ್ರೆ ಅದು ಕಟ್ಟುನಿಟ್ಟಿನ ಕ್ರಮವನ್ನು ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ಳುತ್ತದೆ ಎಂಬ ವಿಶ್ವಾಸ ನನಗೆ ಇದೆ. ಅದಕ್ಕಾಗಿ ನಿಮ್ಗೆ ಸಿಕ್ಕುವುದೇ ಯಾವುದೇ, ದಯವಿಟ್ಟು ನಿಮ್ಗೆ ಏನಾದ್ರು ಒಂದು ಸಣ್ಣ ಪುಟ್ಟ ಮಾಹಿತಿ ಇದ್ರೂ ಕೂಡ ಅದನ್ನು ತಾವು ಬಹಳಷ್ಟು ಇವತ್ತು ಜಾಗ್ರತೆಯಿಂದ ಅದನ್ನು ನಮ್ಮ ಇಲಾಖೆ ಕೊಡುವಂತ ಕೆಲಸ ಮಾಡಲಿ. ಅದು ಬಹುಶಃ ಬೇರೆ ಯಾರಿಗೂ ಕೂಡ ಮಾಹಿತಿ ಯಾರು ಇಲ್ಲಿಂದ ಬಂದಿದೆ ಅಂತ ಹೇಳಿ ಕೂಡ ಮಾಹಿತಿ ಬರದ ರೀತಿಯಲ್ಲಿ ಪೊಲೀಸ್ ಇಲಾಖೆಯನ್ನು ಗುಪ್ತವಾಗಿ ಇರ್ತದೆ. ನಾವು ಕೂಡ ಒಂದು ಆಪ್ ಅನ್ನು ಇವತ್ತು ಟ್ರೈ ಮಾಡ್ಲಿಕ್ಕೆ ನಾವು ಇವತ್ತು ಕೊಟ್ಟಿದ್ದೇವೆ. ಅದು ಆಪ್ ಏನಂತ ಹೇಳಿದ್ರೆ, ಯಾರೇ ವಿದ್ಯಾರ್ಥಿ ಎಲ್ಲಿ ಅದು ಗಮನಕ್ಕೆ ತಂದ್ರೆ ಅಲ್ಲಿಂದ ಒಂದು ಆ ಆಪ್ ಮುಖಾಂತರ ಮೆಸೇಜ್ ಸಂಬಂಧ ಕೊಟ್ರೆ ಅದು ಮೆಸೇಜ್ ಬರ್ತದೆ, ಎಲ್ಲಿಂದ ಬರ್ತದೆ ಅಂತ ಇವರಿಗೆ ಕೂಡ ಗೊತ್ತಾಗುದಿಲ್ಲ. ಆ ರೀತಿಯ ಆಪ್ ಅನ್ನು ಕೂಡ ಇವತ್ತು ನಾವು ತಯಾರು ಮಾಡ್ತಾ ನಾವು ಇವತ್ತು ಇದ್ದೇವೆ. ಅದಕ್ಕಾಗಿ ನಾನು ಹೇಳುದಿಷ್ಟೇ, ನಾವಿದನ್ನು ನೀವು ಪ್ರತಿಯೊಂದು ಮನೆಯಲ್ಲಿ ನಿಮ್ಮ ಪ್ಯಾಸೆಂಜರ್ ಯಾರು ಬರ್ತಾರೆ, ಇನ್ನೊಂದು ಯಾರು ಅವರಿಗೆ ಒಂದು ಜನಜಾಗೃತಿ ಮೂಡಿಸುವಂತದ್ದು ಇಂತೆಲ್ಲ ಅವಕಾಶ ಮಾಡಿ ಕೊಡಬಾರ್ದು ಅಂತೇಳುವ. ಯಾರದ್ದು ಪರಿಚಯ ಇದ್ರೆ ಅವರನ್ನು ಸರಿದಾರಿಗೆ ತರುವಂತ ಕೆಲಸ ಕೂಡ ಮಾಡುವಂತ ಅವಕಾಶ ಇವತ್ತು ಆಗಬೇಕು. ಯಾರು ಅದರಲ್ಲಿ ಬಲಿಯಾಗಿದ್ದಾನೆ ಅವನನ್ನು ನಾವು ಸರಿಪಡಿಸಬೇಕು. ಯಾರಲ್ಲಿ ವ್ಯಾಪಾರ ಮಾಡ್ತಾನೆ ಅವನನ್ನು ನಾವು ಒದ್ದು ಹೊರಗಾಗಬೇಕು. ಇದು ನಮ್ಮ ಎರಡು ಉದ್ದೇಶದ ಆಗುವಂತ ವಿಚಾರ ಇವತ್ತು ಆಗ್ಬೇಕಾಗ್ತದೆ. ಯಾರು ಬಲಿಯಾಗಿದ್ದಾನೆ ಅವನು ಜೈಲು ಕಳಿಸಿ ಏನಾಗ್ತದೆ ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅದು ಏನು ಕೂಡ ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಆಗಿಲ್ಲ. ಯಾರು ಬಲಿಯಾಗಿದ್ದಾನೆ ಅವನು ಕೌನ್ಸಿಲಿಂಗ್ ಮಾಡಿ ಸರಿಪಡಿಸಿ ಅವನು ಸರಿಯಾಗಿ ಒಂದು ಸತ್ಪ್ರಜೆಯಾಗಿ ನಾವು ಸಮಾಜಕ್ಕೆ ಕಲಿಸುವಂತ ಕೆಲಸ. ಯಾರು ವ್ಯಾಪಾರದಲ್ಲಿ ತೊಡಗೊಂಡಿದ್ದಾನೆ ಅವನಿಗೆ ಮಾತ್ರ ಇವತ್ತು ಶಿಕ್ಷೆ. ಈ ರೀತಿಯಾದ ದೊಡ್ಡ ಮಟ್ಟದ ಪೊಲೀಸ್ ಇಲಾಖೆ ಕೂಡ ಕಾನೂನು ವ್ಯಾಪ್ತಿಯಲ್ಲಿ ಅವ್ರದ್ದೊಂದು ಸಮಸ್ಯೆ ಇದೆ. ಈ ಕಾನೂನು ಬದಲಾವಣೆ ಮಾಡ್ಲಿಕ್ಕೆ ಕೂಡ ಇವತ್ತು ಚರ್ಚೆ ಇವತ್ತು ನಡೀತಾ ಇದೆ. ಅದಕ್ಕೆ ನಿಮ್ಮೆಲ್ಲ ನಾನು ಇವತ್ತು ಅಭಿನಂದಿಸಿಕೊಂಡು ನಿಮ್ಗೆಲ್ಲ ನಾನು ಶುಭಾಶಯ ಸಲ್ಲಿಸಿಕೊಂಡು, ನೀವು ನಿಮ್ಮ ಬಾಡಿಗೆಯನ್ನು ಬಿಟ್ಟು, ನಿಮ್ಮ ಹಣ ಗಳಿಸುವಂತ ಸಮಸ್ಯೆಯನ್ನು ಬಿಟ್ಟು, ಇದೆಲ್ಲ ಬಿಟ್ಟು ಸಮಾಜದ ಚಿಂತನೆಯಲ್ಲಿ, ತಂದೆ ತಾಯಂದಿರ ಒಂದು ವಿಷಯ ಚಿಂತನೆಯಲ್ಲಿ ಬಹುಶಃ ತಾವು ಇವತ್ತು ಮುಂದೆ ಬಂದಿದ್ದೀರಿ. ಎಷ್ಟೋ ಕುಟುಂಬಗಳು ಯಾರು ಇವತ್ತು ಮಾದಕ ದ್ರವ್ಯ ಒಳಪಟ್ಟಿದ್ದಾನೆ ಅವನು ಮಾತ್ರ ಕಣ್ಣೀರಲ್ಲ,
ಎಷ್ಟೋ ಕುಟುಂಬಗಳು ಇವತ್ತು ಕಣ್ಣೀರಿನಲ್ಲಿ ಬಹುಶಃ ಇವತ್ತು ಆ ನೋವಿನಲ್ಲಿ ಇದೆ. ಅಂಥವ್ರಿಗೆಲ್ಲರಿಗೂ ಕೂಡ ಒಂದು ಆಸರೆ ಆಗಿದ್ದ ಬಹುಶಃ ರಿಕ್ಷಾ ಚಾಲಕ ಮುಂದೆ ಅತ್ಯಂತ ಸಂತೋಷ. ಏನ್ ನೀವು ಒಬ್ಬ ವ್ಯಾಪಾರ ಬಿಟ್ಟು ಈ ಒಂದು ಕೆಲಸ ಕಾರ್ಯಗಳಿಗೆ ಬಂದಿದ್ದೀರಾ, ದೇವರು ನಿಮಗೆ ನಾಳೆ ಇದಕ್ಕಿಂತ ಜಾಸ್ತಿ ಗ್ರಾಹಕರನ್ನು ಕೊಡುವಂತ ಕೆಲಸ ಖಂಡಿತವಾಗಿಯೂ ಮಾಡ್ತಾರಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸಿ, ನಿಮ್ಮ ಪೊಲೀಸ್ ಇಲಾಖೆಯಿಂದ ಇರಲಿ, ನನ್ನಿಂದ ಇರಲಿ, ಅಥವಾ ನಮ್ಮ ಜನಪ್ರತಿನಿಧಿ ಏನೆಲ್ಲ ಸಹಕಾರ ಬೇಕಾ ನಾವು ಮುಂದೆ ನೀವು ಸಹಕಾರ ಕೊಟ್ಟು ದೊಡ್ಡ ಮಟ್ಟದ ಆ ಒಂದು ಕಾರ್ಯ ಮುಂದೆ ಹಮ್ಮಿಕೊಳ್ತೇವೆ. ಒಂದು ಇಡೀ ನಮ್ಮ ಯಾಕಂತ ಹೇಳಿದ್ರೆ ಇಲ್ಲಿ ಎಲ್ಲ ಕಾಲೇಜು ಎಲ್ಲೆಲ್ಲಿ ಕಾಲೇಜುಗಳಿದೆ ಅಲ್ಲೆಲ್ಲರೂ ಸ್ವಾಭಾವಿಕವಾಗಿ ಜಾಸ್ತಿ ಇರುವಂತ ಒಂದು ವಿಚಾರ. ಎಲ್ಲೆಲ್ಲಿ ಕಾಲೇಜುಗಳು ಇದ್ದಂತ ಸಂದರ್ಭದಲ್ಲಿ ಇನ್ನೊಂದು ಗಡಿ ಪ್ರದೇಶ. ಸೊ ಇಲ್ಲಿ ನಾವು ಬಹಳ ಜಾಗ್ರತೆ ಒಂದು ಕೆಲಸ ಇವತ್ತು ಮಾಡಬೇಕಾಗ್ತದೆ. ಅದಕ್ಕಾಗಿ ನಿಮ್ಮೆಲ್ಲ ಸಲಹೆ ಸೂಚನೆ ಸಹಕಾರ ಕೊಡಿ. ಒಂದು ಮಾದಕ ದ್ರವ್ಯ ಮುಕ್ತವಾದ ಸಮಾಜ ನಾವೆಲ್ಲ ಕಟ್ಟುವಂತ ಹೇಳಿಕೊಂಡು ನಿಮ್ಗೆಲ್ಲ ಶುಭಾಶಯ ಸಲ್ಲಿಸಿ ನನ್ನ ಎರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ದೊಡ್ಡ ತಲೆನೋವಾಗಿದೆ. ನಿಮ್ಮ ಕ್ಷೇತ್ರದಲ್ಲಿ ಈ ಡ್ರಗ್ಸ್ ಮಾದಕ ವ್ಯಸನಿಗಳು ಜಾಸ್ತಿ ಆಗಿದ್ದಾರೆ. ನಾವೇ ನೋಡ್ತಾ ಇದ್ದೀವಿ, 2-3 ಗಂಟೆ ರಾತ್ರಿ ಕೋಮಾ ಸ್ಥಿತಿಯಲ್ಲಿ ಅವರಿಗೆ ತನ್ನ ಲೋಕದ ಅರಿವೇ ಇಲ್ಲದಂತ ಈ ವಿದ್ಯಾರ್ಥಿಗಳನ್ನ ನಾವೇ ಎತ್ಕೊಂಡು ಬಂದು ಆಸ್ಪತ್ರೆ ಸೇರಿಸಿದ್ದೀವಿ. ದಯವಿಟ್ಟು ಅದೇ ನಾ ಹೇಳಿದೆ, ತೀರ್ಥ ಶಂಕದಿಂದಲೇ ಬರಬೇಕು. ವಿಧಾನಸೌಧ ನಿರ್ಧಾರ ನೀವು ತನ್ನಿ. ಖಂಡಿತವಾಗಿಯೂ ಪೊಲೀಸ್ ಇಲಾಖೆ ಬೇರು ಸಮೇತ ಈ ಮಾದಕ ವ್ಯಸನವನ್ನ ಕಿತ್ತೆಸುತ್ತೇವೆ ಅನ್ನೋ ಭರವಸೆ ನಮಗಿದೆ. ದಯವಿಟ್ಟು ಅದರ ಬಗ್ಗೆಯೂ ನೀವು ಗಮನ ಹರಿಸಿ ಅಂತ ನಿಮ್ಮಲ್ಲಿ ವಿನಂತಿಸುತ್ತಾ, ಹಾಗೆ ಆಟೋ ರಾಜಕುಮಾರ್ ಯೂನಿಯನ್ ನಾವು ನೋಡ್ತಿರುವಂತಹ ಬಹುದೊಡ್ಡ ಇನ್ನೊಂದು ಸಮಸ್ಯೆ ಅಂದ್ರೆ ಅಪಘಾತವಾದಾಗ ತಕ್ಷಣಕ್ಕೆ ಆ ಆಂಬುಲೆನ್ಸ್ ಸಿಗದಂತಹ ಪರಿಸ್ಥಿತಿ ಇದೆ. ಆಂಬುಲೆನ್ಸ್ ಸಿಗ್ತಾ ಇಲ್ಲ. ನಾವೇ ಹೆಚ್ಚಾಗಿ ಈಗ ಅಪಘಾತವಾದಾಗ ಗಾಯಾಳುಗಳನ್ನ ರಿಕ್ಷಾದವರೇ ತಲುಪಿಸ್ತೇವೆ. ನಾವು ಇನ್ನೂ ತಲುಪಿಸ್ತೇವೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಆದರೆ ಟ್ರಾಫಿಕ್, ರಸ್ತೆ ಇದನ್ನೆಲ್ಲ ನೋಡ್ಕೊಂಡಾಗ ಆಂಬುಲೆನ್ಸ್ ಅವಶ್ಯಕತೆ ಇದೆ. ಆಟೋ ರಾಜಕುಮಾರ್ ಒಂದು ಆಂಬುಲೆನ್ಸ್ ಅನ್ನು ನಾವು ರೆಡಿ ಮಾಡಬೇಕು ಅಂತ ಮುಂದೆ ಬರ್ತಾ ಇದ್ದೇವೆ. ಆದ್ರೆ ಎಲ್ಲ ಬಡವರಿದ್ದೇವೆ. ಒಂದು ಆಂಬುಲೆನ್ಸ್ ಇಳಿಸ್ಲಿಕ್ಕೆ ನಮ್ಮಿಂದ ಕಷ್ಟ ಸಾಧ್ಯ ಇದೆ. ಮಾನ್ಯ ಯುಡಿ ಖಾದರ್ ಸಾಹೇಬರು ನಮ್ಮ ಸಂಘಟನೆಗೆ ಒಂದು ಆಂಬುಲೆನ್ಸ್ ವ್ಯವಸ್ಥೆ ಮಾಡಿಕೊಟ್ರೆ ಅದರ ನಿರ್ವಹಣೆ ಖಂಡಿತವಾಗಿಯೂ ನಾವು ಮಾಡ್ತೇವೆ. 70 ಪಾರ್ಕ್ನ ವಿವಿಧ ಕಡೆ ತಲುಪಿಸುವಂತ ನಾವು ಎಲ್ಲ ಹೆಚ್ಚಾಗಿ 50% ಕಾರ್ ಡ್ರೈವರ್ ಕೂಡ ತಿಳಿದವರು, ಆಂಬುಲೆನ್ಸ್ ಡ್ರೈವರ್ ಮಾಡಬಲ್ಲವರು. ಹಾಗಾಗಿ ನಾವು ಅವರಿಗೆ ಗಾಯಾಳುಗಳಿಗೆ ಉಚಿತ ಸೇವೆ ನೀಡೋಕೆ ನಾವು ಸಿದ್ಧರಿದ್ದೇವೆ. ಒಂದು ಆಂಬುಲೆನ್ಸ್ ಗಾಡಿ ವ್ಯವಸ್ಥೆ ನೀವು ಮಾಡಿಕೊಟ್ರೆ ಬಹಳ ಒಳ್ಳೆಯದು. ನಾವು ಆ ಪ್ರಯತ್ನವನ್ನು ಮುಂದೆ 2-3 ಆದ್ರೂ ಬೇಕು. ಒಂದು ನೀವು ಮಾಡಿಕೊಟ್ರೆ ಇನ್ನು ಬೇರೆಯವರಿಂದಲೂ ಕೂಡ ನಾವು ಹತ್ತಿರ ಹೋಗಿ ಅದಕ್ಕೆ ವ್ಯವಸ್ಥೆ ಮಾಡಿಕೊಡ್ಲಿದ್ದೇವೆ. ನೀವು ಬಂದಿದ್ದೀರಿ, ನಮ್ಮ ಬಗ್ಗೆ ಮೆಚ್ಚುಗೆ ಮಾತಾಡಿದ್ದೀರಿ, ಡ್ರಗ್ಸ್ ಬಗ್ಗೆಯೂ ಮಾತಾಡಿದ್ದೀರಿ, ಹಿತವಚನ ನೀಡಿದ್ದೀರಿ, ಸಂದೇಶ ನೀಡಿದ್ದೀರಿ. ಹಾಗೆ ಕಠಿಣ ಕ್ರಮವನ್ನು ಕೂಡ ನೀವು ಕೈಗೊಳ್ತೀರಿ ಅನ್ನುವ ಭರವಸೆಗಳೊಂದಿಗೆ ನಿಮಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಇಲ್ಲಿ ಬಂದಿರುವ ಎಲ್ಲ ಗಣ್ಯರಿಗೂ, ಎಲ್ಲ ಆಟೋ ರಾಜಕುಮಾರ್ ಸದಸ್ಯರಿಗೂ, ಪೊಲೀಸ್ ಇಲಾಖೆ ಸಿಬ್ಬಂದಿಗಳಿಗೂ, ಮಾಧ್ಯಮ ಮಿತ್ರರಿಗೂ, ಸಾರ್ವಜನಿಕರಿಗೂ ಒಂದೇ ಮಾತಲ್ಲಿ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ.